ಹಲೋ. ಮಾನವ ಬದುಕುವ ಸಾಮಾಜಿಕ ವ್ಯವಸ್ಥೆಗೆ ನೈತಿಕತೆಯ ಸುಸಂಬದ್ಧತೆಯನ್ನು ಕೊಡುವಂಥ ದೇವೋದ್ದೇಶವುಳ್ಳ ದೈವಿ ನಿಯಾಮಕ ಧರ್ಮಾದರ್ಶಗಳು, ತತ್ವಾದರ್ಶಗಳು, ಧರ್ಮ ಮತ್ತು ಆ ಧರ್ಮದ ಅಧಿದೇವತೆ ದೈವ ಅಥವಾ ದೇವರು ನಾವು ನಂಬಿಕೊಂಡು ಬಂದಂಥದ್ದು. ನೈತಿಕತೆಯ ಪ್ರಜ್ಞೆಯನ್ನು ಬಿಂಬಿಸುವಲ್ಲಿ ನಮ್ಮ ತುಳುನಾಡಿನ ಆರಾಧ್ಯ ದೈವ ದೇವರುಗಳ ಶಕ್ತಿ ತಮ್ಮದೇ ಆದಂಥ ಪ್ರಭಾವವನ್ನು ಜನಮಾನಸದ ಮೇಲೆ ಬೀರಿದೆ. ಈ ನಿಟ್ಟಿನಲ್ಲಿ ಗಾಯತ್ರಿ ಮಂತ್ರದ ಧಿಶಕ್ತಿಯಿಂದ ಮಂತ್ರದೇವತೆಯ ಹುಟ್ಟು, ಆ ಮೂಲಕ
ಭಯ ನಿವಾರಕಳಾಗಿ ನಮ್ಮನ್ನು ರಕ್ಷಿಸುವವಳಾಗಿ ತುಳುನಾಡಿನ ಸತ್ಯ ಅಪ್ಪೆ ಅಂತ ನಾವು ಮೋಕೆಯಲ್ಲಿ ಭಾರಿ ಪ್ರೀತಿಯಿಂದ ತಾಯಿ ಅಂತ ಕರೆಯುವಂಥ ಮಂತ್ರದೇವತೆಯ ಸಾನ್ನಿಧ್ಯದಲ್ಲಿ, ಕಟ್ಟೆಮಾರಿನ ಸಾನ್ನಿಧ್ಯದಲ್ಲಿ ನಾವಿದ್ದೇವೆ. ಭಾರಿ ಅಪರೂಪ ಇಂಚೆ ಒಂಜಿ ವೇದಿಕೆ ಎಲ್ಲ ಸಭೆಲ್ಲ ತಿಕ್ಕನು ಭಾರಿ ಅಪರೂಪ. ಜಾತ್ರೆ ಬಂದಾಗ ಎಂಚಿನ ಮಲ್ಪೇರು ಬಂಡ ದೇವಸ್ಥಾನ ಒಂಜಿ ಕೋಡಿಟ್ಟು ಸ್ಟೇಜ್ ಒಂಜಿ ಕೋಡಿಟ್ಟು ದೀಪೇರು ಅವಳು ಚರ್ಮೂರಿ ಬುರ ಮಾರ ಒಂದು ಉಪ್ಪೇರು, ಗೋಪಿ ಒಂಚಿರು ಬುಡ ಒಂದು ಉಪ್ಪೇರು, ಪದ್ಯ ಬಂದಾಗ ಎಂಕ್ಲೆ ಗೋಲಿ ಬಜೆತ ಸ್ಮೆಲ್ಲ ಬರೋ ಒಂದು ಉಪ್ಪುಂಡು ಒಂದು ಅಂಚತ್. ಮನಸ್ಸಿಗೆ ಆಹ್ಲಾದವನ್ನು ತಂದುಕೊಡುವಂಥ ಸಾನ್ನಿಧ್ಯ ಇದು. ತ್ರಿಕರಣ ಶುದ್ಧಿಯಾಗಿ ಎಲ್ಲರೂ ಜೊತೆಯಾಗಿ ಸೇರಿದ್ದೀರಿ, ಸಭಾಂಗಣದ ಎದುರುಗಡೆ ಕುಳಿತಿದ್ದೀರಿ, ಅಲಂಕೃತರಾಗಿದ್ದೀರಿ, ಸುಸಂಸ್ಕೃತ ಸಭೆ. ನಮ್ಮ ಈ ಕಾರ್ಯಕ್ರಮವನ್ನು ನೇರ ಪ್ರಸಾರದಲ್ಲಿ ಕಹಳೆ ನ್ಯೂಸ್ ಕೂಡ ಪ್ರಸಾರ ಮಾಡ್ತಿದ್ದು, ಈ ಮೂಲಕ ಮನೆಯಲ್ಲೇ ಕುಳಿತು ಕಾರ್ಯಕ್ರಮವನ್ನು ನೋಡುವ ವೀಕ್ಷಕರು ಹಾಗೂ ವೇದಿಕೆ ಎದುರು ಭಾಗದಲ್ಲಿರುವಂಥ ವೀಕ್ಷಕರನ್ನು ಅತ್ಯಂತ ಪ್ರೀತಿಯಿಂದ ಜಗದೀಶ್ ಆಚಾರ್ಯ ಮತ್ತು ಬಳಗದವರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಒಯ್ಕಾಂಡ್ಲ ಒಂಜಿ ಕಮ್ಮಿ ಮಾಲ್ಪಲೆ ತಾಟಿ ಬೊಟ್ಟೊಂದು ಕಮ್ಮಿ ಮಾಲ್ಪಡ್ತಿದ್ದ ಪಂಡ ಅಕೇರಿ ಮುಟ್ಟಲ್ಲ ಎಂಕ್ಲೆನ ಶಕ್ತಿ ಉಪ್ಪುನು ನಿಕ್ಲೆನ ತಾಟಿಡೆ ಬೇತ ಇಟ್ಲ ಅವು ಇತ್ತನ್ನ ಮಾತ್ರ ಎಂಕ್ಲೆಗೆ ಒಂಜಿನ ಮನಸ್ಸಿಗೆ ಪೂರೈಕೊಂಜಿ ಬಾರಿ ಖುಷಿಯಾದ ಕಾರಣ ಆಪುಂಡು. ಕಾರ್ಯಕ್ರಮದ ಕೊನೆಯ ತನಕ ನಿಮ್ಮ ಸಹಕಾರವನ್ನು ನಿರೀಕ್ಷಿಸುತ್ತಾ ವಿಘ್ನ ನಿವಾರಕ ವಿಘ್ನೇಶ್ವರನನ್ನು ಆರಾಧಿಸುವ ಗೀತೆಯೊಂದಿಗೆ ನಮ್ಮ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೇವೆ. रत्नगर्भ गणपतिं समाश्रयामि सततम् प्रत्नवचन गीयमान निज चरित्र वैभवम् तुमुलयेश शेखरम् प्रणवमय स्वरूपिणं शिवसुतमे भवदमखिल भुवन मंगलप्रदम् शंकर सुत शरणो विनायक मंगलवर शरणो वंदे ओंकार चामर कर्णने शंकर सुत शरणो विनायक मंगलवर शरणो मधुर गणपति शरभु गणपति कुंभाषि गणपति शरणो गणपति इडगुंजि गणपति गोकर्ण गणपति शरणो मधुर गणपति शरभु गणपति कुंभाषि गणपति शरणो गणपति इडगुंजि गणपति गोकर्ण गणपति शरणो सुमु
ಕುಂಭಾಶಿ ಗಣಪತಿ ಶರಣು ಇಂಡಿ ಗಣಪತಿ ಇಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು ಮಧೂರು ಗಣಪತಿ ಶರಭು ಗಣಪತಿ ಕುಂಭಾಶಿ ಗಣಪತಿ ಶರಣು ಇಂಡಿ ಗಣಪತಿ ಇಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು ಗಣನಾಥ ನಿನಗೆ ವಂದನೆ ವಿಘಟನೆ ವಿಮಲನೆ ಧೂಮ್ರವರ್ಣನೆ ಗಣನಾಥ ನಿನಗೆ ವಂದನೆ ನಿನ್ನನೆ ಎಂದೆಂದು ಸ್ತುತಿ ಮಾಡುವೆ ಮಾಡಿಕೊಂಡಾಡುವೆ ಪೂಜೆ ವ್ರತ ಮಾಡುವೆ ನಿನ್ನನೆ ಎಂದೆಂದು ಸ್ತುತಿ ಮಾಡುವೆ ಮಾಡಿಕೊಂಡಾಡುವೆ ಪೂಜೆ ವ್ರತ ಮಾಡುವೆ ಮಧುರು ಗಣಪತಿ ಶರಭು ಗಣಪತಿ ಕುಂಭಾಶಿ ಗಣಪತಿ ಶರಣು ಹನ್ನೆರಡು ಗಣಪತಿ ಇಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು ಮಧುರು ಗಣಪತಿ ಶರಭು ಗಣಪತಿ ಕುಂಭಾಶಿ ಗಣಪತಿ ಶರಣು ಹಟ್ಟಿಯಂಗಡಿ ಗಣಪತಿ ಇಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು ವಂದೇ ಓಂಕಾರ ಚಾಮರ ಕರ್ಣನೆ ವಂದೇ ಓಂಕಾರ ಚಾಮರ ಕರ್ಣನೆ ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು ಮಧುರು ಗಣಪತಿ ಶರಭು ಗಣಪತಿ ಕುಂಭಾಶಿ ಗಣಪತಿ ಶರಣು ಹಟ್ಟಿಯಂಗಡಿ ಗಣಪತಿ ಇಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು ಮಧುರು ಗಣಪತಿ ಶರಭು ಗಣಪತಿ ಕುಂಭಾಶಿ ಗಣಪತಿ ಶರಣು ಹಟ್ಟಿಯಂಗಡಿ ಗಣಪತಿ ಇಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು ಒಂಜಿ ವೇಳೆ ಎಲ್ಲ ಪೇಪರ್ಡ್ ನ್ಯೂಸ್ ಬರ್ಪುಣದು ಬಂಡ ಎಂಚ ಬರ್ಪುಣದು ಬಂಡ ಕಟ್ಟೆಮಾರು ಮಂತ್ರದೇವತೆಯ ಸಾನ್ನಿಧ್ಯದಲ್ಲಿ ಭಯಭಕ್ತಿಯಿಂದ ಕೋಲ ನೇಮೋತ್ಸವ ನಡೆಯಿತು ಅಂತ ಬರ್ತದೆ. ಭಯಭಕ್ತಿ ಅಂತ ಬರ್ತದೆ. ನಮ್ಮ ಹೆಚ್ಚಿನ ಆಡು ಭಾಷೆಯಲ್ಲಿ ಭಕ್ತಿ ಹಿಂದೆ ಸೇರಿಕೊಳ್ಳುವಂಥದ್ದು ಎರಡು ಶಬ್ದಗಳು, ಒಂದು ಭಯಭಕ್ತಿ, ಇಲ್ಲದಿದ್ದರೆ ಶ್ರದ್ಧಾಭಕ್ತಿ ಅಷ್ಟೇ. ಆದರೆ ಪ್ರೀತಿ ತುಂಬಿದಂಥ ಭಕ್ತಿ ಅಂತ ಎಲ್ಲಿ ಕೂಡ ಶಬ್ದ ಪ್ರಯೋಗ ಇರೋದಿಲ್ಲ. ಒಂದೋ ದೇವರನ್ನು ನೋಡಿ ನಾವು ಭಯ ಪಡೋದು, ಇಲ್ಲದಿದ್ದರೆ ಶ್ರದ್ಧೆಯಿಂದ ಆಚರಿಸೋದು ಅಷ್ಟೇ. ಆದರೆ ನಿಜವಾಗಿಯೂ ನಾವು ನಂಬುವಂಥ ದೇವರಿಗೆ ಬೇಕಾದ್ದು ತಾಯಿ ಮತ್ತು ಮಕ್ಕಳ ಪ್ರೀತಿಯ ಸಂಬಂಧ ಬೇಕಾದ್ದು. ಆ ಪ್ರೀತಿ ಇದ್ದಾಗ ಮಾತ್ರ ಭಕ್ತಿಗಾಗಲಿ ಶ್ರದ್ಧೆಗಾಗಲಿ ಭಯಕ್ಕಾಗಲಿ ಒಂದು ಅರ್ಥ ಬರುವಂಥದ್ದು. ಈ ನಿಟ್ಟಿನಲ್ಲಿ ಮನೆಯ ವಾತಾವರಣದಲ್ಲಿ ಪ್ರೀತಿಯನ್ನು ತುಂಬಿಕೊಂಡು ಹಸಿವಾದಾಗ ಮಗುವಿಗೆ ಉಣಬಡಿಸುವಂಥ ತಾಯಿ, ಮಗು ತಪ್ಪು ಮಾಡಿದಾಗ ತಿದ್ದುವಳು ಶಿಕ್ಷೆ ಕೊಡುವವಳು ಕೂಡ ತಾಯಿ. ರಕ್ಷಕಳು ಶಿಕ್ಷಕಳು ಆಗಿ ಕಾಣಿಸಿಕೊಳ್ಳುವಂತಹ ಜಗನ್ನಿಯಾಮಕಿಯನ್ನು ಸ್ತುತಿಸುವ ಅತ್ಯಪೂರ್ವ ಸಾಹಿತ್ಯ, ದಾಸ ಸಾಹಿತ್ಯದೊಂದಿಗೆ ಕಾರ್ಯಕ್ರಮ ಮುಂದುವರಿತಾ ಇದೆ.
ಕಾಲದಲ್ಲಿ ಆಲದೆಲೆಯ ಮೇಲೆ ಮಲಗಿದ್ದಾಗ ಹಲವು ಆಭರಣಗಳು ಝಲವಾಗಿ ಜಾಣತನದಿ ಮರುಳು ಮಾಡಿಕೊಂಡೆ ಮಾಯಾದೇವಿ ತಿರುಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದಿ ತಂದು ಮರುಳು ಮಾಡಿಕೊಂಡೆ ಮಾಯಾದೇವಿ ತಿರುಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದಿ ತಂದು ಮರುಳು ಮಾಡಿಕೊಂಡೆ ಮಾಯಾದೇವಿ ಹಲವು ಆಭರಣಗಳು ಛಲವಾಗಿ ಜಾಣತನದಿ ಮರುಳು ಮಾಡಿಕೊಂಡೆ ಮಾಯಾದೇವಿ ഇരുಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದಿ ಬಂದು ಮರುಳು ಮಾಡಿಕೊಂಡೆ ಮಾಯಾದೇವಿ ಎಡಕ್ಕೆ ಭೂಮಿ ಬಲಕ್ಕೆ ಶ್ರೀಯು ಎದುರಿನಲ್ಲಿ ದುರ್ಗಾದೇವಿ ಎಡಕ್ಕೆ ಭೂಮಿ ಬಲಕ್ಕೆ ಶ್ರೀಯು ಎದುರಿನಲ್ಲಿ ದುರ್ಗಾದೇವಿ ಕೊಡೆಯ ಮೇಲೆ ಲಕ್ಷ್ಮಿಯಾಗಿ ಮುದ್ದಾಡಿ ಪಂಕ್ತಿ ಮರುಳು ಮಾಡಿಕೊಂಡೆ ಮಾಯಾದೇವಿ ഇരുಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದಿ ಪಂಕ್ತಿ ಮರುಳು ಮಾಡಿಕೊಂಡೆ ಮಾಯಾದೇವಿ ಎಂದೆಂದಿಗೂ ಮರೆಯ ನಿನ್ನ ಆನಂದದಿ ಜನರಿಗೆಲ್ಲ ಎಂದೆಂದಿಗೂ ಮರೆಯ ನಿನ್ನ ಆನಂದದಿ ಜನರಿಗೆಲ್ಲ ತಂದು ಕೋರೆ ಸ್ವಾಧೀನ ಪುರಂದರ ವಿಠಲರಾಯನ ಮರುಳು ಮಾಡಿಕೊಂಡೆ ಮಾಯಾದೇವಿ ഇരുಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದಿ ತಂದು ಮರುಳು ಮಾಡಿಕೊಂಡೆ ಮಾಯಾದೇವಿ ഇരുಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದಿ ತಂದು ಮರುಳು ಮಾಡಿಕೊಂಡೆ ಮಾಯಾದೇವಿ ಮರುಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿಗೆ ಮರುಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿಗೆ ಮರುಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿಗೆ ಅಮ್ಮ ಈ ಜಗತ್ತು ಒಂದು ನಂಬಿಕೆಯ ಆಧಾರದ ಮೇಲೆ ನಿಂತಿದೆ. ಅವು ನಂಬಿಕೆ ಬಂಡ ಎಂಚ ಬಂಡ ಒಂಜಿ ಭಟ್ರಿಗೆ ಎಣ್ಣೆ ಬೋಡಾಂಡಿಗೆ ಅಂಚ ಗಾಣತಾಡೆಗೆ ಪೋಯಿರು. ಗಾಣತಾಡೆಗೆ ಎಣ್ಣೆಗೆ ಪೋನಾಗ ಎರು ತಿರ್ಗೊಂದುಂಡು ಎಣ್ಣೆ ಬೂರೊಂದುಂಡು ಗಾಣತ ಯಜಮಾನೆ ಮಾತ್ರ ಇಜ್ಜಿ ಪೋತು ಬಾಕಲು ಬೊಟ್ಟತ್ತು ದನಿ ಲಕ್ಕಿಗೆ ದಾದ ಬೋಡು 5 ಲೀಟರ್ ಎಣ್ಣೆ ಕೊರ್ಲೇನು 5 ಲೀಟರ್ ಎಣ್ಣೆ 19 ಕಾಸು ಕೊರ್ದು ವಾಪಸ್ ಬರೋಡ ಬೋಡ್ಚಾರು ಅದು ಕೇಂಡೇರಿಗೆ
ಅಲ್ಲ ಮಾರ್ರೆ, ನೀವು ಇಲ್ಲಿ ಮನೆ ಒಳಗೆ ಕೂತಿದ್ದೀರಿ, ನಿಮ್ಮದು ಗಾಣದ್ದು ಎತ್ತು ತಿರುಗುತ್ತಾ ಉಂಟು, ಎಣ್ಣೆ ಬೀಳ್ತಾ ಉಂಟು, ನೀವು ಮಾತ್ರ ಅಲ್ಲಿ ಇಲ್ಲ. ಅದು ನಿಮಗೆ ಹೇಗೆ ಗೊತ್ತಾಗ್ತದೆ? ಎತ್ತು ತಿರುಗುತ್ತಾ ಉಂಟು, ಗಾಣದಲ್ಲಿ ಎಣ್ಣೆ ಬೀಳ್ತಾ ಉಂಟು ಅಂತ ಹೇಗೆ ಗೊತ್ತಾಗೋದು? ಒಂದು ಐಕ್ ಗಾಣದ ಯಜಮಾನ ಬಂಡೆಗೆ ಅಂದಾಲ ಪೆದ್ದೆ ಎತ್ತು ಎನ್ನ ಎರುತ್ತ ಕೆಕ್ಕಲಿಗೆ ಅನ್ನ ಗಂಟೆ ಕಟ್ಟತೆ, ಅವು ತಿರುಗಿನಾಗ ಡಣ್ 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 ಅಂತ ಶಬ್ದ ಹರ್ಕೊಂಡು ಅದು ಹೆಚ್ಚ ಕೂಡಿಟ್ಟು ಎಂಚ ಬಂಡ ಇಂಚ ಒಂದು ಪುನಃ ರಪ್ಪ ಕೂಡೋರು ಏನನ್ಸು ಅನ್ಪುಣ ಅಲ್ಲಿ ಅನ್ನ ಸಂತರ್ಪಣೆ ನಡೀತಾ ಇದೆ ಅದು ಪೂರ ಹತ್ತ ಓಕೆ ಅಂಚ ಇಂಬೆರೆ ಕಾಸು ಕೊರತು ಬರೋಡ ಒಡ್ಚ ಇಲ್ಲದ ಬಾಕಿಲು ಜಾಲ ಮುಟ್ಟಬಹುದು ವಾಪಸ್ ಬತ್ತ ಕೇಂಡೇರಿಗೆ. ಅಲ್ಲ, ನಿಮ್ಮ ಎತ್ತು ನಿಂತಲ್ಲಿಯೇ ನಿಂತು ತಲೆ ಆಡಿಸಿ ಡಣ್ ಡಣ್ ಮಾಡಿದರೆ ನಿಮಗೆ ಹೇಗೆ ಗೊತ್ತಾಗ್ತದೆ ಅಂತ. ಈಗ ಗಾಣತ ಯಜಮಾನ ಬಂಡೆಗೆ ಎಂಕಿ ಎನ್ನ ಇರುತ್ತ ಮಿತ್ತು ನಂಬಿಕೆ ಉಂಡು, ಆ ಎರುಕ್ಕೆ ಎನ್ನ ಮಿತ್ತು ನಂಬಿಕೆ ಉಂಡು. ಒಂದು ಎರಡು ನಂಬಿಕೆ ಉಂಡು ಅಕ್ಲು ಪ್ರಶ್ನೆ ಮಲ್ಪೆರೆ ಬೋಪುಜಿಯರೆ ಏರಿಗೆ ನಂಬಿಕೆ ಇಜ್ಜಿ ಅಕ್ಲು ದೇವೇರೋ ಉಜ್ಜರ ಉಲ್ಲರ ಇಜ್ಜರ ಅಂತ ಪ್ರಶ್ನೆ ಮಲ್ಪೆರೆ ಬೋಪಿನಿ. ಇನ್ನು ರಾತ್ರಿ ಬೋದು ನಿಕ್ಲು ಜಪ್ಪುನಾಗ ಎಂಚಿನ ಲೆಕ್ಕಾಚಾರ ಮಲ್ತು ಜಪ್ಪುವಾರು ಎಲ್ಲ ಕಾಂಡೆಲ್ಲ ಹಾಕೋಡು, ಕರೆಂಟ್ ಬಿಲ್ ಕಟ್ಟೋಡು, ಮಗನ ಶಾಲೆಗೆ ಓದನೆ ತೋಡು, ಹೋಮ್ವರ್ಕ್ ಮಲ್ತೀನಿ ಲೆಕ್ಕಾಚಾರ ಪಾಡ್ದಾಣಗ ಪಾಠಕ್ಕೆ ನಿದ್ರೆ ಹಾರ್ಕೊಂಡು. ಒಂದು ವೇಳೆ ಜೋಯಿಸರು ನಿಕ್ಲು ಪಂಡೆ ರಾತ್ರಿ 12 ಗಂಟೆಗೆ ನಿನ್ನ ಆಯ್ಸು ಮುಗಿಂಡು ಒಂದು ನರಮಣಿ ಜಪ್ಪೆರ ಸಾಧ್ಯ ಇಚ್ಚಿ. ನಂಬಿಕೆಯ ಆಧಾರದ ಮೇಲೆ ಈ ಜಗತ್ತು ನಿಂತಿದೆ. ಗರ್ಭಗುಡಿಯಲ್ಲಿರುವ ದೇವರಲ್ಲಿರುವ ಶಕ್ತಿ ನಮ್ಮ ಭಕ್ತಿಯಲ್ಲಿ ಇರುವಂಥದ್ದು. ಆ ಭಕ್ತಿಯ ಒಂದು ನಂಬಿಕೆಯ ಆಧಾರದಲ್ಲಿ ಪ್ರೀತಿಯ ಸೆಲೆಯಲ್ಲಿ ನಾವು ಜೀವನ ಮಾಡುವಂಥದ್ದು. ಅಂಥ ಒಂದು ನಂಬಿಕೆಯ ಮೇಲೆ, ಪ್ರೀತಿಯ ಮೇಲೆ ಮತ್ತೆ ದೇವಿಯನ್ನು ಆರಾಧಿಸುವ ಗೀತೆಯೊಂದಿಗೆ ಹೊಸ ಇತಿಹಾಸದ ಚಿತ್ರದಿಂದ ಆಯ್ದಂತಹ ಗೀತೆಯೊಂದಿಗೆ ವೇದಿಕೆಯಲ್ಲಿ ವಿದ್ಯಾಸುವರ್ಣ ಅವರು.
ಈ ದೇವರ ನಾಮಸ್ಮರಣೆ ಕೆಲವೊಮ್ಮೆ ನಮ್ಮಿಂದ ಉದ್ದೇಶಪೂರ್ವಕವಾಗಿ ಬರೋದಿಲ್ಲ. ಅವು ಮಲ್ಪೋಡು ಬಂದು ಮಲ್ಪುನ ಉದಾಹರಣೆಗೆ ಇತ್ತೆ ಇನ್ನು ಕಂಡಬಟ್ಟೆ ರಡ್ಡು ಮುಜ್ಜೆ ನಡೆದು ಸೆಕೆ ರಾಮ ರಾಮ ಸೆಕೆ ತಡೆಯರ ತೀರುಜ್ಜಿನ್ ಇಟ್ಟು ರಾಮ ಬನ್ಪುನ ಉದ್ದೇಶ ನಮ್ಮಲ್ಪ ಇಚ್ಚಿ ಆಂಡಲ ನಮ್ಮ ಬಾಯಿಡು ರಾಮಸ್ಮರಣೆಯ ಓ ಆಂಡಲ ದೇವರನ್ನ ಬುಧಾರು ಬರ್ಕೊಂಡು ಅನಾಯಾಚಿತವಾಗಿ ನಮ್ಮ ನಾಲಿಗೆಯಲ್ಲಿ ದೇವರ ನಾಮಸ್ಮರಣೆ ಬರೋ ಎನ್ನೋ ಒಂಜಿ ಅಜ್ಜಿತ್ತೀರಿ ನಾನು ಎಲ್ಲಿ ಒಪ್ಪುನಾಗ ಹರೆಗೆ ದಿನೋಲ ಬೈಯಾಗ ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ ಹರೇ ಎಂದು ಅನ್ಪಿನ ಅಭ್ಯಾಸ. ಹರೇ ರಾಮ 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 ಹರೇ ಹರೇ ಆ ದಿಕ್ಕೇಳ್ದು ಪೇರ್ದಿ ತೆಂಚಿನ ಆತನ ತೂಲದೆ ಹರೇ ರಾಮ 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 ಹರೇ 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 ಕೃಷ್ಣ ಕೃಷ್ಣ ಗಂಟು ಬೇನೆ ಸುರಾದು ಮೂಜಿ ತಿಂಗ್ ಒಲಾಂಡಿ ಡಾಕ್ಟ್ರೇನ ಮರ್ದಿಡು ದಾಲ ಗುಣ ಇಜ್ಜಿ ದಿನ ಪೋಯ್ಲಕ್ಕನೆ ಜಾಸ್ತಿ ಒಂದೇ ಒಂದುಂಡು ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಈ ಮರ್ಮಲೆಗೆ ಮಂಡೆ ಸುದ್ದುಂಡು ಮಗೆ ಎಂಚೆಲ್ಲ ದೂರ ಪೋತೆ ಆಯ್ ಪೋತೆ ಒಂದು ದಿಂಬಲ್ಲ ಪೋತಿ ಹೆಂಗೆ ಈತು ಪ್ರಯಾಣಗ ತೂಣಿಯರ ಅಂಡಲ ಅಲೆಗೆ ಮನಸ್ಸುಂಡ ಹರೇ ರಾಮ ರಾಮ ಪನೊಂದು ಉಪ್ಪೇರು ಪಂಡ ದೇವರ ನಾಮಸ್ಮರಣೆ ಉದ್ದೇಶ ಅರಿತು ಪ್ರೀತಿ ಇಟ್ಟು ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿದಾಗ ಮಾತ್ರ ದೇವರನ್ನು ಒಲಿಸಿಕೊಳ್ಳುವುದು ಸಾಧ್ಯ ಅಂತ ರಾಮಕೃಷ್ಣ ಪರಮಹಂಸ ಮತ್ತು ವಿವೇಕಾನಂದರ ಸಂಬಂಧದಿಂದ ತಿಳ್ಕೊಳ್ಬೋದು. ಅತ್ಯಂತ ಶುದ್ಧ ಮನಸ್ಸಿನಿಂದ ಶ್ರೀಕೃಷ್ಣನನ್ನು ಸಂಸ್ಕೃತದಲ್ಲಿ ಸಾಹಿತ್ಯದಲ್ಲಿ ಆರಾಧಿಸುವಂತಹ ಗೀತೆಯೊಂದಿಗೆ ನಮ್ಮ ಕಾರ್ಯಕ್ರಮ ಮುಂದುವರಿತಾ ಇದೆ. ಶುಚಿಮನಿ ವಿಲಸೈಕತೆ ಮೌಕ್ತಿಕಾಲ ಮಾಲಾ ಜತ್ತ ಸನಸ್ಥ ಸ್ಫಟಿಕ ಮಣಿ ನಿಭೈರ್ಮೌಕ್ತಿಕೈರ್ಮಂಡಿತಾಂಗ ಶುಭ್ರೈರಭ್ರೈರದಭ್ರೈರುಪರಿ ವಿರಚಿತೈರ್ಮುಕ್ತ ಪೀಯೂಷ ವರ್ಷೀ ಆನಂದಿನ ಪುನಿಯ ಧರಿ ನಳಿನ ಗಧಾ ಶಂಖಪಾಣಿ ಮುಕುಂದ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಗಂಡಮಿಂಡ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ
ತೀರದಿ ನಿಂತ ಸುಯತಿವರನ್ಯಾರೇ ಪೇಳಮ್ಮಯ್ಯ ತುಂಗಾ ತೀರದಿ ನಿಂತ ಸುಯತಿವರನ್ಯಾರೇ ಪೇಳಮ್ಮಯ್ಯ ಸಂಗೀತ ಪ್ರಿಯ ಮಂಗಳ ಸುಗುಣಿತ ಸಂಗೀತ ಪ್ರಿಯ ಮಂಗಳ ಸುಗುಣಿತ ರಂಗ ಮುನಿ ಪುಲೋತ್ತುಂಗಾ ಪಿಳಮ್ಮ ತುಂಗಾ ತೀರದಿ ನಿಂತ ಸುಯತಿವರನ್ಯಾರೇ ಪೇಳಮ್ಮಯ್ಯ ಜನಕನ ವಿಠಲನ ಧ್ಯಾನಿಸುವ ಪೇಳಮ್ಮಯ್ಯ ಅಭಿವಂದಿಪರಿಗೆ ಅಖಿಲಾಭವ ಸಲ್ಲಿಸುವ ಪೇಳಮ್ಮಯ್ಯ ನವಮಣಿಯಂದರಿ ಭೂಮಿಯಲ್ಲಿ ರಾಜಿಸುವ ಪೇಳಮ್ಮಯ್ಯ ಶುಭ ಗುಣ ನಿಧಿ ಶ್ರೀ ರಾಘವೇಂದ್ರಯತಿ ಶುಭ ಗುಣ ನಿಧಿ ರಾಘವೇಂದ್ರಯತಿ ಅಹುಜ ಭವನದೊಳು ಪ್ರಬಲ ಗಣಮ್ಮ ತುಂಗಾ ತೀರದಿ ನಿಂತ ಸುಯತಿವರನ್ಯಾರೇ ಪೇಳಮ್ಮಯ್ಯ ಸಂಗೀತ ಪ್ರಿಯ ಮಂಗಳ ಸುಗುಣಿತ ರಂಗ ಮುನಿ ಪುಲೋತ್ತುಂಗಾ ಪಿಳಮ್ಮ ತುಂಗಾ ತೀರದಿ ನಿಂತ ಸುಯತಿವರನ್ಯಾರೇ ಪೇಳಮ್ಮಯ್ಯ ತುಂಗಾ ತೀರದಿ ನಿಂತ ಸುಯತಿವರನ್ಯಾರೇ ಇವನ್ಯಾರೇ ಇವನ್ಯಾರೇ ಪೇಳಮ್ಮಯ್ಯ ವಾರಿ ಜಲಯ ಪದೆ ವಾರಿ ಜನಾಭನೆ ವಾರಿ ಜಭವ ಪಿತ ವಾರಿ ಜನೇತ್ರನೇ ವಾರಿ ಜಮಿತ್ರ ಅಪಾರ ಪ್ರಭಾವನೆ ವಾರಿ ಜಾಂಡದ ಕಾರಣ ದೊರೆ ಬಾರಯ್ಯ ಬಾಬಾ ಭಕ್ತಾರ ಪ್ರಿಯ ಶ್ರೀನಿವಾಸರಾಯ ಭಕ್ತಾರ ಪ್ರಿಯ ಶ್ರೀನಿವಾಸರಾಯ ವಾರಿ ಜಲಯ ಪತೆ ವಾರಿ ಜನಾಭನೆ ವಾರಿ ಜಭವ ಪಿತ ವಾರಿ ಜನೇತ್ರನೆ ವಾರಿ ಜಮಿತ್ರ ಅಪಾರ ಪ್ರಭಾವನೆ ವಾರಿ ಜಾಂಡದ ಕಾರಣ ದೊರೆ ಬಾರಯ್ಯ ಬಾಬಾ 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 ಭಕ್ತಾರ ಪ್ರಿಯ ಶ್ರೀನಿವಾಸರಾಯ ಮಾರ ಜನಕ ಮುಕುತಾರೊಡೆಯ ದೇವಯ್ಯ ಜಿಯ ಬಾರಯ್ಯ ಬಾಬಾ 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 ಭಕ್ತಾರ ಪ್ರಿಯ ಶ್ರೀನಿವಾಸರಾಯ ಭಕ್ತಾರ ಪ್ರಿಯ ವೆಂಕಟೇಶರಾಯ ಕಡಮಾಡ ಬ್ಯಾಡ ಓಹಿನಲ್ಲ ವಾಕುಲಾಲಿಸಿ ನೊಡೆಯ ಗೋಪಾಲ ವಿಠಲ ದೇವ ಕನಾಕು ಅಡೀಡು ಭದ್ರವತ್ಸಲ ಶ್ರೀಲಕುಮೀನಲ್ಲ ಮಣ್ಣಿನೊಳಗೆ ಗಜ ಮುರೆಯಿನ ಲಕ್ಷಣ ಮಡದಿಗೆ ಹೇಳದೆ ದುಡುದುಡನೆ ಒಂದು ಹಿಡಿದು ನಕ್ಕನ ಭಯ ಕಡಿದು ಬಿಡಿಸಿದನೆ ಸಡಗರದಲ್ಲಿ ರಮೆ ಕೊಡಲಿಯೊಡಗೂಡಿ ಬಾರಯ್ಯ ಬಾಬಾ 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 ಭಕ್ತಾರ ಪ್ರಿಯ ಶ್ರೀನಿವಾಸರಾಯ ಭಕ್ತಾರ ಪ್ರಿಯ ವೆಂಕಟೇಶರಾಯ ವಾರಿ
ಸಭೆ ತೂನಾಗನೇ ಹಿಂಗೆ ಕೊಂಚ ಭಾರಿ ಖುಷಿ ಆಪು. ಏತೋ ಕೋರಿಟ್ ಎಂಕುಲು ಕಾರ್ಯಕ್ರಮ ಕೊರಪ ಭಾರಿ ಕಮ್ಮಿ ಜಾಗಡೆ ಇಂಚಿನ ಒಂಜಿ ಶಿಸ್ತು ಬರಿತಾವ ಇನ್ನೊಂಜಿ ಸಭೆ ತಿಕ್ಕುನು. ಒಂಜ ಕಾರ್ಯಕ್ರಮ ಸುರಾಯರಾನಾಗ ಚಾರ ಮಾತ್ರ ಒಪ್ಪುಂಡು. ಅವು ತಿಕ್ಕುನು ಎಂಕ್ಲಿ ರಾತ್ರಿ 10 ಗಂಟೆ 11 ಗಂಟೆ 16 ಗಂಟೆ ಹಿಡ್ದು ಬಕ್ಕ ತಿಕ್ಕುನು ಕಾರ್ಯಕ್ರಮ ಬ್ರಹ್ಮಕಲಶದಲ್ಪ ಬಂತ. ಮುಗಿಯರಾನಾಗ ಸ್ವಯಂ ಸೇವಕರು ಮಾತ್ರ ಚಾರದೆ ಪುನಗಲು ಮಾತ್ರ ಅಂಡ ಮೂಲಂಚತ್ತು ಸಮಯಕ್ಕೆ ಸರಿಯಾದ ಏತು ಪೊರ್ತುಗು ಈ ಭಕ್ತಿಗೀತೆ ಪನ್ನಡ ಆ ಪೊರ್ತುಗು ಸರಿಯಾದ ಜನಕುಲ ಸೇರಿದಾರೆ ಇಂಚಿನಂಚೆ ಸಭೆಗೆ ಎಂಕ್ಲೆ ನಾನು ಪರವಾದ ತುಂಬು ಹೃದಯದ ವಂದನೆ ಸಲ್ಲಿಸ್ತಾ ಇದ್ದೇನೆ. ಅತ್ಯಂತ ಚೊಕ್ಕವಾದಂಥ ಸಭೆ. ಈಶ್ವರನನ್ನು ಆರಾಧಿಸುವಂಥ ಗೀತೆಯೊಂದಿಗೆ ಕಾರ್ಯಕ್ರಮ ಮುಂದುವರಿತಾ ಇದೆ. ವೇದಿಕೆಯಲ್ಲಿ ಪ್ರತಿಭಾವಂತ ಗಾಯಕಿ ಸಮನ್ವೀರ ಇಪ್ಪತ್ತೂರು. ಒಂದು ನಿಮಿಷ ಸಾಮಾನ್ಯ ಒಂದು ಯಾನ್ ಏಕಾಡು ಪಂಡಿನ ವಿಷಯ ಇತ್ತೆ ಶುರು ಆಗ್ತದೆ. ಅನ್ನ ಸಂತರ್ಪಣೆ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಸೇರಿದಂತಹ ಸಭೆಗೆ ಇದೀಗಾಗಲೇ ಅನ್ನ ಸಂತರ್ಪಣೆ ಪ್ರಾರಂಭವಾಗಿದೆ. ಮಾತೇರ್ನ ಹೊರನೇ ಲಕ್ಕದ ಪೋಡ್ಚಿ ಅವಳು ರಶ್ ಹಾಪುಂಡು ಒಂತೆ ಜನ ಪೋತು ಬಡ ಹಾಪುಂಡಿತ್ತೆ ಬಂಡ ಪಣಸ್ ಮಲ್ಪಲೆ ಅನ್ನಪ್ರಸಾದ ತೊಂದ್ಲೆ ಬಾಕಿದಾಗಲು ಕುಲೋನ್ಲೆ ಒರಿ ಆಯ್ಬೇಕು ಅವ್ರಿಗೆ ಪೋದು ಆಗ್ತದೆ ಎಡ್ಡ ಲಾಯ್ ಕಿಡ್ಬೋದು ದೇವರ ಪ್ರಸಾದ ಸ್ವೀಕಾರ ಮಲ್ಪಡು ಬಂಡದಕ್ಕೆ ಏನೊಂದುಲ್ಲೆ. ಎಲ್ಲಿ ಕಾಣೆನೋ ಶಿವನೊಲ್ಲ ಭೇಗಿನಿಸಿ ಕಲ್ಲಿನೊಳಗೆ ಹುಟ್ಟಿ ಕಲ್ಲಿನೊಳಗೆ ಹುಟ್ಟಿ ಕಲ್ಲಿನೊಳಗೆ ಹುಟ್ಟಿ ಉದರ ಒಳಗಿಳಿದೆ ಎಲ್ಲಿ ಕಾಣೆ ಎಲ್ಲಿ ಕಾಣೆ ಎಲ್ಲಿ ಕಾಣೆ ಎಲ್ಲಾರು ಬರ್ರಿ ಎಲ್ಲಮ್ಮನ ಪಾದಕ್ಕೆ ಇದು ನಾ ಕೂದೋದು ಅಂತ ಹಾಡೋಣ. ಎಲ್ಲಿ ಕಾಣೆ ಎಲ್ಲಿ ಕಾಣೆ ಎಲ್ಲಿ ಕಾಣೆ ಎಲ್ಲಮ್ಮ ಎಲ್ಲಿ ಕಾಣೆ ಎಲ್ಲಿ ಕಾಣೆ ಎಲ್ಲಿ ಕಾಣೆ ಎಲ್ಲಿ ಕಾಣೆ ಎಲ್ಲಮ್ಮ ಎಲ್ಲಿ ಕಾಣೆ ಎಲ್ಲಿ ಕಾಣೆ ಎಲ್ಲಿ ಕಾಣೆನೋ ಶಿವ ಎಲ್ಲ ಬೆಳಗಿ ಶಿವ ಎಲ್ಲಿ ಕಾಣೆನೋ ಎಲ್ಲಿ ಕಾಣೆನೋ ಶಿವ ಎಲ್ಲ ಬೆಳಗಿ ಶಿವ ಕಲ್ಲಿನೊಳಗೆ ಹುಟ್ಟಿ ಉದರ ಮಲಕ ನಿಲ್ಲಿಸಿ ಎಲ್ಲಿ ಕಾಣೆ ಎಲ್ಲಿ ಕಾಣೆ ಎಲ್ಲಿ ಕಾಣೆ ಎಲ್ಲಿ ಕಾಣೆ ಎಲ್ಲಮ್ಮ ಎಲ್ಲಿ ಕಾಣೆ ಎಲ್ಲಿ ಕಾಣೆ ಎಲ್ಲಿ ಕಾಣೆ ಎಲ್ಲಿ ಕಾಣೆ
ಮೋಲ ಮಾಡಿ ನೀ ಎಂತ ಕೆವ್ವ ದೇವ ನೆನೆಸಿ ಮೋಜ ನೋಡಿರಿ ತಾಳದಾಗಡೆ ಗೆಜ್ಜೆ ತೊಡಿಸಿ ಕಾರಣ ನಿನ್ನ ಬೇಡಿಯ ಹಾಕಿ ತಾಳದಾಗಡೆ ಗೆಜ್ಜೆ ತೊಡಿಸಿ ತಾಳದಾಗಡೆ ಗೆಜ್ಜೆ ತೊಡಿಸಿ ಕಾರಣ ನಿನ್ನ ಬೇಡಿಯ ಹಾಕಿ ಕುಣಿಸ್ತಾಳೆ ತಪ್ಪ ನೀನು ಒಂಜಿ ಆರು ವಸಂತೇರಿಗೆ ಒಂಜಿ ಸಮಸ್ಯೆ ಒಂದುಂಡು ಒರಿ ಒರಿ ಗಡಿಬಿಡಿ ಮಲ್ಪೊಡ್ಚಿ ಆರಾಮಡಲಕ್ಕದು ಒಣಸು ಬೋಲೆ ಎತ್ತು ಬೊರ್ತುಗಳ ಒಣ ಸಣ್ಣ ಸಂತರ್ಪಣೆ ನಡೆಯೊಂದು ಎಪ್ಪುಂಡು ಬಂದೇಡ ಅವ್ರು ಜನ ಬರೊಂದು ಜೀರ್ಮನ್ ಒಂದುಲ್ಲೇರಿಗೆ ಸ್ವಯಂ ಸೇವಕರು ಏರ್ಲ ಬೈಜೀರಿ ಮತ್ತು ನೆನಪು ಮಾಡ್ತಾ ಇದ್ದೇನೆ ಅನ್ನ ಸಂತರ್ಪಣೆ ನಡೀತಾ ಇದೆ ಮುಂದು ಈ ಪ್ರಪಂಚದ ಒರಿಯನ ಲೆಕ್ಕನೆ ಒರಿಯತ್ತುವೇರ 7 ಜನ ಉಲ್ಲೇರಿಗೆ 7 ಜನ ಉಪ್ಪುನಿಗೆ ಐದು ಜಾಸ್ತಿ ಯಾನ್ ಅಂದಾಜು ಮಲ್ಪುನು ನಮ್ಮ ಒಂಜಿ ಬಿಲ್ಡಿಂಗ್ ಕಟ್ಟನಾಗ ಆರ್ಕಿಟೆಕ್ಟ್ ಇಂಜಿನಿಯರ್ಗೆ ಕಂಡಬಟ್ಟೆ ಪೂಗಾರು ಎಂಚಿನ ಬಿಲ್ಡಿಂಗ್ ಮಲ್ತೆ ಎಂದು ಅಂಡ ಈ ದೇವೇರು ಕೋಟಿ ಕೋಟಿ ಜನಕ್ಲೇನು ಸೃಷ್ಟಿ ಮಲ್ತೇರು ಒರಿಯನ ಲೆಕ್ಕ ಒರಿಜಿ ತುವೇರ ಓಲು ಕೆಬಿ ಪೋಡು ಓಲು ಮೂಂಕು ಪೋಡು ಓಲು ಕಣ್ಣು ಪೋಡು ಅವಲೇ ಇತ್ತನ ಪೋರ್ಲು ಬೇತೆ ಓಲ್ಲ ತತ್ತದಿತ್ತನ ನಂಡ ದೋಸೆ ಪುನಃ ಕಾವಲಿದ ಲೆಕ್ಕ ತೋಚು ಕೆಲವು ಕಪ್ಪು ಕಾವಲಿ ಕೆಲವು ಬುಲ್ದು ಕಾವಲಿ ಕೆಲವು ಕೆಂಪು ಕಾವಲಿ ಮೋನೆಟ್ ಅಲ್ಲ ಭಾವನೆಲಿದ ಅಂತಿನ ಮೋನೆದ ಲೆಕ್ಕ ಈ ಭಾವನೆ ಪುನಃ ಮೋನೆಟ್ ಮೂಲ ಹೆಚ್ಚ ಪೊಂಜವನಕ್ಲು ಅಕ್ಲಿ ಪನ್ಪಿನಿ ಕಾಂಡೆ ಕಂಡಣಿ ಬೇಲೆಗೆ ಪೋನಾಗ ಮೋನೆ ಬಾಂಪ ಹೊಡ್ಚಿ ಒಂಜಿ ತೆಲಿಕೆ ಕೊರ್ಲಿ ಅಕ್ಲಿ ಬೇಲೆ ಪೋನಾಗ ಬೈಕ್ಡ್ ಗಾಡಿಟ್ಟು ಓಲೋಲು ಪೋಪೇರು ಇಂಚೆಂಚಿನ ಆಯರ ಚಾನ್ಸ್ ಉಂಟು ಕೋಪಡು ಕಡಪುಡಿಯರ ಬಲ್ಲಿ ಒಂಜಿ ತೆಲಿಕೆ ಕೊರುದು ಕಂಡಣ್ಣೆಯನ್ನು ಕಳಪೊಡು ಕಂಡಣ್ಣಿ ಲಂಚನೆ ಕೋಡ ರಾತ್ರಿ ಒಣಸೆಡ್ಡಾಯ್ಜಿ ಬಂಡದು ಗರ್ವಡು ಒಪ್ಪಿನತ್ತು
ಬುಡದಿನಿತ್ತು ಒಂಜಿ ತಿಳಿತದೆ ಒಂಜಿ ತೆಲ್ತದ ಮೋನೆ ಏತು ಖುಷಿ ಆಪುಂಡು ನಿಜವಾನಡು. ಯಾಕೆ ಎನ್ನೊಂಜಿ ದೋಸ್ತಿಗೆ ಎಂಡೇರು ಯಾನು ದಿನೋಲ ತೆಲಿಪಿ ಅಂಡ ಎನ್ನ ಬುಡದಿನೇ ತೂದತ್ತಾತೆ ಎಂದು ಒಂಚೂರು ವ್ಯತ್ಯಾಸ ಉಂಡಾಯ್ತು ಬರ್ಪಿನೇಟ್ ಅವು ಬೊಕ್ಕ ಪೆಟ್ಟು ಗಲಾಟೆ ವಂಚತ್ ಮದ್ಮೆಯಿನ ಸುರುಗು ಕಣ್ಣನೆ ಬುಡೈತಿ ಮೋನೆ ತೂದು ದಾಯ ತೆಲಿಪಿರುಂದೇ ಗೊತ್ತಾಪುಜಿ 24x7 ತೆಲ್ತೊಂದು ಇಪ್ಪೇರು ಒಂಜಿ 5 ವರ್ಷ ಆಯ್ನ ಹಿಡ್ತು ಬೊಕ್ಕ ತೆಲಿಕೆ ಬೂರ ಬಂದ ಆಪುನು ಬೊಕ್ಕ ವರ್ಷಗೊರ ತಿಂಗೊಲಗೊರ ಬಾರಿ ಅಪರೂಪಡು ದಿನಪತ್ರಿಕೆ ತಲಕ ಇತ್ತನ ವಾರಪತ್ರಿಕೆ ಹಾಪುಂಡು ಐಡ್ತು ಬೊಕ್ಕ ತಿಂಗೊಲು ಒಂಜಿ ಮಾಸಿಗೆ ಹಾಪುಂಡು ಬೊಕ್ಕ ದೀಪಾವಳಿ ವಿಶೇಷ ಅಂಕ ವರ್ಷಗೊರ ಮಾತ್ರ ಅಂಚಾರ ಬಲ್ಲಿ ಮುನಿಸುತ್ತರವೇ ಮುಗುದೆ ಹಿತವಾಗಿ ನಗಲು ಬಾರದೆ ನಮ್ಮ ಮಣ್ಣಿನ ಕವಿ ಸುಬ್ರಾಯ ಚೊಕ್ಕಡಿ ಅವರ ರಚನೆಯೊಂದಿಗೆ ಕಾರ್ಯಕ್ರಮ ಮುಂದುವರಿತಾ ಇದೆ. ಹೊಸಬಾಳ ಬಾಗಿಲಲ್ಲಿ ನಾವೀ ದಿನ ನಿಂತಿರುವ ವೇಳೆಯಲ್ಲಿ ಏಕೆ ಮನ ವಾಘರ್ತದಂತೆ ನಮ್ಮ ವಾಘರ್ತದಂತೆ ನಮ್ಮ ಈ ಮೈಮನ ಜೊತೆ ಸೇರಲು ಜೀವನ ಪಾವನ ಮುಗುದೇ ಹಿತವಾಗಿ ನಗಲು ಬಾರದೆ ಮುಗಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ ಮುಗಿಲ ಬಾನಿನಲ್ಲಿ ಮಿಂಚರಳಲು ಆರೆಗಳು ಮೈಯ ಬಳಸಿ ಜುಮ್ಮೆನ್ನಲು ಕರಿಮುಗಿಲ ಬಾನಿನಲ್ಲಿ ಮಿಂಚರಳಲು ಆರೆಗಳು ಮೈಯ ಬಳಸಿ ಜುಮ್ಮೆನ್ನಲು ನವಭಾವ ತುಂಬಿ ತುಂಬಿ ಮನ ಹಾಡಲು ನವಭಾವ ತುಂಬಿ ತುಂಬಿ ಮನ ಹಾಡಲು ತೆರೆದಂತಿದೆ ಭಾಗ್ಯದ ಬಾಗಿಲು ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ
ದಿನ ನಿಂತಿರುವ ವೇಳೆಯಲ್ಲಿ ಏಕಿ ಮನ ವಾಗರ್ತದಂತೆ ನಮ್ಮ ಈ ಮೈಮನ ವಾಗರ್ತದಂತೆ ನಮ್ಮ ಈ ಮೈಮನ ಜೊತೆ ಸೇರಲು ಜೀವನ ಮಾವನ ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ ಲಾಲ 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 ನಮ್ಮ ದೇಶದಲ್ಲಿ ಜಾಸ್ತಿ ಜನ ಭಕ್ತರನ್ನು ಆಕರ್ಷಿಸುವಂಥ 2 ತೀರ್ಥಕ್ಷೇತ್ರಗಳು, ಒಂದು ಶಬರಿಮಲೆ ಅಯ್ಯಪ್ಪ, ಇನ್ನೊಬ್ಬ ಉತ್ತರದಲ್ಲಿ ತಿಮ್ಮಪ್ಪ. ತಿರುಪತಿಯಲ್ಲಿ ಕೂಡ ಸಿಕ್ಕಾಪಟ್ಟೆ ಜನ ಹೋಗ್ತಾರೆ. ತಿಮ್ಮಪ್ಪ 3 ಅಕ್ಷರದ ಹೆಸರು. ಇಲ್ಲಿ ಶಬರಿಮಲೆಗೆ ಹೋಗ್ತಾರೆ ಅಯ್ಯಪ್ಪ, ಅದು ಸಹ 3 ಅಕ್ಷರದ ಹೆಸರು. ಶ್ರೀನಿವಾಸನನ್ನು ಕಾಣಬೇಕಿದ್ದರೂ ಅಲ್ಲಿ ಮೆಟ್ಲತ್ತಿ ಹೋಗಬೇಕು, ಅಯ್ಯಪ್ಪನನ್ನು ಕಾಣಬೇಕಿದ್ದರೂ ಮೆಟ್ಲತ್ತಿ ಹೋಗಬೇಕು. ತಿಮ್ಮಪ್ಪ ಅಷ್ಟೈಶ್ವರ್ಯಗಳ ಒಡೆಯನಾಗಿ ಕಾಣಿಸಿಕೊಳ್ತಾನೆ. ಅಯ್ಯಪ್ಪ ಎಲ್ಲ ಬಿಟ್ಟು ವೈರಾಗಿ ಅಂತ ಕಾಣಿಸಿಕೊಳ್ತಾನೆ. ನಾವು ನಮ್ಮ ಮನಸ್ಸು ಹೇಗೆ ಅಂದರೆ, ಫುಲ್ಲು ವೈರಾಗ್ಯ ನಮ್ಮಲ್ಲಿ ಬಂತು ಅಂದರೆ ಬೊಕ್ಕ ಮದ್ಮೈನದಾಯ ಅಂತ ಕೇಳಿಯಾರು. ಸಂಪತ್ತು ಬೇಕು ಅಂದರೆ ಹಣವೇ ಮುಖ್ಯ ಅಲ್ಲ. ತಿಮ್ಮಪ್ಪ ಮತ್ತು ಅಯ್ಯಪ್ಪನ ಮಧ್ಯದಲ್ಲಿ ನಮ್ಮ ಒಂದು ಜೀವನ ಅಡ್ಜಸ್ಟ್ಮೆಂಟ್ ಮಾಡಬೇಕು. ಕೆಲವರೆಲ್ಲ ನಮ್ಮಲ್ಲಿ ಪವಾಡ ಪುರುಷರು, ಸತ್ಪುರುಷರು ಹುಟ್ಟಿದ್ದಾರೆ ಅಂತಾದರೆ ಅವರು ಆಕಸ್ಮಿಕವಾಗಿ ಭೂಮಿಯಲ್ಲಿ ಹುಟ್ಟುವುದು. ಅವ್ರದ್ದು ಒಂದು ಕಾಲು ಭೂಮಿಯಲ್ಲಿ ಆದರೆ ಇನ್ನೊಂದು ಕಾಲು ಕೈಲಾಸದಲ್ಲಿ ಸ್ವರ್ಗದಲ್ಲೇ ಇರ್ತದೆ. ಯಾಕಂದರೆ ಅವರು ತಪ್ಪಿ ಹುಟ್ಟುವುದಿಲ್ಲ. ಅಕ್ಕ ಮಹಾದೇವಿ ಅಂತವರು ಆ ಮಲ್ಲಿಕಾರ್ಜುನ ಡ್ಯೂಟಿ ಎದುರು ನನ್ನ ಬ್ಯೂಟಿ ಏನಲ್ಲ ಅಂತ ಎಲ್ಲ ಕಿತ್ತಾಗಿ ಹೋದವರು. ಅಂಥದ್ದೆಲ್ಲ ನಮ್ಮಲ್ಲಿ ಹುಟ್ಟಲಿಕ್ಕೆ ಬಹಳ ಕಷ್ಟ. ನಮ್ಮದು ಹೇಗೆ ಅಂದರೆ, ಒಂದು ಕಾಲು ದೇವಸ್ಥಾನದಲ್ಲಿ ಮತ್ತೊಂದು ಕಾಲು ಭೋಜನ ಶಾಲೆಯಲ್ಲಿ, ಹಾಗೆ 2 ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ನಾವು ಹೋಗುವಂಥದ್ದು. ಕಾರ್ಯಕ್ರಮದ ಮುಂದೆ ಹರಿಹರ ಪುತ್ರ ಶಬರಿಮಲೆ ಅಯ್ಯಪ್ಪನನ್ನು ಸ್ತುತಿಸುವ ಗೀತೆಯೊಂದಿಗೆ ಕಾರ್ಯಕ್ರಮ ಮುಂದುವರಿತಾ ಇದೆ. ಎಲ್ಲೋ ಒಂದು ಕನಸಿನ ಲೋಕ, ಅಲ್ಲಿ ಕಂಡೆ ಪವಿತ್ರ ಪಾದ, ಯಾರೆಂದು ನೋಡೋ ಆಸೆ ಕೂತಿದೆ ಜೀವ ಬಯಸುತ್ತಿದೆ.
ಸುಗಮ ಮುಗಿದೆ ಶರಣಂ 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 ಭಗವಾ ಶರಣಂ ಭಗವತಿ ಶರಣಂ ಶಬರಿಯಾತ್ರ ಸುಗಮ ಮುಗಿದೆ ಶರಣಂ 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 ಎಲ್ಲೋ ಒಂದು ಕನಸಿನ ಲೋಕ ಅಲ್ಲಿ ಕಂಡೆ ಪವಿತ್ರ ಪಾಠ ಯಾರೆಂದು ನೋಡು ಆಸೆ ಮೂಡುತ್ತಿದೆ ಜೀವ ಬಯಸುತ್ತಿದೆ ಚೆಲುವಾದ ಸುಂದರ ರೂಪ ಮಲೆ ಮೇಲೆ ತಪವನ್ನು ಗೈದು ಬಾಯೆಂದು ನಗೆ ಸಹಿತ ಕರೆಯುತ್ತಿದೆ ನನ್ನನ್ನು ಕರೆಯುತ್ತಿದೆ ಬಲ್ಲೆಯ ಯಾರವನು ನನ್ನ ಕನಸಲಿ ಬಂದವನು ಉತ್ತರ ನೀ ನುಡಿಯೋ ನನಗೆ ಸ್ವಾಮಿ ವಿನಾಯಕನೇ ಅರಿತೆ ತಿಳಿದೆ ಅವ ಹರಿಹರ ನಂದನನೇ ಶರಣು 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 ಅಯ್ಯಪ್ಪ ಶರಣು 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 ಹಂಸಧ್ವನಿಯಲ್ಲಿ ಗಜಮುಖನ ಶಂಕರ ತನಯನ ಸ್ತುತಿಸಿದೆನ ಅರಸಿ ಬಂದೆ ಶಬರಿ ಗಿರಿಯನು ಹೂನಗೆ ಸೂಸುವ ಹರಿಹರನ ಆನೆ ಮುಖದೋನ ಸೋದರನ ಬಯಸಿ ಬಂದೆ ಸ್ವಾಮಿ ಸನ್ನಿಧಿನ ನನ್ನ ಸಕಲ ಅಖಿಲ ಭುವನಾಗಿ ಪಾದವನ ಪೂಜಿಪೇ ಹರನು ಹರಿಯು ಒಂದಾದ ಆ ದೈವ ಅಯ್ಯಪ್ಪನ ಸೇವಿತೆ ಸಕಲ ಅಖಿಲ ಭುವನಾಗಿ ಪಾದವನ ಪೂಜಿಪೇ ಹರನು ಹರಿಯು ಒಂದಾದ ಆ ದೈವ ಅಯ್ಯಪ್ಪನ ಸೇವಿತೆ ಶರಣು 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 ಅಯ್ಯಪ್ಪ ಶರಣು 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 ಜತಿಕಾಲ ಕಾಣು ನಟರಾಜ ಜಗವನ್ನು ಆಳು ಶಿವರಾಜ ಆನಂದದೇ ಬೆರೆದು ನರ್ತಿಸಿಹ ಜಾತಿಯ ಎನಿಸದ ಶಿವಪಾದ ಜ್ಯೋತಿಯ ರೂಪದೆ ಗುರುನಾಥ ಪಂಚಾತ್ರಿ ಮೇಲೆ ನಲಿಯುತ್ತೀಹ ನೀ ನನ್ನ ಸಂಗೀತ ಸಾಹಿತ್ಯ ಸಂತೋಷ ನೀನೇ ಎಲ್ಲ ಕೇಳು ದೇವಾ ಕೊಡಲು ಉಚ್ಛ್ವಾಸ ವಿಶ್ವಾಸ ನೀನೇ ತಂದೆ ನನ್ನ ಜೀವ ನೀ ನನ್ನ ಸಂಗೀತ ಸಾಹಿತ್ಯ ಸಂತೋಷ ನೀನೇ ಎಲ್ಲ ಕೇಳು ದೇವಾ ಉಸಿರು ಕೊಡಲು ಉಚ್ಛ್ವಾಸ ವಿಶ್ವಾಸ ನೀನೇ ತಂದೆ ನನ್ನ ಜೀವ ಶರಣು 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 ಶರಣು
ಸುಖಮತಿ ಮುಗಿದೆ ಶರಣಂ 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 ಭಗವಾನ್ ಶರಣಂ ಭಗವತಿ ಶರಣಂ ಶಬರಿಯಾತ್ರೆ ಸುಖಮತಿ ಮುಗಿದೆ ಶರಣಂ 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 ಶರಣಂ. ಸಂಗೀತ ಮತ್ತು ಸಾಹಿತ್ಯ ಒಂದೇ ನಾಣ್ಯದ ಎರಡು ಮುಖಗಳಿದ್ದ ಹಾಗೆ. ಸಂಗೀತ ಮೇಲೋ ಸಾಹಿತ್ಯ ಮೇಲೋ ಅಂತ ಯೋಚನೆ ಮಾಡಿದರೆ ಅದಕ್ಕೊಂದು ಸಣ್ಣ ಉದಾಹರಣೆ ಉಂಟು. ಪುರಂದರದಾಸರ ಒಂದು ಕೀರ್ತನೆ. ಸಾಹಿತ್ಯ ಬಹಳ ಸರಳ, ಓದಿದರೆ ಅದು ವಾಕ್ಯ, ಹಾಡಿದರೆ ಅದು ಹಾಡು. ಚಿಂತೆಯಾತಕೂ ಬಯಲ ಭ್ರಾಂತಿಯಾತಕೂ ಅಷ್ಟೇ ಇರುವುದು. ಭಾಷೆ ಅರ್ಥ ಆಗದವರು ನಮ್ಮಲ್ಲಿ ನಮ್ಮಲ್ಲಿ ಸಂಗೀತ ಗೊತ್ತವರಲ್ಲಿದ್ದಾರೆ. ದೂರದಲ್ಲಿ ತಮಿಳುನಾಡಿಂದ ಬಂದವರು, ಕೇರಳದಿಂದ ಬಂದವರನ್ನೆಲ್ಲ ನಮ್ಮಲ್ಲಿ ಕರೆಸ್ತಾರೆ. ಅವರಿಗೆ ಸಾಹಿತ್ಯ ಸ್ಪಷ್ಟತೆ ಬರುವುದಿಲ್ಲ, ಅವ್ರು ಹಾಡ್ತಾರೆ. ಚಿಂದೆಯಾದಗೂ ಮನುಜ ಭ್ರಾಂತಿಯಾತಗೂ ಕರೆಕ್ಟ್ ಬಂದಿರು ಮಾರ್ರೆ, ಏತು ಸರಿ ಬಂತಿರು ಅಂತ ಆಲೋಚನೆ ಮಾಡ್ತಾರೆ. ಒಳ್ಳೆ ವಿದ್ವತ್ತಿರೋರು ತಮಿಳುನಾಡಿನಿಂದ ಬರ್ತಾರೆ, ಅವರು ಭಾರಿ ಸಂಗೀತಗಾರರು, ಅವರಿಗೂ ಚೀಟಿ ನಮ್ಮಲ್ಲಿ. ಅದು ಭಾರಿ ಒಳ್ಳೆ ಪದ್ಯ ಉಂಟು ಹಾಡಿ. ಚಿಂತೆಯ ತಕೋ ಭ್ರಾಂತಿಯ ತಕೋ, ಅದು ಯಾತಕ ಹೋಗಿ ತಕೋ ಅಂತ ಆಗ್ತದೆ. ಅದಕ್ಕೆ ಹೇಳೋದು ಸಂಗೀತ ಮತ್ತು ಸಾಹಿತ್ಯ ಎರಡು ಜೊತೆಯಾಗಿ ಸಾಗಬೇಕು ಅಂತ. ಈ ನಿಟ್ಟಿನಲ್ಲಿ ನಮ್ಮ ವೇದಿಕೆಯ ಮುಂಭಾಗದ ಹಾಡುಗಳು ನಿಮ್ಮ ಮೇಲೆ ಸ್ಪಷ್ಟವಾದ ಪರಿಣಾಮವನ್ನು ಬೀರಬೇಕಿದ್ರೆ ಹಿನ್ನೆಲೆಯಲ್ಲಿ 5 ಜನ ನಮ್ಮವರು ಸಂಗೀತಗಾರರು ಕೂಡ ಒಂದು ಬಾರಿಯ ಚಪ್ಪಾಳೆಯ ಸ್ಫೂರ್ತಿ ನಮ್ಮ 5 ಜನ ವಾದ್ಯ ತಂಡದವರು ದೊರಕಲಿ ಅಂತ ಕೇಳಿಕೊಳ್ತಾ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಜನಪದ ಶೈಲಿಯ ಗೀತೆಯೊಂದಿಗೆ ವೇದಿಕೆಯಲ್ಲಿ ವಿದ್ಯಾಸ್ವರ್ಣ ಹಾಗೂ ಸಮನ್ವೀರ ಪುತ್ತೂರು. ಬಂದೆವು ನಾವು ನಿಮ್ಮ ಚರಣಕ ನೀಡನಂಗ ಸುಖ. ಬಂದೆವು ನಾವು ನಿಮ್ಮ ಚರಣಕ, ಬಂದೆವು ನಾವು ನಿಮ್ಮ ಚರಣಕ ನೀಡನಂಗ ಸುಖ. ಓ ಗಣಪ ನೀಡನಂಗ ಸುಖ. ಬಂದೆವು ನಾವು ನಿಮ್ಮ ಚರಣಕ ನೀಡನಂಗ ಸುಖ. ಓ ಗಣಪ
ಉತ್ತಲ್ಲಿ ದೇವರ ಮಗನೇ ಗೀಗಿ ಸುತ್ತಳಿ ಶರಣರ ಬಂಟನೆ ಗೀಗಿ ಉತ್ತಲ್ಲಿ ದೇವರ ಮಗನೇ ಗೀಗಿ ಸುತ್ತಳಿ ಶರಣರ ಬಂಟನೆ ಗೀಗಿ ಕಬ್ಬಿ ಚಲ್ಲೆ ಬೆಲಾದ ಚುನಿಯ ಕಡೆ ಕೈ ನಮ್ಮ ಸುಖ ಓ ಕಡಪ ನಮ್ಮ ಸುಖ ಗಿಯ ಗಿಯ ಗಾಗಿಯ ಗಿಯ 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 ಗಾಗಿಯ ಗಿಯ ಗಿಯ ಗಾಗಿಯ ಗಿಯ 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 ಗಾ ಗಿಯ ಗಿಯ ಗಾಗಿಯ ಗಿಯ 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 ಗಾಗಿಯ ಗಿಯ ಗಿಯ ಗಾ ಗಾಗಿಯ ಗಾ ಗಿಯ 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 ಗಾ ಒರೆಯುತ್ತಾವು ನಿಮ್ಮ ಚರಣಕ ದೇವರಾವು ನಿಮ್ಮ ಚರಣಕ ನಿಧಾನಕ ಸುತ ಓ ಕಡಪ ನಿಧಾನಕ ಸುತ ಬಂದೆವು ನಾವು ನಿಮ್ಮ ಚರಣಕ ನಿಧಾನಕ ಸುತ ಓ ಕಡಪ ನಿಧಾನಕ ಸುತ ಗಿಯ ಗಿಯ ಗಾಗಿಯ ಗಿಯ 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 ಗಾಗಿಯ ಗಿಯ ಗಿಯ ಗಾ ಗಾಗಿಯ ಗಾ ಗಿಯ 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 ಗಾ ಗಿಯ ಗಿಯ ಗಾಗಿಯ ಗಿಯ 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 ಗಾಗಿಯ ಗಿಯ ಗಿಯ ಗಾ ಗಾಗಿಯ ಗಾ ಗಿಯ 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 ಗಾ ಗಿಯ ಗಿಯ ಗಾಗಿಯ ಗಿಯ 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 ಗಾಗಿಯ ಗಿಯ ಗಿಯ ಗಾ ಗಾಗಿಯ ಗಾ ಗಿಯ 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 ಗಾ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಈಗ ವೇದಿಕೆಯಲ್ಲಿ. ಇದು ಈ ನಮ್ಮಲ್ಲಿ ಕೋವಿಡ್ ಬಂದ ಮೇಲೆ ಧ್ವನಿತಟ್ಟೆ ಅಥವಾ ಸಿ ಡಿ ಬಿಡುಗಡೆ ಅಂಥದ್ದೆಲ್ಲ ಸ್ವಲ್ಪ ದೂರ ಆಗಿದೆ. ಯಾಕಂದರೆ ಎಲ್ಲ ಮೊಬೈಲ್ಗಳಲ್ಲಿ ನಡೆಯುವಂಥದ್ದು. ಒಂದು ಸ್ಥಳದ ಸಾನ್ನಿಧ್ಯದ ವಿಶೇಷತೆ ಭಕ್ತಿಯ ಮೂಲಕವಾಗಿಯೇ ಜನಗಳಿಗೆ ತಲುಪಬೇಕು ಅಂತಿದ್ದರೆ ಒಂದು ಎರಡು ರೀತಿ ಉಂಟು ಅದರಲ್ಲಿ. ಒಂದು ಹೇಗೆ ಅಂದರೆ ಜನರಿಂದ ಜನರಿಗೆ ತಲುಪುವಂಥದ್ದು. ಹೆಂಗೆ ಅವಲು ಪೋತಿಂಚ ಆತಂದ್ರೆ ಎನ್ನ ಲೈಫ್ ಡೆಡ್. ನಾವೆಲ್ಲ ಸ್ವಾರ್ಥಿಗಳು. ಏನಾದರೂ ಒಂದು ನಮ್ಮ ಆಸೆ ಇದ್ದುಕೊಂಡೇ ದೇವಸ್ಥಾನಕ್ಕೆ ಬರೋದು, ನಿಸ್ವಾರ್ಥವಾಗಿ ಬರೋದಿಲ್ಲ. ನಮ್ಮದೊಂದು ಆಸೆಯೋ ಹರಿಕೆ ಯಾವುದೋ ಮನ್ನಿಸುತ್ತಾನೆ ದೇವರು ಅಂತ ಭಾವನೆಯಲ್ಲಿ ನಾವು ಬರುವಂಥದ್ದು. ಅದು ಜನರಿಂದ ಜನರಿಗೆ ಹೋಗೋದು. ಇನ್ನೊಂದು ಹಾಡುಗಳ ಮೂಲಕ ಆ ಕ್ಷೇತ್ರದ ಸಾನ್ನಿಧ್ಯದ ಪಾವಿತ್ರತೆಯನ್ನು ಜನಗಳಿಗೆ ತಿಳಿಸುವಂಥದ್ದು. ಈ ನಿಟ್ಟಿನಲ್ಲಿ ರಕ್ಷಿತ್ ಮಂಚಕಟ್ಟೆಯವರ ಸಾಹಿತ್ಯ ಈ ಕ್ಷೇತ್ರದಲ್ಲಿ ಪ್ರಥಮ ಬಾರಿಗೆ ಈ ಕ್ಷೇತ್ರದ ಹಾಡಿನ ಮೂಲಕ ಜನರಿಂದ ಜನರಿಗೆ ತಲುಪಬೇಕಾದಂಥ ಒಂದು ಅನಿವಾರ್ಯತೆಯನ್ನು ಕಂಡುಕೊಂಡು ಪ್ರೀತಿಯಿಂದ, ಶ್ರದ್ಧೆಯಿಂದ, ಭಕ್ತಿಯಿಂದ ರಕ್ಷಿತ್ ಮಂಚಕಟ್ಟೆಯವರ ಸಾಹಿತ್ಯಕ್ಕೆ ಸಂಗೀತವನ್ನು ಅಳವಡಿಸಿಕೊಂಡು ತಮ್ಮದೇ ಸಿರಿಕಂಠದಲ್ಲಿ ಹಾಡಿದಂಥ ಹಾಡನ್ನು ಯೂಟ್ಯೂಬ್ ಲಿಂಕ್ ಮೂಲಕ ಬಿಡುಗಡೆ ಮಾಡುವಂಥ ಒಂದು ಕಾರ್ಯಕ್ರಮ ಈ ವೇದಿಕೆಯಲ್ಲಿ. ಇದು ನನಗೆ ಸಹ ಹೊಸತ್ತು. ಹಾಡೆಲ್ಲ ಕೇಳಿದ್ದೇನೆ, ಆದರೆ ಯೂಟ್ಯೂಬ್ ಲಿಂಕಲ್ಲಿ ಬಿಡುಗಡೆ ಮಾಡೋದು ಹೇಗೆ ಅಂತ ಹೇಳುವಂಥದ್ದು ನನಗೂ ಸಹ ಗೊತ್ತಿಲ್ಲ. ಅದು ಈ ಕೋವಿಡ್ ಬಂದ ಮೇಲೆ ಇದೆಲ್ಲ ಹೊಸತು ಪ್ರಾರಂಭ ಆದದ್ದು. ಎಷ್ಟೋ ಜನ ನನಗೆ ಹೇಳ್ತಾರೆ ಹಾಡಲಿಕ್ಕೆ ಎಷ್ಟು ಕಷ್ಟ ಅಂತ. ಜಗದೀಶ್ ಆಚಾರ್ಯ ಅವರಿಗೆ ಹಾಡದೆ ಇರುವುದು ಎಷ್ಟು ಕಷ್ಟ ಅಂತ ಅವರು, ಅಂದರೆ ಹಾಡಲೇಬೇಕು. ಈ ನಿಟ್ಟಿನಲ್ಲಿ ವೇದಿಕೆಗೆ ಶ್ರೀಯುತ ಮನೋಜ್ ಕಟ್ಟೆಮಾರ್, ಆರ್ ಚನ್ನಪ್ಪ ಕೋಟ್ಯಾನ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಕಿಶೋರ್ ಕುಮಾರ್ ಕಟ್ಟೆಮಾರ್, ಸುಪ್ರೀತ್ ಶೆಟ್ಟಿ, ಶೈಲೇಶ್ ಪೂಜಾರಿ ಹಾಗೂ ಸದಾನಂದ ದಯವಿಟ್ಟು ವೇದಿಕೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ದಯವಿಟ್ಟು ವೇದಿಕೆ ಬರಬೇಕು. ಇದು ಸಿ ಡಿ ಬಿಡುಗಡೆ ಹಾಗೆ ಏನು ಕಾರ್ಯಕ್ರಮ ಇರೋದಿಲ್ಲ. ನಮ್ಮ ಹಾಡನ್ನು ನಾವು ಅಲ್ಲಿ ಪ್ಲೇ ಮಾಡ್ತೇವೆ. ರಕ್ಷಿತ್ ಮಂಚಕಟ್ಟೆ ಅವರ ಸಾಹಿತ್ಯ. ನೀವು ಏನು ಮಾಡಬೇಕಂದ್ರೆ ನೆಕ್ಸ್ಟ್ ಈ ಲಿಂಕ್ ನಿಮ್ಮಲ್ಲಿಗೆ ತಲುಪ್ತದೆ. ಹೆಚ್ಚಿನ ಸ್ವಯಂ ಸೇವಕರು ಇಲ್ಲಿದ್ದೀರಿ. ನಿಮ್ಮಲ್ಲಿಗೆ ತಲುಪಿದ ಜಗದೀಶ್ ಆಚಾರ್ಯ ಅವರ ಹಾಡಿನ ಲಿಂಕನ್ನು ನಿಮಗೆ ಎಷ್ಟು ಜನ ಪರಿಚಯ ಇದೆಯಾ ಅಷ್ಟು ಜನರಿಗೆ ಅದನ್ನು ಕಳಿಸಬೇಕಷ್ಟೇ. ಜನರಿಂದ ಜನರಿಗೆ ತಲುಪಬೇಕು ಮತ್ತು ಈ ಕ್ಷೇತ್ರದ ಅಮ್ಮನ ಹಾಡು ಜಗಜ್ಜಾಹೀರಾಗಬೇಕು. ಅದು ನಮ್ಮ ಆಸೆ. ನವೀನ್ ಮತ್ತು ಹೇಮಂತ್ ಅವರು ದಯವಿಟ್ಟು ತಾವು ಕೂಡ ನಮ್ಮೊಂದಿಗೆ ಸೇರಿಕೊಳ್ಳಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಇದು ನಮ್ಮ ಮನೆಯ ಕಾರ್ಯಕ್ರಮ. ಸ್ವಲ್ಪ ಹೆಸರು ನಾನು ಹೇಳುವಾಗ ವ್ಯತ್ಯಾಸ ಆದರೆ ಅನ್ಯಥ ಭಾವಿಸಿಕೊಳ್ಬೇಡಿ. ಇಲ್ಲಿ ಇದ್ದರೆ ದಯವಿಟ್ಟು ವೇದಿಕೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತ ನಾಗೇಶ್ ಅವರು, ಮಾಡೋದು ಬನ್ನಿ. ಜಗದೀಶ್ ನೀವು ಬನ್ನಿ.
ಹಾಡಿನೊಂದಿಗೆ ಚಪ್ಪಾಳೆ ಹೊಡೆದು ಹಾಡಲು ಸ್ವಾಗತ. ನಮ್ಮ ಕ್ಷೇತ್ರದ ಹಾಡು ರಕ್ಷಿತ್ ಮಂಚಕಟ್ಟೆ ಅವರ ಸಾಹಿತ್ಯ, ಜಗದೀಶ್ ಆಚಾರ್ ಅವರ ಹಾಡುಗಾರಿಕೆ. ರೂಪ ಮಲ್ಲಿಗೆದ ಐತ ಕೈಟೊಂಜಿ ನಾಗರ ಬೆತ್ತನು ಪತ್ತೊಂದು ಅಭಯದ ನುಡಿಕೊರ್ದು ಮೆರೆಯ ತೆಂಬರೆ ಗಗ್ಗರ ದುನಿಪುಗು ನಲಿತೊಂದು ಪತ್ತಿಂಚಿ ಜೀಟಿಗಿಡು ಕಟ್ಟೆ ಮಾರನು ಬೆಳಗಾಯ ಧರ್ಮೊಡು ಅಧರ್ಮನು ಅಲಿಯ ಕೀರ್ತಿನು ನಾಲೂರುಡು ಪಸರಾಯ ನಿನ್ನ ದೇಕಿಡೆ ಅರಳುಡು ಅಪ್ಪೆ ಈ ಕಟ್ಟೆ ಮಾರದ ಮಣ್ಣು ಈ ಕಟ್ಟೆ ಮಾರದ ಮಣ್ಣು. ಮಾಯೆ ಅಪ್ಪೆ ಮಂತ್ರಮೂರ್ತಿ ಕಟ್ಟೆ ಮಾರು ಮಣ್ಣಡು ನಿಲಯಾತಿ ಶಕ್ತಿ ಕರಿನಿರಲ ಮಾಯೆ ಅಪ್ಪೆ ಮಂತ್ರಮೂರ್ತಿ ಕಟ್ಟೆ ಮಾರು ಮಣ್ಣಡು ನಿಲಯಾತಿ ಶಕ್ತಿ ಸತ್ಯದ ನುಡಿನ ಮಣ್ಣಡೆ ತೂಯ ಸತ್ಯದ ತುಡರಾಯರು ಈರಪ್ಪೆ ಸತ್ಯದ ತುಡರಾಯರು ಈರಪ್ಪೆ ಕರಿನಿರಲ ಮಾಯೆ ಅಪ್ಪೆ ಮಂತ್ರಮೂರ್ತಿ ಕಟ್ಟೆ ಮಾರು ಮಣ್ಣಡು ನಿಲಯಾತಿ ಶಕ್ತಿ ಕರಿನಿರಲ ಮಾಯೆ ಅಪ್ಪೆ ಮಂತ್ರಮೂರ್ತಿ ಕಟ್ಟೆ ಮಾರು ಮಣ್ಣಡು ನಿಲಯಾತಿ ಶಕ್ತಿ. ಧರ್ಮಗು ಒಲಿಯ ಅಧರ್ಮಗು ಮುನಿಯ ನಂಬೊಲಿಗೆದ ಮಂತ್ರ ಮುದಿರೆಯಾಯ ಧರ್ಮಗು ಒಲಿಯ ಅಧರ್ಮಗು ಮುನಿಯ ನಂಬೊಲಿಗೆದ ಮಂತ್ರ ಮುದಿರೆಯಾಯ ಕಾಂತು ಬೈದಗು ಉದೀನ ಮಂತ್ರ ಮೂರ್ತಿ ಕಾಂತು. ಅದರಲ್ಲಿ ಕೋರಸ್ ಹಾಡಿದವರು ವಿದ್ಯಾಸ್ವರ್ಣ. ಹೋಗಬೇಡಿ, ಗಡಿಬಿಡಿ ಮಾಡಬೇಡಿ. ವಿದ್ಯಾಸ್ವರ್ಣ ಬನ್ನಿ ಬನ್ನಿ. ಅಂದರೆ ನಮ್ಮ ತಂಡದಲ್ಲಿರುವ ಕಲಾವಿದರು ನಾವು ಪರಿಚಯ ಮಾಡಿಕೊಡಬೇಕಲ್ಲ. ಅದರಲ್ಲಿ ಕೋರಸ್ ಹಾಡಿದ್ದಾರೆ ಜಗದೀಶ್ ಆಚಾರ್ಯ ಜೊತೆಗೆ ವಿದ್ಯಾಸ್ವರ್ಣ. ಒಂದು ಬಾರಿಯ ಚಪ್ಪಾಳೆ ಸ್ಫೂರ್ತಿ ವಿದ್ಯಾಸ್ವರ್ಣವರಿಗೆ ಕೂಡ ದೊರಕ. ವೇದಿಕೆಯ ಗಣ್ಯರಿಗೆಲ್ಲ ನಮಸ್ತೆ. ಒಂಜಿ ನಿಕ್ಲೆನ ಪರವಾದ ಯಾನೊಂಜಿ ಕೇನೊಂದುಲ್ಲೆ ಬಕ ಇರ್ಲಕ್ಕೇನ್ಲೆ ಎನ್ನ ಅಕ್ಕ ಯಾನು ಎಲ್ಲಿ ಒಪ್ಪನಾಗನೆ ಪನ್ನೊಂದುಲ್ಲೇರು ನಮ್ಮ ಬದುಕಡು ಬರ್ಪಿನಂಚಿನ ಹೂವೇ ಕಷ್ಟ ಉಪ್ಪಾಡು ಕುಡೊಂಜಿ ನರಮಣಿ ಎಡಬಾಂಡ್ರೆ ಬಲ್ಲಿಗೆ ನಮ್ಮ ಇಲ್ಲದ ಸುದ್ದಿ ಕುಡೋರು ಎಡಬೋಪಿನಿ ಯಾನು ಬಾರಿ ಬಂಗ ಎನ್ನ ಬುಡಿದಿ ಜೋರು ಜೋಗ ಬಾಲೆಕಾಲ್ ಪೂಜಿ ದಾಲ ಪ್ರಯೋಜನ ಇಚ್ಚಿ ಅಕ್ಕಲು ಕುಡೋರು ಎಡಬೋತು ಮಕ್ಕರ ಮಲ್ಪನು ಮಾತ್ರ ನಮ್ಮ ಜೀವನಡು ಬೇನೆ ಬತ್ತುಂಡು ಬದುಕಡು ಬೇನೆ ಉಂಡು ಒಂದು ಅಂಡ ಗರ್ಭಗುಡಿತ ಇಜ್ಜಿಡ ನಂಬುನ ದೇವರ ಕೋಣದ ದೇವರಡ ದೇಪದೀತು ಅರ್ಧ ಗಂಟೆ ಪ್ರಾರ್ಥನೆ ಮಲ್ತದ್ದು ಬುಲಿಪುಲಿ ಯಾವ ದೇವರು ಪರಿಹಾರ ಮಲ್ಪಿರುಂದತ್ತು ಅಂಡ ಸಮಸ್ಯೆತ ವಿರುದ್ಧ ಹೋರಾಟ ಮಲ್ಪನ ತಾಕತ್ತು ನಮಕ್ಕೆ ಬರ್ಕೊಂಡು ಜಗದೀಶ್ ಆಚಾರ್ಯ ಇನಿ ಪಂಡಿನ ಈ ಪದ್ಯ ರಕ್ಷಿತ್ ಮಂಚಕಟ್ಟೆ ಬರೆತಿನ ಸಾಹಿತ್ಯ ಪ್ರತಿಯೊರಿಯನ್ನ ಬಾಳಡು ಪ್ರತಿಯೊರಿಯನ್ನ ಜೀವನಡು ದಿನಕ್ಕೆ ಒಂಜಿ ಸರ್ತಿ ಕೇಂದು ಆ ಅಪ್ಪನೆದುರು ರಡ್ಡು ಬಟ್ಟ ಕಣ್ಣ ನೀರು ಪಾಡ್ದು ನಮ್ಮ ಬದುಕದ ಬೇನೆನ ಪಂಡ ಅಂದ ಪರಿಹಾರ ಒಂದು ಎನ್ನದು ಭಜನೆದ ಸ್ವರ ಪದ್ಯ ಇಲ್ಲ ಇಲ್ಲಡ ಆವಡು ಬಂಡದೆ ಅನ್ನಟೋನು ನಿಖಿಲ್ನ ಪರವಾಗಿ. ಯಾನು ದುಂಬು ಈ ಮಂತ್ರ ದೇವತೆನ ಸಾನ್ನಿಧ್ಯ ಬಂದಾಗ ಈ ಚಿಂತನೆಯನ್ನು ಸುರುಮನ್ಪುನಾಗ ಯಾನೊಂಜಿ ಒಂಜಿ ಪದ್ಯ ಭಜನೆ ನಾ ಕೇಂಡೆ ಈ ಜಗದೀಶ್ ಆಚಾರ್ಯರು ಬಂದಿನ ಯಾ ನಾನಿ ಒಂಜಿ ಲೆಕ್ಕ ಮಾಡಿ ಮೇರೆಗೆ ಒಂಜಿ ಎಂಚ ಬಂದ್ಬಿಡಿಪ ಮೇರೆ ಬಾರಿ ಮಲ್ಲ ಲೆವೆಲ್ ಉಪ್ಪುನಾರು ಎಂಕಲ್ಲ ಈ ಎಲ್ಲಿಯ ಕ್ಷೇತ್ರದ ಭಜನೆ ಗೊತ್ತ ಎಂಚ ಪನ್ಪಿನಿ ಪನ್ಪುಣ ಜಾಸೆಡಿ ಒಂಜಿ ಎನ್ನೋದಿತ್ತೆ ಅವು 2 ವರ್ಷ ದಾದ ನಾಂಡು ಇಡೆಗ ಬೇರು ಬತ್ತೀನಿ ಆಕಸ್ಮಿಕ ಆ ಲೆತೊಂದೆ ಬತ್ತಲಾಗತ್ತನ ಅಪ್ಪ ಇಡೆಗೆ ಲೆತೊಂದೆ ಬತ್ತಲಾಗ ಆ ಲೆತೊಂದು ಬತ್ತದ ಆರು ಕುಲದು ಅವು ವಾರೀತಿ ಬಂದೇರು ಗೊತ್ತುಜ್ಜಿ ಪಂಡದ ಕಡಪುರದಾನಗನೆ ಈಗ ಅವು 2 ಕೊಟ್ಟ ಕಣ್ಣ ನೀರು ಜತ್ತ ಆತು ಅಡ್ಡೆ ಬೊಕ್ಕ ದಾಲ ಬಾತಿರ್ತಿ ಜಾರಡ ಎಡ್ಡೆ ಒಂಜಿ ಅವು ಅಪ್ಪೆ ಲೆಪ್ಪದಲ್ಲ ಅಲ್ಲಿಗೆ ಬೋಡ ಇಲ್ಲಕ ನಡಪಾದು ಕೊಡ್ತಲು ಅಂಚಿನ 6 ಪಣ್ಣಿನ ಅಂಚಿತ್ತಿನ ಆ ಅಪ್ಪೆನ ಒಂಜಿ ಸಂಕೀರ್ತನೇನು ಮಾತ ನಮ್ಮ ಏರು ಮಾತ ಭಕ್ತೇರು ಮಾತ ಉಳ್ಳ ಈ ಮಂತ್ರ ದೇವತೆಗೆ ಒಂಜಿ ಅಲ್ನನೇ ಆಯ್ನ ಚಿತ್ರ ಭಕ್ತೇರು ಉಳ್ಳೇರು
ಕೆಲವರು ಅಂತ ಇಜ್ಜನ್ನ ಕೊಳ್ಳೊಳ್ಳೆರು ಅಂಡ ಹೆಚ್ಚಿಗೆ ಅದೊಂದು ಒಂತೆ ಹೆಚ್ಚಿಗೆ ಅದು ಅಂತ ಇತ್ತದ ಅಲ್ಲನೇ ಐನ ಚಿತ್ತನೊಂಜಿ ಭಕ್ತಿಯರು ಮಾತೊಳ್ಳೆರು ಅಂಚಾದವು ಐನಾತ್ ಮಾತೆರ್ಲ ಆರು ಪನ್ನಂಚಿತ್ತಿನ ಸಂಕೀರ್ತನ ಮಾತೆರ್ಲ ಐನು ಶೇರ್ ಮುಖಾಂತರ ಮಲ್ಪ ಅದು ಆಯ್ತಾ ಲಿಂಕ್ ಆ ಸ್ಕ್ರೀನ್ ಬರ್ಪುಂಡು ಆಯ್ತಾ ಲಿಂಕ್ ಆ ಲಿಂಕ್ನ ಶೇರ್ ಮಲ್ತಂಡ ಮಾತೆರ್ನ ಮೊಬೈಲ್ಡ ಅವು ಎಲ್ಲ ಮಾತದು ನಿಕ್ಲ ಮೊಬೈಲ್ ಹಿಡು ತೂವಲಿ ಕೇನುವಲಿ ಅಂಚಾದ ಅಪ್ಪನ ಅವಲೊಂದು ಎಲ್ಲ ಸೇವೆ ಬಂದ್ಬಿಡ ಅಂಚಿತ್ರ ಭಾವನೆ ಎನ್ನದು ನಮ್ಮ ಜೀವನಡು ಮಹತ ಆ ಭಕ್ತಿಗೀತದ ಮುಖಾಂತರ ದೇವರು ಮರಲಾಪಿನೇ ಭಕ್ತಿ ಗೀತೆ ಆ ದೈವ ದೇವರೆಲ್ಲ ಆಡಿತ ಭೂತಕ್ಕೆ ಭಜನೆ ಇಜ್ಜಿ ಕೆಲವು ಭೂತವು ಭಜನೆ ಇಜ್ಜಿ ಮಾರೆ ಅವು ಭೂತ ಮತ್ತು ಭಜನೆ ಅನ್ಪುಣತ್ತು ಏರ್ನಾಯನ ಆತ್ಮದ ಭಕ್ತಿ ಎಂಚ ಉಂಡ ಆಯಾ ಇನ್ನು ವಾ ರೀತಿಲ್ಲ ವಾ ದೈವಗಳ ವಾ ದೇವರೆಗಳ ಸಂದೇತವಂತೊಳ್ಳಿ ಅವಾಗ ಅವು ಸಂದುಣೊಂದೇ ಲೆಕ್ಕ ಅಂಚಾದ ಅಪ್ಪನ ಆ ಸಂಕೀರ್ತನೆ ನನಾತ್ ನಮ್ಮ ಒಂದು ಎಡ್ಡೆ ರೀತಿಯ ಶಾರ ಮಾತೆರೆಗಳ ಈ ನಮ್ಮ ತುಳುನಾಡದ ಮಾತ ಜಾಗ ಎಡ್ಲ ಒಂದೊಂಜಿ ಪದ್ಯ ಕೇಂದ್ರಿಜಿ ಬನ್ಪನೆ ಪೆರವಲ್ಲಿ ಅಂಚಿತ್ತಿನ ರೀತಿಡ್ ಆ ಮಂತ್ರ ದೇವತೆಲ್ಲ ಇಂಕಲ್ಲ ಗ್ರಾಮ ನಿಟಿಲೇಶ್ವರ ದೇವರನ ಅನುಗ್ರಹ ಅಲ್ಲ ಈ ಜುಮಾದಿ ಬಂಟನ ಮಮ್ಮಯ್ಯನ ಅನುಗ್ರಹ ಹೊಡೆದಲ್ಲ ಆ ಪಂಜುರ್ಲಿಗಳಿಗನ ಅನುಗ್ರಹ ಹೊಡೆದು ನಾಗದೇವರನ ಅನುಗ್ರಹ ಹೊಡೆದಲ್ಲ ಎನ್ನ ಕುಟುಂಬದ ಇನ್ನೊಲ್ಲ ಸತ್ಯೊಳ್ಳಿರು ಆ ಕುಟುಂಬದ ನಾಗದೇವರಲ್ಲಿ ಎನ್ನ ಇಂಕಿಲ ಹಿರಿಯರಾಯನ ಪಾಂಡಿಪೂಜಾರನ ಕುಟುಂಬ ಇಂಕಲ್ಲ ಆ ಕುಟುಂಬದ ನಮ್ಮೊಂದು ವೇದನ ನಾಲ್ಕೈತಾಯ ಪಂಜುರ್ಲಿ ಅಕಲ್ನ ಮಾತೆನ ಅನುಗ್ರಹ ತೊಟ್ಟುಗು ಎಂಗಳ ಅಪ್ಪನ ಮಂತ್ರವೇತನ ಮೈಮೆ ನನಾಥ ತುಳುನಾಡು ಪೋಡು ಅನ್ನೋದು ಮಾತಾಡಲ್ಲ ಕೈ ಮುಗಿದು ನಟ್ಟು ಓಕೆ ಪದ್ಯದ ಲಿಂಕ್ ನಮ್ಮೈತೆ ಮೂಲ ಬತ್ತಿನಕ್ಲಿಗೆ ಶೇರ್ ಮಲ್ಪ ಅಂಚನೆ ಅವಳು ಡಿಸ್ಪ್ಲೇ ಹಾಕೊಂಡು ಪ್ರತಿಯೊರಿಯೆಲ್ಲ ಅಕ್ಲಕ್ಲೆ ಗೊತ್ತಿತ್ತಕ್ಲೆ ಪೂರ ಶೇರ್ ಮಲ್ತೊಂದು ಈ ಪದ್ಯ ಜಗಜ್ಜಾಹಿರಾವಡು ಜಗದೀಶಾಚಾರ್ಯನ ಕಂಠ ಸಿರಿಡು ಬತ್ತಿನ ಈ ಪದ್ಯ ರಕ್ಷಿತ್ ಮಂಚಿಕಟ್ಟೆಯವರ ಸಾಹಿತ್ಯ ಪಂಡದಕ್ಕೆನೊಂದು ಹೊರೈತತ್ ಮೊಬೈಲ್ ದಾಯಬೋರ್ಡು ಎಂಕಿತ್ತೆ ಗೊತ್ತಾಪಿನಿ ಅಂಕೆ ಯಾಪಲೇನು ಮೊಬೈಲ್ಗೆ ದೂರ ದೀಪಿನಿ ನಾಟ್ ರೀಚೇಬಲ್ ದೀಪಿನಿ ಅಂಡ್ ಇತ್ತೆ ಪೂರ ಮೊಬೈಲ್ ಕಾರ್ಬಾರ್ ನಡಪುಂಡು ಮೊಬೈಲ್ ಸೈಡ್ಗೆ ಈತ ಜನ ಸೇರ್ತಿನಕ್ಲು ಒಂಜಿ ತಾಟಿ ಬೊಟ್ಟುತ್ತು ಈ ಕಾರ್ಯಕ್ರಮ ನಿಕ್ಲಿಗೆ ದುಂಬಗಲ ನಾನೆಲ್ಲ ಎಡ್ಡೆ ರೀತಿ ಮುಡ್ದು ಬಾರಡು ಅನ್ಪಿನ ಒಂಜಿ ಸಂಕಲ್ಪ ಪಾಡುವಣೊಂದು ಹಾಂ ಆರೆ ಡೇಟ್ ಬಂಡೀರು ಜಗದೀಶ್ ಆಚಾರ್ಯರು ಬಾರಿ ಮಲ್ಲ ಜನ ಎಂಚ ಪಾತೀರು ನುದ್ಗೇಂಡೀರು ಅವು ಎಂಕಲ ಇತ್ತು ಸುಮಾರು ಒಂಜರೆ ವರ್ಷ ಅನುಭವ ಬತ್ತನು ಎಂಕ್ಲಿ ಪೋಯ್ನಲ್ಪ ಬತ್ತಿನಲ್ಪ ಕಾರ್ಯಕ್ರಮ ಮುಗಿನ ಮುಖ ಎಂಕ್ಲಿಗೆ ಇಲ್ಲ ಬೋಡು ಅಂಡ್ ಆರೇನ ಬಿಡುಗಡೆ ಅಂತ ಎಂಕ್ಲಿ ಪೋಪಿಲ್ಲ ಕೈಚಿ ಒಂಜಿ ಸೆಲ್ಫಿ ತಗಲಾಟೆ ಮಾರಿ ಅಯ್ಯೋ ದೇವರೇ ಪೂರ ಬತ್ತದು ಸೆಲ್ಫಿ ದೆಪ್ಪನಿ ಬೊಕ್ಕ ಏನೊಂಜಿ ರೂಲ್ಸ್ ಮಲ್ತೆ ನಾನು ಆರೇನ ಸೆಲ್ಫಿ ದೆಪ್ಪೋಡು ನಂಡು ಐದು ದುಂಬು ಎನ್ನೊಟ್ಟು ಒಂಜಿ ಸೆಲ್ಫಿ ಆವಡು ಇತ್ತೊಂಚೂರು ಕಮ್ಮಿ ಆತನು ಇತ್ತೆ ತುಳು ಸಾಹಿತ್ಯಡು ಕೊರಗಜ್ಜನ ಪದ್ಯ ಸ್ತುತಿ ಮಲ್ಪುಗ ಪದ್ಯದ ಒಟ್ಟುಗು ನಿಖಲ ಒಂಜಿ ತಾಟಿ ಬೊಟ್ಟು ಒಂಜಿ ಭಜನ ಸ್ವರೂಪಡಿ ಕಾರ್ಯಕ್ರಮ ಆವಡು ಪಂಡ ಒಂದೊಂದು ಇಲ್ಲದ ಲೆಕ್ಕ ಆತನಿ ಇನ್ನೊಂಜಿದೆಲ್ಲ ಮಲ್ಲ ಒಂದು ವೇದಿಕೆ ಸಭೆ ಅಂದು ತೋಚಿ ಕೊರಗಜ್ಜನನ್ನು ಸ್ತುತಿಸುವಂಥ ರಕ್ಷಿತ್ ಮಂಚಕಟ್ಟೆ ಅವರ ಸಾಹಿತ್ಯದ ಗೀತೆಯೊಂದಿಗೆ ಕಾರ್ಯಕ್ರಮ 26,50,111 ಕೋಡೆ ಮುಟ್ಟ ಇನ್ನು ಜಾಸ್ತಿ ಆದ ಕೊಡಿ 27 ಮುಟ್ಟವು 10 ಜನ ಇನ್ನು ಸಬ್ಸ್ಕ್ರೈಬ್ ಮಾಡ್ತಾರೆ ಆ ಪದ್ಯನ ಅಲ್ಲ ಇಂಜಿನ ನಾನು ಇಲೆಕ್ಷನ್ದ ಓಟು ಲೆಕ್ಕಾಚಾರ ಹತ್ತು ಬಲ್ತಿ ಅಷ್ಟು ಜನ ಈ ಹಾಡನ್ನು ಅಂದರೆ ಇದು ನಾವು ಹಾಡಿದ್ದೇವೆ ಅಂತಲ್ಲ ಕೊರಗಜ್ಜನ ಸತ್ಯ ನಮ್ಮ ಮಣ್ಣಿನ ಸತ್ಯ ತುಳುನಾಡಿನ ಸತ್ಯ ನಮ್ಮಲ್ಲಿ ಎಷ್ಟೋ ಭೂತಾರಾಧನೆ ದೈವಾರಾಧನೆ ದೇವರನ್ನು ಆರಾಧಿಸುವಂಥ ಗುಣ ಇದ್ದರೆ ಪರಶುರಾಮ ಸೃಷ್ಟಿಯಲ್ಲಿ ಮಾತ್ರ ಅದಕ್ಕಾಗಿ ನಮಗೆ ಏರ್ನ ಮೋನಡಾಂಡೋಲು ನೀ ಮಾಸ್ಕ್ ತೋಜಿಂದ ತೂಲೆ ನಮకు ಬೋಡ ನಮకు ಕೋವಿಡ್ ಓಲ್ ಬಲ್ತು ಬೋತುಂಡು ದಾಲ ಸುದ್ದಿ ಜೈತೆ ಅಡ್ರೆಸ್ ಇಜ್ಜಿ ನಮ್ಮಲ್ಪ ದುಮ್ಮಾತ ಒಣಸು ಅನ್ಪುನಾಗ ಮಾತ್ರ ಇಡೆಗೆ ಜಾರೊಂದಿತ್ತಂದು ಬಕ್ಕ ಇಡೆಗೆ ತೆಲಿಪುನಾಗ ಈಗ ಲಿಫ್ಟಿಗೆ ಪೂರ ಬಾರ್ದು ಮಾಸ್ಕ್ ಬಾಂಡ ಏರ್ನ ಕಾರ್ಮೋಗ ಅವು ಪೂರ ದೀಪಿನ ಅವು ಪೂರ ನಮಕ್ ಅಗತ್ಯನೇ ಇಜ್ಜಿ ಮಾಸ್ಕ್ ದೆತ್ತು ಸೈಡ್ ದಕ್ಕಲೆ ಕೋವಿಡ್ ದಾಲ ಇಜ್ಜಿ ದೇವರು ನಮ್ಮದು ಜೀವನ ಮಲ್ತನ್ನ ಅಂಡು ಕೊರಗಜ್ಜನನ್ನು ಆರಾಧಿಸುವಂತಾಗಿತ್ತು. ಪಂಚವರ್ಣದ ಪುಂಚುದ ಈ ತುಳುನಾಡ ಮಣ್ಣಿ ಪರಶುರಾಮನ ಈ ಸೃಷ್ಟಿ ಕಾರ್ಮಿಕ ಮೆರೆಪಿನ ಓ ಎನ್ನ ಸ್ವಾಮಿ ಕೊರಗಜ್ಜ
सरि समान पिंगार पत्ती इन्न भक्तिदा प्रार्थने ओ इन्न कोरगज्ज इन्न कोरगज्ज ತುಳುನಾಡದ ಸ್ವಾಮಿ ಕೊರಗ ತನಿಯನೇ ಈ ಭಕ್ತರಡ ಪೂಜಾಲಿ ಕರುಣಿನೇ ತುಳುನಾಡದ ಸ್ವಾಮಿ ಕೊರಗ ತನಿಯನೇ ಈ ಭಕ್ತರಡ ಪೂಜಾಲಿ ಕರುಣಿನೇ ಸತ್ಯದ ಮೂರ್ತಿಯೇ ಧರ್ಮದ ಕಾಪುಲೇ ಈ ಮುತ್ತಾರ ಪದವುಡುಂತಿ ಮಹಾಶಕ್ತಿಯೇ ಮಣ್ಣೆಡೆ ಬೆಳಗುನ ಚೂಟಿ ಭಕ್ತಿದಲ್ಲಿ ಪುಗು ಒಲಿಯುನ ಸ್ವಾಮಿಯೇ ಕರುಣಾಗಿ ಪುರಗ ಜಡ ಪ್ರಾರ್ಥನೆ ನಿಲ್ಲಿಸಿರಿ ಪಾದುದು ಈ ಭಕ್ತಿ ಸಮರ್ಪಣೆ ತುಳುನಾಡದ ಸ್ವಾಮಿ ಕೊರಗ ತನಿಯನೇ ಈ ಭಕ್ತರಡ ಪೂಜಾಲಿ ಕರುಣೆನೇ ಅಜ್ಜ ಸ್ವರೂಪೇ ಅಭಯ ಸ್ವರೂಪನೇ ಶಿವದೇವರೇ ಅಂಶಾವತಾರನೇ ಬಚ್ಚಿರೆ ಬಜ್ಜಿ ಅಮೃತದ ಪರಕೆ ಒಪ್ಪಿಸಾದ ನಡುವೆ ಕೋರಿಕೆ ಬಚ್ಚಿರೆ ಬಜ್ಜಿ ಅಮೃತದ ಪರಕೆ ಒಪ್ಪಿಸಾದ ನಡುವೆ ಎನ್ನ ಕೋರಿಕೆ ಮಲ್ಲಿಗೆ ಪೂತಾಳಂತಾಳೊನೆ ಇರಗೆ ಭಕ್ತಿಡೆ ಕುರ್ತಿ ಕೋಲ ಸೇವೆನೆ ಮಲ್ಲಿಗೆ ಪೂತಾಳಂತಾಳೊನೆ ಇರಗೆ ಭಕ್ತಿಡೆ ಕುರ್ತಿ ಕೋಲ ಸೇವೆನೆ ನಮವಂತಿ ಪಾಪ ಕರ್ಮ ದೂರ ಭಕ್ತಿರೆ ಈ ಭಕ್ತಿಡೆ ನಡಪಾರೆ ತುಳುನಾಡದ ಸ್ವಾಮಿ ಕುರಗ ತನಿಯನೇ ಈ ಭಕ್ತರಡ ಪೂಜಾಲಿ ಕರುಣೆನೇ ತುಳುನಾಡದ ಸತ್ಯುನಿ ಸ್ವಾಮಿ ಕುರಗಜ್ಜನೆ ಉತ್ತಾರ ಕ್ಷೇತ್ರದ ಒಡೆಯನೇ कैलासधिपति पार्वती परमेश्वरी भूमिग जत भक्ति आकालुडु कैलासधिपति पार्वती परमेश्वरी भूमिग जत भक्ति आकालुडु सत्योद वरपाले उदितिडे परशुरामನ ಸೃಷ್ಟಿನೇ ಸತ್ಯೋದ ವರಪಾಲೆ ಉದಿತಿಡೇ ಮೂಲ ಪರಶುರಾಮನ ಸೃಷ್ಟಿನೇ ಕೈ ಮುಗಿದೆ ಎನ್ನ ಜನ ಶರಣಾದ ಸುರಿಪುರಿ ಭಕ್ತಿದ ಕಾಣಿಕೆ ತುಳುನಾಡದ ಸ್ವಾಮಿ ಕೊರಗ ತನಿಯನೇ ಈ ಭಕ್ತರಡ ಪೂಜಾಲಿ ಕರುಣೆನೇ ತುಳುನಾಡದ ಸ್ವಾಮಿ ಕೊರಗ ತನಿಯನೇ ಈ ಭಕ್ತರಡ ಪೂಜಾಲಿ ಕರುಣೆನೇ
ಮೂರ್ತಿಯೇ ಧರ್ಮನು ಕಾಪುಲೇ ಈ ಕುತ್ತಾರ ಪದ ಉಡುತ್ತಿನ ಶಕ್ತಿಯೇ ಸತ್ಯದ ಮಣ್ಣದು ಬೆಳಗುನ ಜ್ಯೋತಿಯೇ ಭಕ್ತಿದಲ್ಲಿ ಹೋಗು ಉಳಿಯುನ ಸ್ವಾಮಿಯೇ ಕರುಣಾಮಯಿ ಪುರಗ ಜಡ ಪ್ರಾರ್ಥನೆ ಇಳಿಸಿರಿ ಮಾತು ಈ ಭಕ್ತಿ ಸಮರ್ಪಣೆ ತುಳುನಾಡದ ಸ್ವಾಮಿ ಕುಲಗ ತನಿಯನೇ ಈ ಭಕ್ತರಡಾತೋ ಜಾಲಿ ಕರುಣೆ ಅಜ್ಜ ಸ್ವರೂಪಿ ಅಭಯ ಸ್ವರೂಪನಿ ಶಿವದೇವರ ಅಂಶಾವತಾರುನೇ ತುಳುನಾಡುದ ಸತ್ಯುನಿ ಸ್ವಾಮಿ ಕೊರಗಜ್ಜನಿ ಉತ್ತಾರ ಕ್ಷೇತ್ರದ ಒಡೆಯನೇ ಅಜ್ಜ ಸಾಕಷ್ಟು ಸಂಖ್ಯೆಯಲ್ಲಿ ಕ್ಷೇತ್ರದ ಮೇಲಿನ ಅಭಿಮಾನದಿಂದ ಭಕ್ತಿಯಿಂದ ಜನ ಸೇರಿದ್ದೀರಿ. ಇದು ತನಕ ಬಂದ ಮಾಹಿತಿಯಂತೆ ಅನ್ನ ಸಂತರ್ಪಣೆ ಕಳೆದ ವರ್ಷ ಇಲ್ಲಿ ನಡೀತಾ ಇತ್ತು. ಹೊಸದಾಗಿ ಈ ವರ್ಷ ಬಂದವರಿಗೆ ಅನ್ನ ಸಂತರ್ಪಣೆ ಎಲ್ಲಿ ನಡೀತಾ ಇದೆ ಅಂತ ಗೊತ್ತಿಲ್ಲದೆ ಇದ್ದ ಪಕ್ಷದಲ್ಲಿ ಇಲ್ಲಿಯ ಎದುರು ಭಾಗದಲ್ಲಿ ಅನ್ನ ಸಂತರ್ಪಣೆ ನಡೀತಾ ಇದೆ. ದಯವಿಟ್ಟು ಗಮನಕ್ಕೆ ಬಾರದೇ ಇದ್ದರೆ ಅಲ್ಲಿ ಅನ್ನ ಸಂತರ್ಪಣೆಯನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ, ಒಂದು ನಿಮಿಷ ಮಂತ್ರದೇವತೆಯ ಫೋಟೋ ಮಾಡಿದಂಥ ಶ್ರೀಯುತ ವಿವೇಕ್ ಆಚಾರ್ಯ ಹಾಗೂ ಶ್ರೀಯುತ ಮನೋಜ್ ಕುಮಾರ್ ಕಟ್ಟೆಮಾರು ದಯವಿಟ್ಟು ವೇದಿಕೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಈ ಫೋಟೋ ಈಗ ಇಲ್ಲಿ ಅನಾವರಣಗೊಳ್ಳಲಿಕ್ಕಿದೆ. ನಿಮಗೆ ಸವಿರುಚಿರುವ ವಿಷಯ ಬರ್ತದೆ, ಸರಿ ಬರ್ತದೆ. ಕೊಂಚ ಆಶೀರ್ವಾದ ಹಿರಿಯ ಬಲ್ಲ ಹಿರಿಯ ಬಂದ ಅದೇ ಅಪ್ಪನ ಜಾಗೆ ಪ್ರೀತಿ. ಈ ಭಾವಚಿತ್ರ ಅಂತ ಹೇಳುವಂಥದ್ದು ಮತ್ತು ಇತ್ತೆಪೂರ ಕ್ಯಾಮರಾ ಇಜ್ಜಂದಕ್ಕೇನೋರು ಅವ ಅಂಚತ್ತು ವಿಷಯ ಮೂಲವು ಚಿತ್ರ ಬರೋಡು ನಂಡಾರ್ನ ಮೂಲವು ಇಪ್ಪೋಡು ಫಸ್ಟ್ ಮೂಲಿತ್ತನ್ನು ಮಾತ್ರ ಅವಳು ಬರ್ರೆ ಸಾಧ್ಯ. ಈ ಲೆಕ್ಕೋಡು ಅಪ್ಪನ ಆಶೀರ್ವಾದ ಕಟ್ಟಿಂಗ್ ಮಲ್ತೀನಿ ಅಂಜಿನ ಆಯ್ತು ಐತ ಬಗ್ಗೆ ಹೆಚ್ಚ ಬಾತಿರ್ರಿ ಇಂಕಲ ಗೊತ್ತುಚ್ಚಿ ಅಂಡ ಭಾರಿ ಶೋ ಕೂಡ ಮಲ್ತೀರ ಆರ್ನ ಈ ಕಾರ್ಯಸಿದ್ಧಿ ನಾನಾತಲ್ಲ ಪುಗರ್ತಾರ ಬಡೈಲೆಕ್ಕ ಆವಾಡು ಜನಮಾನಸದ ಆಶೀರ್ವಾದಲು ಉಪ್ಪಡು ಅಪ್ಪನ ಆಶೀರ್ವಾದಲು ಉಪ್ಪಡು ಬಂಡದು ನಟೋನು.
ಮೀರಿನ ಪುದಾರ ವಿವೇಕಾಚಾರ್ಯ ಅಥವಾ ಕುಡೋರಪ್ಪ ನೋಡು ದಯಬಂಡ ಪೊಟ ಎಡ್ಡೆ ಹತ್ತಿರ ನೀರಿನ ಪುದಾರ ಜನಕ್ಕೆ ಮರತು ಹೋಗೋಣ ಈಗ ವಾಪಸ್ ಬನ್ನಿ ವಿವೇಕಾಚಾರ್ಯ ಎಡ್ಡೆ. ಈ ದೇವೇರ್ನ ಸಿಸ್ಟಡ್ ಪಾತೆರ್ನಂಚಿನ ಅವಕಾಶ ಕೊಡ್ತೀನಿ ನರಮಾನಿಗೆ ಮಾತ್ರ ಬೇತೆ ಓ ಪ್ರಾಣಿಗಳಿಗೆಲ್ಲ ಪಾತೆರ್ರ ಅವಕಾಶ ಇಜ್ಜಿ ಎನ್ನ ಪಪ್ಪ ಪನೊಂದಿತ್ತಿರು ಮಸ್ತ್ ಲಕ್ಷ ವರ್ಷದ ಪೀರ ಕಿದೆಟ್ಟು ಕಟ್ಟಬಾರ್ದಿನ ಪೆತ್ತಗ ಪೂರ ಪಾತೆರ ಬರೋಂದಿತ್ತಂಡಿಗೆ ಇಲ್ಲಾಡು ಭಟ್ರ ಚಾಪರ್ನಾಗ ಪೆತ್ತ ಕಟ್ಟದ ಬಾಡ್ನಲ್ಪ ಕೇಂದ್ರ ಶುರು ಮಲ್ತಂಡಿಗೆ ಭಟ್ರ ಎಂಕಿಜ್ಜ ಅಂದು ಕೇಂದ್ರ ಶುರು ಮಲ್ತಂಡಿ ಆಡಿ ಒಂಜಿ ಶಾಪದೆ ನಿಕ್ಲ ಭಾಷೆ ಬರಂದ ಇಪ್ಪಾಡು. ಯಾವಾಗ ಪ್ರಾಣಿಗಳಿಗೆ ಮಾತು ಬರುವುದಿಲ್ಲ ಮನುಷ್ಯನಿಗೆ ಮಾತ್ರ ಮಾತು ಬರ್ತದೆ ಅಂತ ಆಯ್ತು ಸೀಕುವರ್ಪಿನ ನಂಕ್ ಪುದಾರ್ ದೀಪಿನ ಪೂರ ನಮ್ಮ ಪ್ರಾಣಿಲೇನ ಮಂಗನ ಕಾಯಿಲೆ, ಕೋಳಿ ಜ್ವರ, ಹಕ್ಕಿ ಜ್ವರ, ಬಾವಲಿ ಜ್ವರ, ಇಲಿ ಜ್ವರ ಒಂದು ವೇಳೆ ಐಕಲ ಪಾತೆರವತ್ತನ್ನು ನಂಡ DC ಆಫೀಸಡು ವಾರಗೊಂಜಿನ ಕುಳಿದು ಸ್ಟ್ರೈಕ್ ಮಲ್ತು ಸೀಕುವರ್ಪಿನ ನರಮಾನಿಗೆ ಎಂಕಲ ಪುದಾರದ ಆಯ್ತೀವಿ ಅಂತ. ಕಾರ್ಯಕ್ರಮದ ಮುಂದೆ ಹರಕೆಯ ಮೂಲಕವೋ ತಮ್ಮ ಜೀವನದ ಪಾವಿತ್ರತೆಯನ್ನು ಮತ್ತು ಸತ್ಯವನ್ನು ಕಂಡುಕೊಂಡು ಶಬರಿಮಲೆ ಅಯ್ಯಪ್ಪನ ಸನ್ನಿಧಾನಕ್ಕೆ ತೆರಳಿ ತಮ್ಮ ಜೀವನದ ಪಾವಿತ್ರತೆಯನ್ನು ಕಂಡುಕೊಳ್ಳುವವರಿದ್ದೇವೆ. ಹರಿಹರ ಪುತ್ರ ಶಬರಿಮಲೆ ಅಯ್ಯಪ್ಪನನ್ನು ಸ್ತುತಿಸುವ ಗೀತೆಯೊಂದಿಗೆ ನಮ್ಮ ಕಾರ್ಯಕ್ರಮ ಮುಂದುವರಿತಾ ಇದೆ. ಕಲಿಯುಗ ವರದ ಬ್ರಹ್ಮಚಾರಿ ಬರುವೆವು ನಿನ್ನೆಡೆಗೆ, ಕಲಿಯುಗ ಪೂರ್ತಿ ಕರಿಮಲೆ ಮೇಲೆ ಸೇರಿಸಿಕೋ ಬಳಿಗೆ, ಪಾದವ ಬಿಡೆನೋ ಬೇರಿಡೀರೆನೋ, ಪಾದವ ಬಿಡೆನು ಬೇರಿಡೀರೆನು ಭಕ್ತ ಜನಪ್ರಿಯನೇ. ಉದಿಸುವುದೆಂದು ಶ್ರೀಮಲೆ ಮೇಲೆ ತೇಜೋ ನಕ್ಷತ್ರ ಬರುತ್ತಿದೆ ನೋಡೋ ಅರಸುತ ನಿನ್ನ ಭಕ್ತರ ಹೂಯಾರ. ಉದಿಸುವುದೆಂದು ಶ್ರೀಮಲೆ ಮೇಲೆ ತೇಜೋ ನಕ್ಷತ್ರ ಬರುತ್ತಿದೆ ನೋಡೋ ಅರಸುತ ನಿನ್ನ ಭಕ್ತರ ಹೂಯಾರ. ನಮಗಿರುವುದೊಂದೇ ನಿನ್ನಾಶ್ರಯವು ಸರಿಸದಿರು ಮಾತ್ರ, ನಮಗಿರುವುದೊಂದೇ ನಿನ್ನಾಶ್ರಯವು ಸರಿಸದಿರು ಮಾತ್ರ.
ಭಕ್ತರ ಹೋಯಾರ ಇರುಮುಡಿ ಒಂದೇ ತಂದೆವು ತಂದೆ ನಿಯಮಗಳ ಮಾಡಿ ಇರುಮುಡಿ ಒಂದೇ ತಂದೆವು ತಂದೆ ನಿಯಮಗಳ ಮಾಡಿ ಕರುಣಾಮಯನೇ ನಿನ್ನನ್ನು ಕಾಣಲು ನಡೆದು ನಿನ್ನೆಡೆಗೆ ಕರುಣಾಮಯನೇ ನಿನ್ನನ್ನು ಕಾಣಲು ನಡೆದು ನಿನ್ನೆಡೆಗೆ ಹರಿಹರ ನಂದನ ಭಕ್ತರ ಚೇತನ ಹರಿಹರ ನಂದನ ಭಕ್ತರ ಚೇತನ ಸೇರಿಸು ಶ್ರೀಮಲೆಗೆ ಉದಿಸುವುದೆಂದು ಶ್ರೀಮಲೆ ಮೇಲೆ ತೇಜೋ ನಕ್ಷತ್ರ ಬರುತ್ತಿದೆ ನೋಡೋ ಅರಸುತ ನಿನ್ನ ಭಕ್ತರ ಹೋಯಾರ ಉದಿಸುವುದೆಂದು ಶ್ರೀಮಲೆ ಮೇಲೆ ತೇಜೋ ನಕ್ಷತ್ರ ಬರುತ್ತಿದೆ ನೋಡು ಅರಸುತ ನಿನ್ನ ಭಕ್ತರ ಹೋಯಾರ ನಮಗಿರುವುದೊಂದೇ ನಿನ್ನಾಶ್ರಯವು ಸರಿಸದಿರು ಮಾತ್ರ ನಮಗಿರುವುದೊಂದೇ ನಿನ್ನಾಶ್ರಯವು ಸರಿಸದಿರು ಮಾತ್ರ ಉದಿಸುವುದೆಂದು ಶ್ರೀಮಲೆ ಮೇಲೆ ತೇಜೋ ನಕ್ಷತ್ರ ಬರುತ್ತಿದೆ ನೋಡು ಅರಸುತ ನಿನ್ನ ಭಕ್ತರ ಹೋಯಾರ ಅತ್ಯಂತ ಸಂತೋಷದಿಂದ ನಡೆಯುತ್ತಿರುವಂಥ ಕಾರ್ಯಕ್ರಮ ಅಂದರೆ ಯಾರ ಶಕ್ತಿ ಯಾರಲ್ಲಿ ಅಡಕವಾಗಿದೆ ಎಂಬ ವಿಚಾರದಲ್ಲಿ ಗರ್ಭಗುಡಿಯಲ್ಲಿರುವ ದೇವರ ಶಕ್ತಿ ಭಕ್ತರ ಭಕ್ತಿಯಲ್ಲಿ ಅಡಕವಾಗಿದೆ. ಶ್ರೀಮನ್ನಾರಾಯಣನ ಶಕ್ತಿ ಮಡದಿ ಲಕ್ಷ್ಮಿಯಲ್ಲಿ ಅಡಕವಾಗಿದೆ. ಈಶ್ವರನ ಶಕ್ತಿ ಪಾರ್ವತಿಯಲ್ಲಿ ಅಡಕವಾಗಿದೆ. ಬ್ರಹ್ಮನ ಶಕ್ತಿ ಸರಸ್ವತಿಯಲ್ಲಿ ಅಡಕವಾಗಿದೆ. ಮನೆಯ ಯಜಮಾನನ ಶಕ್ತಿ ಅವನ ಹೆಂಡತಿಯಲ್ಲಿ ಅಡಕವಾಗಿದೆ. ಆಗಸದಲ್ಲಿ ಹಾರುವ ಹಕ್ಕಿಗಳ ಶಕ್ತಿ ಅದರ ರೆಕ್ಕೆಗಳಲ್ಲಿ ಅಡಕವಾಗಿದೆ. ವೇದಿಕೆಯಲ್ಲಿರುವ ಕಲಾವಿದರ ಶಕ್ತಿ ನಿಮ್ಮ ಚಪ್ಪಾಳೆಯಲ್ಲಿ ಅಡಕವಾಗಿದೆ. ಆಗ ಮಾತ್ರ ಆಯಾಸ ಪರಿಹಾರ ಆಗುವಂಥದ್ದು. ನಮಗಿರುವುದು ಅದೊಂದೇ. ಆ ಸ್ಥಾನದಲ್ಲಿ ನೀವು ನಮಗೆ ತುಂಬು ರೀತಿಯಲ್ಲಿ ಸ್ಫೂರ್ತಿ ತುಂಬುತ್ತಾ ಇದ್ದೀರಿ. ಜಾನಪದ ಶೈಲಿಯಲ್ಲಿ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದಾರೆ ಸಮನ್ವಯವರು. ನಮ್ಮಲ್ಲಿ ನಂಗಬೂರ ದುಂಬುದುಲೆ ಮಸ್ತ್ ಜನ ಜೋಕುಲು ಏಳೆನ್ಮ ಜೋಕುಲು ಒಂಜಿ ಇಲ್ಲಾಡು ಆತು ಜನ ಜೋಕ್ಲಿ ತನ್ನ ಅಪ್ಪೆನಾಕಲು ಆತ ಶೋಕುಡು ನಿದ್ರೆ ಅಲ್ಪ ಒಂದಿತ್ತೇರು ಜೋಕ್ಲೇನು ಇತ್ತೆ ಜಾಸ್ತಿ ಬಂಡ ರಡ್ಡು ತತ್ತಂಡ ಒಂಜೆಡಿ ಇಂತವೇರ ಅಣ್ಣ ನಿದ್ರೆ ಬೇರೆ ಭಾರಿ ಭಂಗ ಉಂಟು. ಜಾನಪದ ಶ್ರೀಮಂತ ಕಲೆ ನಮ್ಮಲ್ಲಿ ಎಷ್ಟು ಚೆನ್ನಾಗಿತ್ತು ಅಂದರೆ ಅಂಗೈಯಲ್ಲಿ ದೇವರ ದರ್ಶನವನ್ನು ಮಾಡಿಸುವ ತಾಕತ್ತು ನಮ್ಮ ತಾಯಂದ್ರಿಗಿತ್ತು. ಈಗ ಸೀರಿಯಾದಲ್ಲಿ ದೂರದರ್ಶನದಲ್ಲಿ ಮಾತ್ರ ದೇವರ ದರ್ಶನ ಆಗೋದು, ಅಂಗೈಯಲ್ಲಿ ಆಗೋದಿಲ್ಲ. ಕಾರ್ಯಕ್ರಮದ ಮುಂದೆ ಜಾನಪದ ಶೈಲಿಯ ಗೀತೆಯೊಂದಿಗೆ ಸಮನ್ವಯ ಪುತ್ತೂರವರು.
ಸಿದ್ಧನ ಜ್ಞಾನ ಶಿವ ಜ್ಞಾನ ನಿಂಬಿಯ ಸಿದ್ಧನ ಜ್ಞಾನ ಶಿವ ಜ್ಞಾನ ಶಿವಲಿ ನಂಬಿದ್ರ ಕಣ್ಣಾಗ ಶಿವ ಜ್ಞಾನ ನಿಂಬಿಯ ನಿಂಬಿಯ ಬನಾದ ಚಂದ್ರ ನಿಂಬಿಯ ಆಡುತ್ತಾಡುತ್ತ ಬಂದು ಸಿಂಗಾರಿಸಲಿ ಹಂಗ ಹಾಡಿ ಕಿವಿಗೆಲ್ಲ ಕಡಿದನ ಆಡುತ್ತಾಡುತ್ತ ಬಂದು ಸಿಂಗಾರಿಸಲಿ ಹಂಗ ಆಡುತ್ತಾಡುತ್ತ ಬಂದು ಸಿಂಗಾರಿಸಲಿ ಹಂಗ ಹಾದಿ ಕಿವಿಗೆಲ್ಲ ಕಡಿದನ ಹಾದಿ ತಪ್ಪಿಸಿಕೊಂಡ ಗುಂಡಿಯ ಹುಳನ ಹಾದಿ ತಪ್ಪಿಸಿಕೊಂಡ ಗುಂಡಿಯ ಹುಳನ ಗೋಡ 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 ಗುಂಡಿ ನುಡಿದನ ಮರುಳು ಮಾಡಕ ಹೋಗ ಮರುಳು ಸಿದ್ಧನನ್ನಾರಿ ಮರುಳು ಮಾಡಕ ಹೋಗ ಮರುಳು ಸಿದ್ಧನನ್ನಾರಿ ಮರುಳಾಗೆಳೋ ಚಂದ್ರಮಯ್ಯಾಗ ಮರುಳಾಗೆಳೋ ಚಂದ್ರಮಯ್ಯಾಗ
ಒಂದು ದಶಕದಿಂದ ಸುಗಮ ಸಂಗೀತ, ಭಕ್ತಿಗೀತೆ, ಭಾವಗೀತೆಗಳನ್ನು ನೆಚ್ಚಿಕೊಂಡು ತಮ್ಮದೇ ಆದಂಥ ತಂಡವನ್ನು ಕಟ್ಟಿಕೊಂಡು ಇಂದು ಕೇವಲ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರವಲ್ಲದೆ ಜಗದೀಶಾಚಾರ್ಯ ಪುತ್ತೂರು ತಮ್ಮ ಊರಿನ ಹೆಸರನ್ನು ಪ್ರಪಂಚದಾದ್ಯಂತ ಕನ್ನಡ ಬಲ್ಲ ಮನೆ ಮತ್ತು ಮನಕ್ಕೆ ತಲುಪಿಸಿದಂಥ ಕೀರ್ತಿ ನಮ್ಮ ಮಣ್ಣಿನ ಮಗ ಜಗದೀಶಾಚಾರ್ಯವರಿಗೆ ಸಲ್ತದೆ ಅಂತ ಹೇಳುವಂಥದ್ದು ನಮಗೆ ಹೆಮ್ಮೆ ಕೊಡುವಂಥ ವಿಚಾರ. ಅದು ಸಾಧ್ಯವಾದದ್ದು ಹೇಗೆ ಅಂದರೆ ಇಂಥ ನಿಮ್ಮಿಂದಲೇ ಸಾಧ್ಯವಾದದ್ದು. ಪ್ರೀತಿ ಇಟ್ಟು ಕರಿತೀರಿ, ಕಾರ್ಯಕ್ರಮ ಕೇಳ್ತೀರಿ, ಅದೇ ರೀತಿ ಅವರದ್ದು ಕಲರ್ಸಲ್ಲಿ ಬಂದಂಥ ಕಾರ್ಯಕ್ರಮವಾಗಲಿ, ಅವರು ಹಾಡಿದ ಹಾಡುಗಳನ್ನಾಗಲಿ ನೆಚ್ಚಿಕೊಂಡು ಬಯಸ್ತೀರಿ. ಇಂಥ ಒಂದು ಪ್ರೀತಿಯ ಸಂಬಂಧ ಯಾವತ್ತೂ ಕೂಡ ಹಸಿರಾಗಿ ಮುಂದುವರಿದು ಇನ್ನೂ ಸಾಕಷ್ಟು ಜನಗಳಿಗೆ ತಲುಪುವಂಥ ಕೀರ್ತಿ ಅವರದಾಗಲಿ ಎಂಬ ಹಾರೈಕೆ ನಮ್ಮದು ನಿಮ್ಮದು ಆಗಲಿ ಅಂತ ಬಯಸುತ್ತಾ, ಅವರದೇ ಸಾಹಿತ್ಯ, ಅವರದೇ ಸಂಗೀತ ಸಂಯೋಜನೆಯ ಶ್ರೀರಾಮನಾಮದ ಸ್ತುತಿ ಭಜನಾ ಸ್ವರೂಪದ ಗೀತೆಯಲ್ಲಿ ನಮ್ಮೊಂದಿಗೆ ನೀವು ಕೂಡ ತೊಡಗಿಕೊಳ್ಳಬೇಕು ಅಂತ ಕೇಳಿಕೊಳ್ಳುತ್ತಾ ಇದೀಗ ರಾಮನ ಸ್ತುತಿ. ಈ ಪದ್ಯಡು ನಿಖಿಲ್ ಕೂಡ ಭಜನೆ ಮಲ್ಪೆರಂಡು ಮಲ್ಪುರತಾ ರಾಯಂದ ಮಾತ್ರದೊಳು ರಕ್ತ ಮಾಂಸದೊಳಿದ್ದ ಆಯಸ್ತವಾದ ಅತಿ ಪಾಪವನ್ನು ಮಾಯ ಮಾಡಿ ಮತ್ತೆ ಮಾಯೆಂದೆನಲು ಹೊರಬಿದ್ದ ಪಾಪಗಳು ಒತ್ತಿ ಒಳಪೋಗದಂತೆ ಕವಾಟವಾಗಿ ಕಾಯುವ ಮಂತ್ರ ಶ್ರೀರಾಮ ಜಯ ರಾಮ ರಮಣೀಯ ನಾಮ ರಘುರಾಮ ಶ್ರೀರಾಮ ಶ್ರೀರಾಮ ಜಯ ರಾಮ ಜಯ ರಾಮ ರಮಣೀಯ ನಾಮ ರಘುರಾಮ ರಮಣೀಯ ನಾಮ ರಘುರಾಮ ರಾಮ ಮಂತ್ರವ ಜಪಿಸಿ ಪಾಪವ ಕಳೆಯೋಣ ರಾಮ ಮಂತ್ರವ ಜಪಿಸಿ ಪಾಪವ ಕಳೆಯೋಣ ಕುಲ ತಿಲಕನ ಚರಣ ಕೆರಗಿ ಪುನೀತರಾಗೋಣ ಅಗಣಿತ ಗುಣಗಣ ಶ್ರೀರಾಮ ಆಶಿತ ವತ್ಸಲ ಶ್ರೀರಾಮ ದೀನ ದಯಾಳೋ ಶ್ರೀರಾಮ ಹರಿ ಸರ್ವೋತ್ತಮ ಶ್ರೀರಾಮ ದಶಮುಖ ಮರ್ದನ ದಶರಥ ರಾಮ ಮಾರುತಿ ಸೇವಿತ ಶ್ರೀರಾಮ ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮ ಮಂತ್ರವ ಜಪಿಸಿ ಪಾಪವ ಕಳೆಯೋಣ ರಾಮ ಮಂತ್ರವ ಜಪಿಸಿ ಪಾಪವ ಕಳೆಯೋಣ ರಘುಕುಲ ತಿಲಕನ ಚರಣ ಕೆರಗಿ ಪುನೀತರಾಗೋಣ ರಘುಕುಲ ತಿಲಕನ ಚರಣ ಕೆರಗಿ ಪುನೀತರಾಗೋಣ जानकी मनोहर ज्ञानदाता करुणा सागर कोदंड राम भक्ति प्रिय मुक्तिदायक भक्त जन ಶ್ರೀಮಂದಾರನೇ ರಾಮ ಎಂಬುವ ಎರಡು ಅಕ್ಷರದ ಮಹಿಮೆಯ ರಾಮ ಎಂಬುವ ಎರಡು ಅಕ್ಷರದ
ಕಳೆಯೋಣ ರಾಮ ಮಂತ್ರವಾಜ ತೀರಿಸಿ ಪಾಪವ ಕಳೆಯೋಣ ತಿಲಕನ ಚರಣ ಕೆರಗೆ ಪುನೀತರಾಗೋಣ ತಿಲಕನ ಚರಣ ಕೆರಗೆ ಪುನೀತರಾಗೋಣ. ಆಗ್ಲಿಲ್ಲ ಶ್ರೀರಾಮ ಅಂತ ಹಾಡ್ಬೇಕು. ಹಾಡ್ತಿರಲ್ಲ, ಕೇಳುದಿಲ್ಲ. ಅಗಣಿತ ಗುಣಗಣ ಎದುರಿದ್ದವರು ಮಾತ್ರ ಹಾಡ್ತಿದ್ದಾರೆ, ಹಿಂದೆಯಿಂದ ಕೇಳುದಿಲ್ಲ. ಅಗಣಿತ ಗುಣಗಣ ರಾಮನಾಮ ಸ್ಮರಣೆ ಮಾಡುವುದರಲ್ಲಿ ಯಾವತ್ತೂ ನಾಚಿಕೆಯಿಲ್ಲ. ನಾವು ಎರಡು ಕೈಗಳನ್ನು ಮೇಲೆತ್ತಿಕೊಂಡು ಹಾಡುವ, ಇಲ್ಲಿ ಕುತ್ಕೊಂಡವರು ಕೂಡ ಹಾಡಬಹುದು. ಅಗಣಿತ ಗುಣಗಣ ಎರಡೂ ಕೈಗಳನ್ನು ಮೇಲೆತ್ತಿಕೊಂಡು ಹಾಡಿದರೆ ಪಾಂಡುರಂಗನ ಪಾದ ಮುಟ್ಟಿದಷ್ಟು ಪುಣ್ಯ ಸಿಗ್ತದೆ. ನಾವು ಗೊತ್ತಿದ್ದೋ ಗೊತ್ತಿಲ್ಲದೋ ಮಾಡಿದಂತ ಪಾಪಗಳೆಲ್ಲ ದೂರ ಆಗ್ತದೆ. ನಾವು ಮಾಡಿರುವ ಪಾಪಗಳೆಲ್ಲ ದೂರ ಆಗ್ಬೇಕಾದ್ರೆ ನೀವು ಎರಡೂ ಕೈಗಳನ್ನು ಮೇಲೆತ್ತಿಕೊಂಡು ಹಾಡಿ. ಅಗಣಿತ ಗುಣಗಣ ಆಶಿತ ವತ್ಸಲ ದೀನ ದಯಾಳು ಹರಿ ಸರ್ವೋತ್ತಮ. ಅಗಣಿತ ಗುಣಗಣ ದೀನ ದಯಾಳು ಆಶಿತ ವತ್ಸಲ ಹರಿ ಸರ್ವೋತ್ತಮ. ದಶಮುಖ ಮರ್ದನ ದಶರಥ ರಾಮ ಮಾರುತಿ ಸೇವಿತ ಶ್ರೀರಾಮ. ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು. ರಾಮ ಮಂತ್ರವಾಜ ತೀರಿಸಿ ಪಾಪವ ಕಳೆಯೋಣ ರಾಮ ಮಂತ್ರವಾಜ ತೀರಿಸಿ ಪಾಪವ ಕಳೆಯೋಣ ತಿಲಕನ ಚರಣ ಕೆರಗೆ ಪುನೀತರಾಗೋಣ ತಿಲಕನ ಚರಣ ಕೆರಗೆ ಪುನೀತರಾಗೋಣ. ಜೈ ಶ್ರೀರಾಮ 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 ಜೈ ಶ್ರೀರಾ
ಏತು ಹುಷಾರಿತ್ತದ ಜನಕುಲ್ ಬಂಡ ಎಂತಾದರೂ ಸಿಗ್ತದೆ ಅಂತ ಆದ ಕೂಡಲೇ ಪಾಂಡುರಂಗನ ಪಾದ ಪುಟ್ಟಿದ ಪುಣ್ಯ ಸಿಗ್ತದೆ, ಎರಡು ಕೈ ಮೇಲೆತ್ತಿ ಬಂದು ಎಂಚಿನ ವಾಲ್ಯೂಮ್ ಎಂಚಿನ ಕೈ ಮಿತ್ತು ಬೋಯ್ನಿ, ಎಂತಾದರೂ ಸಿಗ್ತದೆ ಅಂತ ಆದರೆ ಮಾತ್ರ ನಾವು ಇರುವುದು, ಇಲ್ಲದಿದ್ದರೆ ಇಲ್ಲ. ಎಂಕಿ ರಡ್ಡು ಕೈ ಮಿತ್ತು ದೆರ್ತು ರಾಮ ರಾಮ ಅಂತ ಬಂಡದ್ದು ತುಲ್ಲೆ ಖಾಲಿ ಆಯ್ನಿ. ಒಂದು ವಿಚಾರ ನಿಮ್ಮೊಂದಿಗೆ ಹಂಚಿಕೊಳ್ಳಬೇಕು ಬಂಧುಗಳೇ. ಮುರಾನಿ ಒಂಜೆ ನೆರಡು ಕೇಂಡೇರು ರಡ್ಡು ಕೈಲ ಮಿತ್ತು ದೇರ್ಪ್ಲೇ ಇರಿಗೆ ಪಾಂಡುರಂಗನ ಪಾದ ಮುಟ್ಟಿದ ಪುಣ್ಯ ಸಿಗ್ತದೆ ಅಂತ ಬಂಡಾರೆ ಅನ್ ರೈ ಶ್ರೀಮ ಅಂತ ಬಂಡೆ. ಪುಣ್ಯ ಸಿಕ್ಕಿದ ಇಲ್ಲೋ ಗೊತ್ತಿಲ್ಲ, ಆದರೆ ಕೆಳಗಡೆ ಬಿದ್ದ ಮೊಬೈಲ್ ಹುಡುಕಿದ್ರು ಸಿಕ್ಕಲಿಲ್ಲ ಅಂತ ಬಂಡೇರು ಬಂಡ. ನಮ್ಮ ವಸ್ತುల ಬಗ್ಗೆ ನಮ್ಮ ಜಾಗ್ರತೆ ಬೋಡು ಪೂರಾ ಒಂಜಿಗೆ ಇಟ್ಟು ಮೊಬೈಲ್ ಬತ್ತೊಂದು ಎಂಚಿನ ಉಪದ್ರ ಬಂಡ. ದುಂಬೂರ ತಿಂಡಿ ತಿನ್ನಾಗಲ್ಲ ಒಣಸು ಮಲ್ಪನಾಗ ಮಾತ್ರ ಒಂಜಿಕಾಯಿ ಇತ್ತು ಅಂಚತ್ತು 24 ಗಂಟೆಯಲ್ಲಿ ಇಂಚೆ ನಿದ್ರೆ ಇಡ್ತಲಾಕದ್ದು ಆತಲ ನಮ್ಮಲ್ಪ ಬ್ಯುಸಿ. ಇತ್ತೆ ಈ ರಾಮನ ಪದ್ಯ ಬಿಡುಗಡೆ ಆಯ್ತು ಒಂಜಿ 3 ವರ್ಷ ಮಿತ್ತಾಂಡ್ ಎಂಕಲು ಇತ್ತೆ ನಿಕುಲು ಮೂಲ ಎಂಚ ಎಂಕಲಿಗೆ ಸಹಕಾರ ಕೊಡ್ತಾನೆ ಅಂಚ ಪೂರ ಜಾಗಿಗಿಲ್ಲ. ಯಾನು ಜಗದೀಶ ಪಾತ್ರ ಕ್ರಮ ಉಂಡು ರಾಮನ ಪದ್ಯ ಇನ್ನೂ ಸ್ವಲ್ಪ ಕಮ್ಮಿ ಮಾಡುವ, ಬೇರೆ ಹಾಡುಗಳನ್ನು ಹಾಡುವ ಅಂಡ ಜನಕುಲಕ್ಕೇನು ಇರ ಆ ಪದ್ಯ ಬೋರ್ಡು ಒಂದು ಆಯ್ತು ಅರ್ಥ ಇಂಚಿನ ಬಂಡ. ಒಂಜಿ ಗಾಯಕನ ಒಂಜಿ ಸಾಹಿತ್ಯದ ಸಾಮರ್ಥ್ಯ ಜನಕುಲ ಮಿತ್ತು ಪರಿಣಾಮ ಬರುದು ಅನ್ನೋದು ಲೆಕ್ಕ. ನೆಕ್ಸ್ಟ್ ಇತ್ತೆ ಮುಲ್ತ ಪದ ಇತ್ತೆ ಬರೆತೀರ ಆ ಪದ್ಯ ಬಂತೇರಿ ಮುಂದಿನ ಎಂಕುಲು ಪನೋಡು ಎಂಕುಲು ವೇದಿಕೆಡು ಪದ್ಯ ಪನೋಡು ಜನಕುಲಕ್ಕೆ ಏನೋಡು ಎಂಕುಲು ಪೋಯಿನಲ್ಪ ಆ ಪದ್ಯನ ಭಯಕೊಡು ಜನಕುಲು ಅಂಚಾಂಡ ಅವು ಜನಕ್ಕೆ ಎತ್ತನದ ಲೆಕ್ಕ. ಇತ್ತೆ ಇನಿ ಬಿಡುಗಡೆ ಆಯ್ನ ಪದ್ಯ ಇತ್ತೆ ವೇದಿಕೆಡು ಎಂಕುಲು ಟ್ರೈ ಮಲ್ಪ ಪನ್ಯರು ಇತ್ತು 6 ಪನ್ವೇರು ಮ್ಯೂಸಿಕ್ ತಗುಲು ಪೊಸತ್ತು ಬೊಕ್ಕ ಕೋರಸ್ 6 ಬಂತೇರು ಅಂಡ್ ಯಾನ್ ಪೊಸತ್ ಒಂಚೂರು ಅಡ್ಜಸ್ಟ್ಮೆಂಟ್ ಮಲ್ತೊಂದು ಆ ಪದ್ಯ ನಮ್ಮ ಪನ್ಯರು ಒಂಜಿ ಟ್ರೈ ಮಲ್ಪೋಗೈತೆ. ಭಜನಾ ಸ್ವರೂಪದ ಗೀತೆ ಒಂದುಲ ಒಂಜಿ ಬಾರಿ ಭಕ್ತಿಡ್ ಇವತ್ತು ಬಿಡುಗಡೆಗೊಂಡಂತಹ ಈ ಕ್ಷೇತ್ರದ ಮೇಲೆ ರಚಿತವಾದಂಥ ಸಾಹಿತ್ಯದ ಗೀತೆಯೊಂದಿಗೆ ಕಾರ್ಯಕ್ರಮ ಮುಂದುವರಿತಾ ಇದೆ.
ಪದ್ಯ ಶ್ಲೋಕ ಇಜ್ಜಂಡ್ ಅಂಚದಾರ ಗುರುಗಳು ಬಂಡೇರು ಪದ್ಯ ಪದ್ಯ ಇದು ಶ್ಲೋಕ ಬೋರ್ಡು ಬಂಡದ ಅಂಚಾದಿತ್ತೆ ಶ್ಲೋಕ ಇತ್ತೆ ಬರೆದು ಕಡಪುಡ್ದೇರು ಆ ಶ್ಲೋಕ ನಿತ್ತೆ ಪಂಪ ಎಂಚನಾಡ ತಪ್ಪಾಯ್ತನ ಮಾಪ್ ಮಲ್ದದೆ ನಿಕ್ಲಂಜು ಪ್ರೀತಿದ ಪ್ರೋತ್ಸಾಹ ಏಪಲ ಇಪ್ಪಡ ಬಂಡದೆ ಇಕ್ಲಕ್ಕೇನದಿಲ್ಲ. ಸತ್ಯುನೇ ಬೆಳಗುನ ಧರ್ಮುನೇ ಬಿರುಪಿನ ಕಾರ್ಮಿಕದ ಮಣ್ಣೆ ಮಂತ್ರಮೂರ್ತಿನ ದಿವ್ಯ ದೃಷ್ಟಿದ ಕಣ್ಣೆ ಅಪ್ಪೆನ ಅಭಯದ ಶಕ್ತಿ ಕಟ್ಟೆ ಮಾರದ ಮಂತ್ರ ದೇವತೆನ ಪುಣ್ಯ ಮಹಿಮೆನ ಸುಗಿಪುವೆ ಕೂಡಲ ಭಕ್ತಿಡ ಎನ್ನಾಂತರಾತ್ಮದ ಭಕ್ತಿಡಿ ಅಪ್ಪನ ಪ್ರಾರ್ಥನೆ ಅಪ್ಪೆನ ಪಾದಗು ಶರಣಾಯೇ ಅಮ್ಮ 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 ಮಂತ್ರಮೇವತೆ ನಂಬಿ ಭಕ್ತರೇ ಪಾಲಕ ಭಾಗ್ಯ ದೇವತೆ ಕಟ್ಟೆ ಮಾರದ ಮಂತ್ರ ದೇವತೆ ನಂಬಿ ಭಕ್ತರೇ ಪಾಲದ ಭಾಗ್ಯ ದೇವತೆ ಮಹಾಶಕ್ತಿ ಈರಮ್ಮ ನಮ್ಮ ಕಷ್ಟೊಳಗೆ ಕಳೆಲೆಮ್ಮ ಅಭಯದ ನುಡಿಗೆ ಭಕ್ತರೆ ಬದುಕಿನ ಬೆಳಗುನ ಶಕ್ತಿ ಈರೇ ಅಮ್ಮ ಕಟ್ಟೆ ಮಾರದ ಮಂತ್ರ ದೇವತೆ ನಂಬಿ ಭಕ್ತರೇ ಪಾಲಿದ ಭಾಗ್ಯ ದೇವತೆ ಮಾಡಿದ ಶಕ್ತಿ ಈರಮ್ಮ ಮಹಾಕಾಳಿ ಸ್ವರೂಪ ಹಿರನಮ್ಮ ಈಚೆಗೆ ಭಕ್ತಿದ ಧರ್ಮದ ಕುಡವಿನ ಬೆಳಗುನ ಶಕ್ತಿ ಈರಮ್ಮ ಮಾಡಿದ ಶಕ್ತಿ ಈರಮ್ಮ ಮಹಾಕಾಳಿ ಸ್ವರೂಪ ಹಿರನಮ್ಮ ಈಚೆಗೆ ಭಕ್ತಿದ ಧರ್ಮದ ಕುಡವಿನ ಬೆಳಗುನ ಶಕ್ತಿ ಈರಮ್ಮ ಬೆಳಗುನ ಭಾಗ್ಯದ ಜ್ಯೋತಿ ಮುಂದಿದ ಬುಲ್ಬುಲು ಗೋಲದ ಪಡೆಯುನ ಮಾಮಲ್ಲ ಶಶಿ ಕಟ್ಟೆ ಮಾರದ ಮಣ್ಣೆಡ ಬೆಳಗುನ ಭಾಗ್ಯದ ಜ್ಯೋತಿ ಮುಂದಿದ ಬುಲ್ಬುಲು ಗೋಲದ ಪಡೆಯುನ
ಪುಣ್ಯಕ್ಷೇತ್ರನೇ ಸತ್ಯದ ನಡರೆ ಈರಮ್ಮ ಭಾಗ್ಯದ ಸಿರಿಲ ಈರಮ್ಮ ಅಭಯದ ನಿರಲೆ ಈರಮ್ಮ ಕರುಣೆದ ಕಡಲೆ ಈರಮ್ಮ ಕಷ್ಟುಡು ಭಕ್ತಿ ಭಕ್ತರೆ ಕಷ್ಟುಡು ಕಲೆಯುಣ ಶಕ್ತಿ ಈರೇ ಅಮ್ಮ ಕಟ್ಟೆ ಮಾರದ ಅಪ್ಪಿ ಪುತ್ರ ದೇವತೆ ನಂಬಿ ಭಕ್ತರೆ ಪಾಲಿದ ಭಾಗ್ಯ ದೇವತೆ ಕಟ್ಟೆ ಮಾರದ ಅಪ್ಪಿ ಪುತ್ರ ದೇವತೆ ನಂಬಿ ಭಕ್ತರೆ ಪಾಲಿದ ಭಾಗ್ಯ ದೇವತೆ ತುಳುನಾಡಿದ ಶಕ್ತಿ ಈರಮ್ಮ ಮಹಾಕಾಳಿ ಸ್ವರೂಪ ಇದೆ ನಮ್ಮ ಚೀಟಿಗೆ ಭಕ್ತದ ಧರ್ಮದ ಕೊಡಲಿನ ಬೆಳಗುಣ ಶಕ್ತಿ ಈರಮ್ಮ ಪಡೆವರು ಸತ್ಯ ಮೂರ್ತಿಯೇ ಉಡಲದ ಬೇರಿನ ಕಳೆವರು ಅಮ್ಮ ಮಂತ್ರ ಮೂರ್ತಿಯೇ ಶಿಲಾರೂಪಡು ಸೇವೆದ ಪಡೆವರು ಸತ್ಯ ಮೂರ್ತಿಯೇ ಉಡಲದ ಬೇರಿನ ಕಳೆವರು ಅಮ್ಮ ಮಂತ್ರ ಮೂರ್ತಿಯೇ ಆನಂದು ಬೈದೆ ಅಪ್ಪೆ ಇರನ ಕ್ಷೇತ್ರಗೆ ಇರನ ಪಾದನೆ ಗತಿಗೆ ಬಂದು ಅಡ್ಡ ಬೂರುದೆ ಆನಂದು ಬೈದೆ ಅಪ್ಪೆ ಇರನ ಕ್ಷೇತ್ರಗೆ ಇರನ ಪಾದನೆ ಗತಿಗೆ ಬಂದು ಅಡ್ಡ ಬೂರುದೆ ಸತ್ಯದ ಮಣ್ಣಿ ಉಂಗುವಮ್ಮ ಸಂಕ್ರಮಣ ಸೇವೆ ಇರಗಮ್ಮ ಸಾಯದ ಗಂಧ ಕೊರುಲೆಮ್ಮ ಹೊರಗೆದ ಕೋಲ ಇರಗಮ್ಮ ಅಗಲದ ಸೇವೆನ ಕುರುದು ಶರಣಾಯೇ ಇರೆ ಪಾದದು ಅಮ್ಮ ಕಟ್ಟೆ ಮಾರದ ಅಪ್ಪಿ ಪುತ್ರ ದೇವತೆ ನಂಬಿ ಭಕ್ತಿರೇ ಪಾಲಿದ ಭಾಗ್ಯ ದೇವತೆ ಕಟ್ಟೆ ಮಾರದ ಅಪ್ಪಿ ಪುತ್ರ ದೇವತೆ ನಂಬಿ ಭಕ್ತಿರೇ ಪಾಲಿದ ಭಾಗ್ಯ ದೇವತೆ ನವಶಕ್ತಿ ಈರಮ್ಮ ನಮ್ಮ ಕಷ್ಟೊಳೆದೆ ಕಳೆಲೆಮ್ಮ ಅಭಯದ ನುಡಿಗೆ ಭಕ್ತರೆ ಬದುಕಿನ ಬೆಳಗಿನ ಶಕ್ತಿ ಈರೇ ಅಮ್ಮ ಕಟ್ಟೆ ಮಾರದ ಅಪ್ಪಿ ಭದ್ರ ದೇವತೆ ನಂಬಿ ಭಕ್ತರೆ ಪಾಲಿದ ಭಾಗ್ಯ ದೇವತೆ ತುಳುನಾಡದ ಶಕ್ತಿ ಈರಮ್ಮ ಮಹಾಕಾಳಿ ಸ್ವರೂಪ ಇರನಮ್ಮ ಚೀಟಿಗೆ ಭಕ್ತದ ಧರ್ಮದ ಗುಣರಿನ ಬೆಳಗುಣ ಶಕ್ತಿ ಈರಮ್ಮ ತುಳುನಾಡದ ಶಕ್ತಿ ಈರಮ್ಮ ಅಮ್ಮ ಸ್ವರೂಪ ಮಂತ್ರ ದೇವತೆ ಬೆಳಗುಣ ಶಕ್ತಿ ಓಂ ಮಂತ್ರ ಮೂರ್ತಿ ಶ್ರೀ ಕಟ್ಟೆಮಾರಿ ಕ್ಷೇತ್ರದ ಮಹಿಳೆಯ ಬೆಳಗುಣ ಶರಣ ಅಮ್ಮ ಶರಣ ಹಲೋ ಹಲೋ ಕಟ್ಟೆಮಾರ್ ಮನ್ನದ ಕರಿ ನೀರಿಲ ಸತ್ಯ ಪನ್ಪೆನ ಒಂಜಿ ತುಳು ಭಕ್ತಿಗೀತೆ ಬಿಡುಗಡೆ ಉಂಡು ನೆಕ್ ಸಹಕಾರ ಕೊರನಂಚಿನ ಮನೋಜ್ ಕಟ್ಟೆಮಾರ್ ಕಿಶೋರ್ ಕಟ್ಟೆಮಾರ್ ನಾಗರಾಜ್ ಕಾರಾಜೆ ವೇದಿಕೆಗೆ ಬರಡು ಬಣ್ಣದು ವಿನಂತಿ ಬಂತಂದಿಲ್ಲ ಮನೋಜ್ ಕಟ್ಟೆಮಾರ್ ಕಿಶೋರ್ ಕಟ್ಟೆಮಾರ್ ನಾಗರಾಜ್ ಕಾರಾಜೆ ಈ ಪದ್ಯಗೂ ಸಾಹಿತ್ಯ ఒక ನಿರ್ದೇಶನ ಮಂತನಾರು ಶಶಾಂಕ್ ಕಮಟೂರು నేను పద్య గాయన మల్తున్నారు విన్యాస్ మధ్వ విఎఫ్ఎక్స్ మల్తున్నారు లతీష్ కుల్లాల్ బొక్క ప్రచార కళ మల్తున్నారు జితేష్ ఎరపాడి
ಕಟ್ಟೆಮಾರದ ಮಣ್ಣದ ಕರಿ ನೀರಿಲು ಸತ್ಯುಲು ಪನ್ಪನ ಪದ್ಯ ಬಿಡುಗಡೆ. ಈ ಪದ್ಯವನ್ನು ಬರೆತಿನಾರು ಮೇರು ಶಶಾಂಕ್ ಅಮ್ಟೂರು. ಮೇರು ಮನೋಜನ್ನನೊಟ್ಟಿಗೆ ಬೇಲೆ ಮಲ್ತೊಂದಿತ್ತಿನಾರು ಖಾಲಿ ಎಲ್ಲಿ ಜವನಿ ಅಮ್ಟೂರ್ದಾರು ಮನೋಜನ್ನನೊಟ್ಟಿಗೆನೇ ಇಪ್ಪುನಾರು ಆರು ಬರೀತ ನಂದು ಪದ್ಯ ಮುಲ್ಪದಾರೆ ಅಮ್ಟೂರ್ದಾರು ಅಂಚ ಆ ಪದ್ಯನು ಇನಿ ಬಿಡುಗಡೆ ಮಲ್ಪನಿ. ಆಯ್ತಾ ಲಿಂಕ್ನ ಸ್ಕ್ರೀನ್ ಪಾಡುವೇರು ತೂಲೆ. ಕಟ್ಟೆಮಾರು ಮಂಡದ ಕರಿಲಿ ನೀರಿಲ ಸತ್ಯ ಪನ್ಪಿನ ಅಪ್ಪೆ ಮಂತ್ರದೇವನ ಭಕ್ತಿದ ಸುಗ್ಗಿಪು. ಆ ಸಾಂಗ್ ಒಂಜಿ ಪ್ಲೇ ಮನ್ಪುಲೆ. ಸಾಂಗ್ ಅನ್ನು ಪ್ಲೇ ಮನ್ಪುಲೆ. ಸ್ಕ್ರೀನ್ ತೋಲೆ ಸ್ಕ್ರೀನ್ ಕುಡಲಿರಾಮನ ಸೃಷ್ಟಿದ ಈ ತುಳುವ ಮಣ್ಣು ಸಿರಿ ಸಿಂಗಾರದ ಐತೊಡು ಬಾರುವ ಮಂತ್ರೊಡು ಉಂಡಾದ ಕರಿಯ ಕಾಂತು ಬೈದಗು ಒಲಿಯಿನ ನಂಬಿ ಬೂಡುನು ಪೂತ್ತ ಸಮಾನವಾದ ಕಾತೊಂದು ಬರ್ತ ಕಪ್ಪು ಮೋನೆದ ಉಗ್ರ ರೂಪ ಮಲ್ಲಿಗೆದ ಐತ ಕೈಟೊಂಜಿ ನಾಗರ ಬೆತ್ತನ ಅಭಯದ ನುಡಿಕೊರ್ದು ಮೆರೆಯ ತೆಂಬರೆ ಗಕ್ಕರ ದುನಿಪು ಪತ್ತಿಂಚಿ ಚೀಟಿಗಿಡು ಕಟ್ಟೆ ಮಾರನು ಬೆಳಗಾಯ ಧರ್ಮರು ಅಧರ್ಮರು ಅಲಿಯಾಯ ಕೀರ್ತಿಯ ನಾನೂರು ಪಸರಾಯ ನಿನ್ನ ದೇಕಿಡಿ ಅರಣ್ಯ ಅಪ್ಪೆ ಕಟ್ಟೆ ಮಾರಿದ ಮಣ್ಣು ಮನ್ನಡೆ ದೂಯ ಕರಿನಿರೆಯ ಮಾಯ ಅಪ್ಪೆ ಮಂತ್ರಮೂರ್ತಿ ಅಪ್ಪೆ ಮನ್ನಡೆ ಕರಿನಿರೆಯ ಮಾಯ ಅಪ್ಪೆ ಮಂತ್ರಮೂರ್ತಿ ಅಪ್ಪೆ ಮಂತ್ರಮೂರ್ತಿ ಅದಲಿಯ ಮುನಿಯ ನಮ್ಮೊಲಿಗೆದ ಮಂತ್ರ ಮುಲಿಗೆದ ಮಗುಲಿಯ ಅದಲಿಯ ಮುನಿಯ ನಮ್ಮೊಲಿಗೆದ ಮಂತ್ರ ಮುಲಿಗೆದ ಕಾಂತು ಬೈದಗ ಉದೀನ ಮಂತ್ರ ಮೂರ್ತಿ ನಮ್ಮೊಲಿಗೆದ ಮಂತ್ರ ಮುದುರೆ ಕಾಂತು ಬೈದಗ ಉದೀನ ಮಂತ್ರ ಮೂರ್ತಿ ಕಾಂತು
ವೈದಗು ಉದೀನ ಮಂತ್ರಮೂರ್ತಿ ಭಕ್ತಿಡು ಮಾನಾಯ ಜಗದ ಶಕ್ತಿ ಭಕ್ತಿಡು ಮಾನಾಯ ಶಕ್ತಿ ಕರಿರಲ ಮಾಯ ಅಪ್ಪೆ ಮಂತ್ರಮೂರ್ತಿ ಅಪ್ಪೆ ಮಂತ್ರಮೂರ್ತಿ ಶಕ್ತಿ ಕರಿರಲ ಮಾಯ ಅಪ್ಪೆ ಮಂತ್ರಮೂರ್ತಿ ಸತ್ಯದ ನುಡಿನ ಮನ್ನಡೆ ತೂಯ ಸತ್ಯದ ಚುಡರಾಯರು ಕರಿರಲ ಮಾಯ ಸತ್ಯದ ಚುಡರಾಯರು ಕರಿರಲ ಮಾಯ ಅಪ್ಪೆ ಮಂತ್ರಮೂರ್ತಿ ಕಟ್ಟೆ ಮನ್ನಡೆ ಶಕ್ತಿ ಕರಿರಲ ಮಾಯ ಅಪ್ಪೆ ಮಂತ್ರಮೂರ್ತಿ ಕಾರ್ಣಿಕ ಮೇರೆ ಪಾಯನ ಅಭಯನ ನಟ್ಟೊಂದು ಕಾರಡಿಕೆ ಬತ್ತ ಕಾರ್ಣಿಕ ಮೇರೆ ಪಾಯನ ಅಭಯನು ನಟ್ಟೊಂದು ಕಾರಡಿಕೆ ಬತ್ತ ಭಕ್ತಿದ ಪುರ್ಪನೋ ಸಂದಾವೆ ನಿಕ್ಕು ಭಕ್ತಿದ ಪುರ್ಪನೋ ಸಂದಾವೆ ನಿಕ್ಕು ಉಡಲಿದಾವೆ ಮಾಜಾಗೆ ಮಾಜಾ ಉಡಲಿದಾವೆ ಕರಿನಿರಲ ಮಾಯ ಅಪ್ಪೆ ಮಂತ್ರಮೂರ್ತಿ ಕಟ್ಟೆ ಮಾರಮೈಯಾತಿ ಕರಿನಿರಲ ಮಾಯ ಅಪ್ಪೆ ಮಂತ್ರಮೂರ್ತಿ ಕಟ್ಟೆ ಮಾರಮೈಯಾತಿ ಸತ್ಯದ ನುಡಿ ಮನ್ನಡೆ ತೂಯ ಸತ್ಯದ ಚುಡರಾಯರು ಕರಿರಲ ಮಾಯ ಅಪ್ಪೆ ಮಂತ್ರಮೂರ್ತಿ ಕಟ್ಟೆ ಮಾರಮೈಯಾತಿ ಕರಿರಲ ಮಾಯ ಅಪ್ಪೆ ಮಂತ್ರಮೂರ್ತಿ ಕಟ್ಟೆ ಮಾರಮೈಯಾತಿ ಶಕ್ತಿ मी शशांक मुलं बेला पण येत आहे बತ್ತದ ಏಪಲ ಅಪ್ಪೆನೊಂಜಿ ಮೆತ್ತೆ ಆಯ್ನಾತಿಗೆ ಆಯ್ನಾತಿಗೆ ಒಂದು ಚಾಕಿರಿ ಮಾತ ಮಲ್ತು ಉಪ್ಪಿ ಮಾತ್ರ ಒಂದು ಜೋಕಲಾಟಿಗೆ ದಾಂಡ ಆಯ್ ಬತ್ತ ಎಂಡ ಅನ್ಬಿಡು ಒಂಜೇ ಜಾತಿ ಅನ್ನ ಯಾನೊಂಜಿ ಭಜನೆ ಬರುತ್ತೆ ಅಪ್ಪೆನ ಭಜನೆ ಬರುತ್ತೆ ಎಂದು ಯಾನು ಮೇ ಜೋಕಲ ನಾನು ಆಗ ಬೇಜಾರಾಪಿನ ಬರ್ಚೆ ಇಲ್ಲ ಮಂತೊಂದು ಒಂದು ಪಂಡೆ ಪೂರ ಭಜನೆ ಅದು ಇಂಕೊಂಜಿ ಸಾಂಗ್ ಮೇರು ವಿನ್ಯಾಸ ಒಂದು ಬೊಕ್ಕ ಗೊತ್ತು ವಿನ್ಯಾಸ ಒಂದು ಇಂಬೆ ಪನ್ಪದಿನ ಆರ ಕಡಪುರ್ದು ಅಂತ ಕೆವಿಯವ್ರನ್ನಗೊಂದು ಒಂದು ಬೊಕ್ಕಲ ಹೋಗಲ್ಲ ಕೇನ್ಗ ಇಂಬೆ ಬರೆತೀನಿ ಅತ್ತ ಒಂದು ಎಂಕೆ ಒಂಚೂರು ಕನ್ಫ್ಯೂಷನ್ ಬೊಕ್ಕತ್ತು ನಾವು ಕೇನಾರ ಅಂತ ಎಡ್ಡೆ ಅಂಚ ಒಂದು ಕೇರ್ನಾಗ ಅಪ್ಪೆನ ಅದೇ ಎಂಚ ಕೇನ್ ಜರ ಅಪ್ಪ ಮನಸ್ಸಿಗೆ ಅಂತಂದು ಅಂಚದು ಬಾರಿ ಸಂತೋಷ ಅಂಡ್ ನನ್ನಲ್ಲ ಆಯ್ನ ಬರೆ ಪಾಟಿಗೆ ಮಾತ ಎಡ್ಡ ಮಲ್ತು ಕೊರಡ್ನಿಕ್ಕೆ ದೇವರ ಎಡ್ಡ ಅನ್ಪಡ ಪನ್ಪನರೆಗಳಂಚನೆ ಬೇರೆ ನಮ್ಮ ರಡ್ನೆ ಅದೇ ಅಪ್ಪೆ ಮಂತ್ರ ದೇವತೆನ 4ನೇ ಪದ್ಯ ಪಂಡದು ಮಾಯದ ನೀರೇಲು ಬೊಕ್ಕ ಮಂತ್ರಸ್ಮಿತೆ ಪಂಡದು ಬೊಕ್ಕ ಕಟ್ಟೆ ಮಾರದ ಅಪ್ಪೆನ ನೆಂಜಿ ನೆಕ್ ತುಂಬ ಒಂಜಿ ಬಂತೀರ ಮಾತ ಮಾಸ್ತಿ ಮಾಲ್ಲದು ಕಲಪೋತಿ ರೈಟ್ ಅಂಚಂದಜಿ 4ನೇ ನೇಲ್ಲಂಚನೆ ಎಡ್ಡ ರೀತಿಡೆ ಕೊಂಚ ನಿಕ್ಲ ಮಾತ ಸಹಕಾರದ ಇದು ಎಡ್ಡ ಮಂತು ಉರ್ಲಿ ಮತ್ತೆ ಸುಮಾತರಿಗಳ ನಮಸ್ಕಾರ. ಕಟ್ಟೆ ಮಾರಿದ ಅಪ್ಪ ಮಂತ್ರ ದೇವತೆನ ಸಾನ್ನಿಧ್ಯ ರೂಪದ ಮಸ್ತ್ ಖುಷಿ ಅಂಡ್ ಎಂಗೆಲ್ಲ ಸಾಂಗ್ ರಿಲೀಸ್ ಆತಂಡು. ಸೊ ಯೂಟ್ಯೂಬ್ ದಯಮಲ್ತದ ಮಾತಿರ ಲಿಂಕ್ ಓಪನ್ ಮಲ್ಪಲೆ ಮಸ್ತ್ ಎಲ್ಯ ಕಲಾವಿದರು ದಾದನ ದೇವೇರ್ನ ಮಿತ್ತದ ಒಂಜಿ ಭಕ್ತಿಡ್ ಎಂಕಲ್ನ ಒಂಜಿ ಸೇವೆ ಪಂದು ಮಲ್ತೊಂದುಲ್ಲ. ಸೊ ಸೊ ಈ ಜಾಗಡ್ ಒಂಜಿ ಎಲ್ಲಿ ರಿಕ್ವೆಸ್ಟ್ ದಾದೊಂದು ಪಂಡ
ಮಲ್ಲ ಕಲಾವಿದರ ಮೂಲ ಸರ್ ಉಲ್ಲೇರು ಈ ಕ್ಷೇತ್ರ ಬತ್ತದ ಎಂಕೊಂಜಿ ಎಲ್ಲಿ ಆಸೆ ಇತ್ತಾನೆ ಯಾಕಂದ್ ಪಂಡ ಮಸ್ತ್ ಕಡೆ ಯಾನು ಸಾಂಗ್ಸ್ ಪಂತೆ ಯಾನು ಸಿಂಗರ್ ಅಂದ್ ಪಂಡ ಕೆಲವರಿಗೆ ಮುಖ ಪರಿಚಯ ಅವು ಒಂದು ಮತ ಜಾಸ್ತಿ ಉಪ್ಪುಜಿ ಮಲ್ಲ ಸೆಲೆಬ್ರಿಟಿ ನಕಲಿಗೆ ಪುದರ್ ಬಣ್ಣ ಗೊತ್ತಾಪ ನಾವು ಮೇರೆ ಬಂದ್ ಬಟ್ ಕೆಲವೊಂಜಿ ಜನತ ಪುದರ್ ಬಣ್ಣಗ ಅಗಲ್ನ ಪುದರ್ ಬಂದ ಮೇಲೆ ಸಾಂಗ್ ಪಂಡ ಮಾತ್ರಕ್ಲಿಗೆ ಗುರ್ತಾಪಿನಿ ಸೊ ವಿನ್ಯಾಸ ಮಾಧ್ಯ ಪಂಡ ನೆಟ್ಟದಕ್ಲಿಗೆ ಏರೆಗ್ಲ ಗುರ್ತಪ್ಪ ಅಂದ್ ಬಟ್ ಎನ್ನ ಸಾಂಗ್ ಒಂಜತ್ತು ಒಂಜಿ ಕಡೆ ನಿಕ್ಲಿ ಇಲ್ಲ ಕೇಂದು ಉಪ್ಪರ್ ಪನ್ಪಿನ ಒಂಜಿ ಎಲ್ಲಿಯ ನಂಬಿಕೆ ಇಂಕ್ ಸೊ ಈ ಜಾಗಡಿ ಕ್ಷೇತ್ರ ಈ ಸ್ಟೇಜ್ ಇಂಕ ಪದ್ಯನ ಒಂಜಿ ರಡ್ಡ್ ಲೈನ್ ಬನಿಯರೆ ಸರ್ ಅವಕಾಶ ಮಲ್ತದ ಕೊರಡು ಅಂಚದ ಸೊ ಆ ಪದ್ಯನು ಬನಿಯರೆ ಮಾತಾಡ ಅನುನಕ್ಕೆ ಏನೊಂದಲ್ಲ ಥ್ಯಾಂಕ್ ಯು ಸೋ ಮಚ್ ಮಂತ್ರದ ಮೂರ್ತಿಯೇ ನಿನ್ನ ಕಣ್ಣದೇ ಕಿಡೆ ಬಾನೋದ ತುಡರು ತೂಯನೆ ಮಂತ್ರದ ಮೂರ್ತಿಯೇ ನಿನ್ನ ಕಣ್ಣದೇ ಕಿಡೆ ಬಾನೋದ ತುಡರು ತೂಯನೆ ಮಿಂಚುಂಜಿ ನಿಲೆಯಾಯಿ ಮೋನೆ ತೂವೊಂದೇ ಭೂಮಿ ಮದಪು ಬೇನೆ ಗಿರಿಯೇರಿದು ಸಿರಿಪೂರ್ಪನು ನಿನ್ನ ಪೂಜೆಗಂದು ಕನವುಡು ಗಿರಿಯೇರಿದು ಸಿರಿಪೂರ್ಪನು ನಿನ್ನ ಪೂಜೆಗಂದು ಕನವುಡು ಮಲ್ಲಿಗೆ ಐತೊಡರ ಕಣ್ಣುಗ ತೂಜಿಯಡ ಉಡಲುದ ಕೊಡಿಯಡಿಟ್ಟು ನಿನ್ನ ಗಕ್ಕರ ಮೆನ್ಕುನ ತರಪಟ್ಟಿ ಚೈದಿನ ಚಡಿಯೊಂಚಿ ಸತ್ಯೋಗು ನಿರಲಾಡು ಭೂಮಿ ಉತ್ತಲ ಧರ್ಮನು ಕಾಪುನಾವ ಧರ್ಮ ದೇವತೆ ತುಳುವೆರೆ ಪಾಲುಗಾಯ ಮಂತ್ರ ದೇವತೆ ಧರ್ಮನು ಕಾಪು ನಾವು ಧರ್ಮ ದೇವತೆ ತುಳುವೆರೆ ಪಾಲುಗಾಯ ಮಂತ್ರ ದೇವತೆ ನಡು ಸಾದುಡೆ ತಣಿವಾನಗ ಕೈನ ಪತ್ತದು ಹೀಗೆ ಕಾಪುನ ಮಣ್ಣು ಅಕ್ಕಸುದ ನಡುಟು ಉಂಡಾಯಿ ತುಂಡು ಈ ಜನ್ಮ ನಿಕ್ಕ ಸಂದಿನ ನೀಟು ನಯನ ಕೈಕು ಕಡಲಿನ ಪಾದ ಉಸುಲುದರ ಗೊಡಿನಿ ಕೇನು ಪಾರ್ದನ ನಾಲು ದಿನದ ಬದುಕು ಹೀಗೆ ಕೊಡ್ತೀನ ಬರುವೆ ಅಪ್ಪೆ ಹೀಗೆಲೆತ್ತಡ ನಾಲು ದಿನದ ಬದುಕು ಹೀಗೆ ಕೊಡ್ತೀನ ಬರುವೆ ಅಪ್ಪೆ ಹೀಗೆಲೆತ್ತಡ ಕಣ ನೀರಿಡೆ ಮದೆಯಾನಗ ತೆಲಿಕೆ ಪಂಪಿ ಅಭಯ ಪಟ್ಟಣ
ಯು ಸೋ ಮಚ್. ಅವಕಾಶಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ವಿನ್ಯಾಸ್ ಹಲೋ ಚೆಕ್ ಹಲೋ ವಿನ್ಯಾಸ್ ಮಧ್ಯ ಒಂತೆ ಸಮಯ ದುಂಬು ಪುದಾರ್ಯಾನ ಕೇಂದೆ ಇನಿ ಆಗುತ್ತೆ ಮೋನೆ ತು ಇನಿ ಯಾನು ಇಂಚನೆ ಇತ್ತು ಪದ್ಯ ಬಂಡ್ತೇನೆ ಹತ್ತನ ಯಾನೊಂಜಿ ಫುಟ್ಬಾಲ್ ಪ್ಲೇಯರ್ ಇಜ್ಜಿರ ಡ್ಯಾನ್ಸರ್ ಅಂದೇನುದೆ ತೂನಾಗ ಇದು ಶೋಕು ಪದ್ಯ ಬರ ಪೇರು ಪದ್ಯ ಅನ್ಪೇರು ಭಕ್ತಿಗೀತ ಅನ್ಪೇರು ಹೆಂಗೆ ಅಂದಾಜ ಒಂದು ಅವು ಇಂಚ ಬಂಡ ಇತ್ತ ಪೂರ ಜನರೇಷನ್ ಪೂರ 21st ಸೆಂಚುರಿತ ಪುರಾಣಿ ಒಂಜಿ ಕಾರ್ಯಕ್ರಮ ವರಿ ಬತ್ತೆ ನಡ ಕೇಂಡೇರು ಯಾನೊಂಜಿ ಭಕ್ತಿಗೀತೆ ಬನ್ನೋಡ ಅಂದ್ ಕೇಂಡೇರು ಐಕ್ ಯಾ ಪಂಡೆ ಪದ್ಯ ಒಂದು ಪಂಡರ ಎಂಕ್ಲೆ ಮ್ಯೂಸಿಕ್ ತಕ್ಲೆ ಮ್ಯೂಸಿಕ್ ಹೊರ ಸುಲಭ ಆಪುಂಡು ಅವು ಕುಮಾರ್ ಸಾನು ಇರೇಗ ಭಕ್ತಿಗೀತೆ ಗೊತ್ತು ಜವ್ ಬಂಡಿ ಹೆಂಗೆ ಕುಮಾರ್ ಸಾನು ಪಿಕ್ಚರ್ದ ಬಂಡಿನ ಮಾತ್ರ ಗೊತ್ತು ಹೆಂಗೆ ಭಕ್ತಿಗೀತೆ ಬಂಡಿನ ಗೊತ್ತು ಜೈಕೆ ಎರಡ ಬಂಡೆ ಒಂಜಿ ರೆಡ್ ಲೈನ್ ಪಂಡದ ತೂಪಲ್ಲ ಹೆಂಗೆ ಮ್ಯೂಸಿಕ್ ತಕ್ಲೆ ಮ್ಯೂಸಿಕ್ ಹೊರ ಸುಲಭ ಆಪುಂಡು ಸ್ಟೈಲ್ ಪೂಜಲ್ ಮಾತ್ರ ಬಿಡ್ತೇವೆ ಇಂಚ ಟೀ ಶರ್ಟ್ ಜೀನ್ಸ್ ಪ್ಯಾಂಟ್ ಮತ್ತು ಶೋಕ್ ದೇವರು ವರವನ್ನು ಕೊಟ್ರೆ ದೇವರು ವರವನ್ನು ಕೊಟ್ರೆ ನಾನಿನ್ನೆ ಕೋರುವೆ ಚೆಲುವೆ ಎದಿರೇ ಒಳಗೂ ನಿನ್ನ ಎರಡನ್ನೇ ಕಾಣುವೆ ಚೆಲುವೆ ಭಕ್ತಿಗೀತ ತಣ್ಣ ಅವು ಪಿಕ್ಚರ್ದ ಅವು ಭಕ್ತಿಗೀತೆ ಇರು ಏತು ಸಮಯಡ್ತು ತೂಪೆ ನೀರೇನು ವಿರಾಸತ್ತಡ ತೂತೆ ನುಡಿಸಿರಿಡು ತೂತೆ ಈತು ಸಮಯ ಅಂಡ್ ಇರಿಗೆ ಭಕ್ತಿಗೀತೆ ಅವು ಪಿಕ್ಚರ್ದು ಒಂದು ಗೊತ್ತು ಜನ ಹೆಂಗೆ ಜೋರು ಮಲ್ತೇರು ಐಟು ದೇವೇರು ಬೈದೇರು ವರ ಬೈದಿಂದ ಐಟು ಮಲ್ಲ ಭಕ್ತಿ ಹೆಂಚಿನಿ ಎಂದಕ್ಕೆ ಹೆಂಟಿರಿ ಹೆಂಗೆ ಹಾಡಿಗೆ ಹೆಂಗೆ ಮಂಡೆ ಹೆಚ್ಚಾನಿ ಹಿಂಗೆ ದಾದ ಮಲ್ಪಡು ಒಂದೇ ಗೊತ್ತಾಗ್ತದೆ ಹತ್ತು ವಿಷಯ ಬನ್ಪಿನಿ ಮೇರನ್ನು ತೂನಾಗ ಹೆಂಗೆ ನೆನಪಾಯಿನಿ ಯಾರಂಚ ಒಂಜಿ ಬಾರಿ ತಾಟಿ ಬಿಡ್ತಾರೆ ಒಂಜಿ ಪುರಸ್ಕಾರ ಕೊರಲಿ ಬಾರಿ ಶೋಕದ ಬೆಲೆ ಮಲ್ತಾರೆ ನಾನು ಅದು ಬರಡು ಇಂದು ನಮ್ಮ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳೊಂದಿಗೆ ಭಾವಗೀತೆಗಳನ್ನು ಅಳವಡಿಸಿಕೊಂಡು ಈ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಕನ್ನಡ ಸಾಹಿತ್ಯ ಲೋಕಕ್ಕೆ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಟ್ಟು ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ವರಕವಿ ದ ರಾ ಬೇಂದ್ರೆಯವರ ರಚನೆ ಸಿ ಅಶ್ವಥ್ ಅವರ ಕಂಠಸಿರಿಯಲ್ಲಿ ಮೂಡಿದಂತಹ ಶ್ರಾವಣ ಬಂತು ಗೀತೆಯೊಂದಿಗೆ ಇತ್ತೆ ಶ್ರಾವಣ ಟು ಒಣ ಮಾತ್ರ ಬೆಗರ್ ತಡೆರ್ತಿರು ಜಾಸ್ತಿ ಜೋರಾಯ್ತು ನಾಂಡಲ್ಲ ಈ ಹಾಡಿನಲ್ಲಿ ನಮ್ಮಲ್ಲಿ ಅಲ್ಲಲ್ಲಿ ತಂಪುಂಟು, ಸ್ವಲ್ಪ ಸುತ್ತಮುತ್ತ ತೋಟ ಇದ್ದಲ್ಲಿ ಸ್ವಲ್ಪ ತಂಪುಂಟು. ಕಾರ್ಯಕ್ರಮ ಮುಂದುವರಿತಾ ಇದೆ ಭಾವಗೀತೆಯೊಂದಿಗೆ. ಓ ಮಾಹಿರೇ ಓ ಮಾಹಿರೇ ಓ ಓ ಮಾಹಿರೇ ಓ ಮಾಹಿರೇ ಓ ಮಾಹಿರೇ ಶ್ರಾವಣ 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 ಬಂತು ಕಾಡಿಗೆ ಬಂತು ನಾಡಿಗೆ ಬಂತು ಬೀಡಿಗೆ ಬಂತು ಶ್ರಾವಣ ಬಂತು ಶ್ರಾವಣ ಶ್ರಾವಣ ಬಂತು ಕಾಡಿಗೆ ಬಂತು ನಾಡಿಗೆ ಬೀಡಿಗೆ ಬಂತು ಶ್ರಾವಣ ಬಂತು ಶ್ರಾವಣ ಕಡಲಿಗೆ ಬಂತು ಶ್ರಾವಣ ಕುಣಿದಾಂಗ ರಾವಣ ಕಡಲಿಗೆ ಬಂತು ಶ್ರಾವಣ ಕುಣಿದಾಂಗ ರಾವಣ ಕುಣಿದಾವ ಗಾಳಿ ಭೈರವನ ರೂಪ ತಾಳಿ ಕುಣಿದಾವ ಗಾಳಿ ಭೈರವನ
ಭಾವನ ರೂಪ ತಾಳಿ ಶ್ರಾವಣ ಬಂತು ನಾಡಿಗೆ ಬಂತು ನಾಡಿಗೆ ಬಂತು ಬೀಡಿಗೆ ಬಂತು ಶ್ರಾವಣ ಬಂತು ಶ್ರಾವಣ ದುನಿಯಾ ಅಂಗಿ ಹಸಿರು ಮೋಡ ತಂಗಿ ಹೊರಟಾವೆಲ್ಲ ಜಂಗಿ ಬೆಟ್ಟ ತೊಟ್ಟಾವ ಸುದುನಿಯ ಅಂಗಿ ಹಸಿರು ನೋಡ ತಂಗಿ ಹೊರಟಾವಲ್ಲೋ ಜಂಗಿ ಜಾತ್ರೆಗೇನೋ ನೆರೆದ ಇಲ್ಲೆತ್ತಾನೋ ಜಾತ್ರೆ ಏನೋ ಮೆರೆತದ ಇಲ್ಲೇ ತಾನು ಶ್ರಾವಣ ಬಂತು ನಾಡಿಗೆ ಬಂತು ನಾಡಿಗೆ ಬಂತು ಬೀಡಿಗೆ ಬಂತು ಶ್ರಾವಣ ಬಂತು ಶ್ರಾವಣ ಬನ ಬನ ನೋಡು ಹೃದು ಹ್ಯಾಂಗ ಮದುವೆ ಮಗನಾಂಗ ತಲೆಗೆ ಬಾಸಿಂಗ ಬನ ಬನ ನೋಡು ಇದು ಹ್ಯಾಂಗ ಮದುವೆ ಮಗನಾಂಗ ತಲೆಗೆ ಬಾಸಿಂಗ ಬನ ಬನ ನೋಡು ಹೃದು ಹ್ಯಾಂಗ ಮದುವೆ ಮಗನಾಂಗ ತಲೆಗೆ ಬಾಸಿಂಗ ಬನ ಬನ ನೋಡು ಇದು ಹ್ಯಾಂಗ ಮದುವೆ ಮಗನಾಂಗ ತಲೆಗೆ ಬಾಸಿಂಗ ಕಟ್ಟಿಕೊಂಡು ನಿಂತಾವ ಹರ್ಷಗೊಂಡು ಕಟ್ಟಿಕೊಂಡು ನಿಂತಾವ ಹರ್ಷಗೊಂಡು ಕಟ್ಟಿಕೊಂಡು ನಿಂತಾವ ಹರ್ಷಗೊಂಡು ಕಟ್ಟಿಕೊಂಡು ನಿಂತಾವ ಹರ್ಷಗೊಂಡು ಶ್ರಾವಣ ಬಂತು ದಾರಿಗೆ ಬಂತು ನಾಡಿಗೆ ಬಂತು ಬೀಡಿಗೆ ಬಂತು ಶ್ರಾವಣ ಬಂತು ಶ್ರಾವಣ ಕಡಲಿಗೆ ಬಂತು ಶ್ರಾವಣ ಕುಣಿದಾಂಗ ರಾವಣ ಕಡಲಿಗೆ ಬಂತು ಶ್ರಾವಣ ಕುಣಿದಾಂಗ ರಾವಣ ಕುಣಿದಾವ ಗಾಳಿ ಭೈರವನ ರೂಪ ತಾಳಿ ಕುಣಿದಾವ ಗಾಳಿ ಭೈರವನ ರೂಪ ತಾಳಿ ಶ್ರಾವಣ ಬಂತು ಕಾಡಿಗೆ ಬಂತು ನಾಡಿಗೆ ಬಂತು ಬೀಡಿಗೆ ಬಂತು ಶ್ರಾವಣ ಬಂತು ಶ್ರಾವಣ ಶ್ರಾವಣ ಬಂತು ಶ್ರಾವಣ ಶ್ರಾವಣ ಬಂತು ಶ್ರಾವಣ. ದಾಲ ಖರ್ಚು ಮಲ್ಪಂತೆ ನಯಾ ಪೈಸೆ ಖರ್ಚು ಮಲ್ಪಂದೆ ನಮ್ಮ ಜೀವನಡು ಸಂತೋಷ ತಿಕ್ಕೊಡು ಅಂಡ ಅವು ಕನಟ್ಟು ಮಾತ್ರ ಸಾಧ್ಯ ಕನಟ್ಟು ಓಡೆಗಳ ಪೋಲಿ ಅಂಚೆಲ್ಲ ಮಲ್ಪೋಲಿ ಅಂಡ ನಿಜ ಜೀವನಟ್ಟು ಕಾಸು ಬೋಡೆ ಖರ್ಚು ಮಲ್ಪೆರ ಆಪುಂಡ ಕಾಸು ಬೋಡೆ ಇಜಿಂದಂಡ ಸಾಧ್ಯ ಇಚ್ಚಿ ಅಂಡ ಈ ಕನಕಟ್ಟರೆ ಒಂಜಿ ಪ್ರಾಯ ಉಂಡು ಮಾತ ಪ್ರಾಯಡು ಕನಕಟ್ಟುಚ್ಚಿ ಒಂಜಿ 14 ವರ್ಷ ಹಿಡಿದು 24-25 ವರ್ಷ ಮುಟ್ಟ ಕನಕಟ್ಟುನ ಪ್ರಾಯ ಹಿಡ್ದು ಬೊಕ್ಕ ರಿಯಾಲಿಟಿ ಶೋ ಮದ್ಮೆ ಅಂಡ ರಿಯಾಲಿಟಿ ಶೋ ಒಟ್ಟಿಗೆ ಬರ್ಪುಂಡು ಕನಕ ಅವಕಾಶ ಇಚ್ಚಿ ಮದ್ಮೆ ಅದು 10 ವರ್ಷ ಆಯ್ನ ಹಿಡ್ದು ಬೊಕ್ಕ ಭಾರಿ ಅಪರೂಪಡು ಒಂಜಿ ಬುಡೆದಿ ಕನಗಟ್ಟಂಡಿಗೆ ಅಂಚ ಕಂಡಾಣಿ ಎಟ ಬಂಡಾಲ್ ದೇ ಪುಲ್ಯಕಾಂಡೆ ಕಟ್ತಿನ ಕನ ಸತ್ಯ ಆಪುಂಡು ಅನ್ಪೇರು ಅಂದ ಕಂಡಾಣಿ ಹ್ಞೂ ಬಂಡೆ ಪೇಪರ್ ಓದುಲ್ಲ ಬೆಚ್ಚ ಬೆಚ್ಚ ನ್ಯೂಸ್ ದಿನಕ್ಕೊಂಜಿ ಪೊಲಿಟಿಕ್ಸ್ ನ್ಯೂಸ್ ಬರೋದುಂಡ ಐತ ಗಮನ ಡೆವ್ಲಿ ಕನ ಇಂಚಿನ ಅಂದಕ್ಕೆ ಎನ್ನಗ ಬುಡೆದಿ ಬಂಡಾಲಿಗೆ ತೀರು ಪಂತಾರು ಪುಲ್ಯಕಾಂಡೆ ಕಟ್ತಿನ ಕನ ಸತ್ಯ ಆಪುಂಡು ಬಂತಾರು ಎನ್ನ ನೀರು ಕುಡ್ಲ ಪೇಂಟಿಗೆ ತೊಂಪೋಯ್ನಿ ಬಂಗಾರದ ಅಂಗಡಿಗೆ ಪೇಪರ್ ತಿರ್ತು ಬತ್ತಂಡು ಕನ್ನಡಕ ತಿರ್ತು ಬತ್ತಂಡು ಕಂಡಾಣಿನ ಮೋನೆ ತೂರ ಶುರು ಮಾಡ್ದೆ ಬುಡೆದಿ ಕನ ದುಂಬುವಾರ ಶುರು ಮಾಡ್ತಾಳೆ ಬಂಗಾರದ ಅಂಡಿಗೆ ಲೆತ್ತೊಂದು ಪೋಯ್ನಿ ಕಿಕ್ಕುಲಿಗೆ 4 ಪವಲ್ದ ನೆಕ್ಲೆಸ್ ಕೊರ್ಪಾಯಿನಿ ಕೈಕು ರಡ್ ಪವನದ ಬಳೆ ಕೊರ್ಪಾಯಿನಿ ಕಾಜಿ ಕೊರ್ಪಾಯಿನಿಂದ ಬಣ್ಣಾಗ ಪೂರ ಜಾರಿ ನ್ಯೂಸ್ ಪೂರ ಜತ್ತಂಡು ಕಂಡಾಣಿ ಬಂಡೆಗೆ ಛಕ್
ನಿನ್ನ ಮದ್ಮೆದಾನೆ ಮೂಲಾತಿ ನಾನು 7 ಜನ್ಮದ ಸಂಬಂಧ ಒಂದು ದೇವಲೋಕದ ಸೃಷ್ಟಿ ಎಂಕಲ ಕನಕಾಟದ ಬಂಡೆಗೆ ಬುಡಿತಿನ ಮೋನೆ ಚೂರು ತೆಲಿಕೆ ಅಂಡ್ ಈ ಸತಿ ದಾಲ ಒಂಜಿ ತಿಕ್ಕಿನ ಚಾನ್ಸ್ ಒಂದು ಎಂಕಲ ಕನಕಾಟದ ಕನಂಚಿನವನ್ನ ಕಣ್ಣಣಿ ಬಂಡೆಗೆ ನಿನ್ನ ನಾನು ಕುಡ್ಲ ಪೇಂಟಿಂಗ್ ಲೆತ್ತೊಂಪೋಯ್ನಿ ಬಂಗಾರದ ಅಂಗಡಿಗೆ ಕೆಕ್ಕಲಿಗೆ 4 ಪೌಂದ ನೆಕ್ಲೆಸ್ ಕೊರ್ಪಾಯಿನಿ ಕೈಗೆ 2 ಪೌಂದ ಕಾಜಿ ಕೊರ್ಪಾಯಿನಿ ಬಿಲ್ಲು ಕೊರ್ರೆ ಅನಗ ನಿನ್ನ ಅಮ್ಮೆ ಬತ್ತೀನಿ ಇಂದು ಬಂಡೆ ಗಾಡಿಗೆ ಕನೆಕ್ಟ್ ಒಂಜಿ ಇಲ್ಲಿ ವ್ಯತ್ಯಾಸ 2 ಜನತ್ತ ಸೋಲರಿಯದ ಮುಪ್ಪರಿಯದ ಗಂಧರ್ವದ ಪಿಸುಮಾತಿನಂತಿರುವ ಯಾವತ್ತು ಪ್ರೀತಿಯನ್ನೇ ಹಂಚಿಕೊಂಡು ಬಡತನದಲ್ಲಿಯೂ ಕೂಡ ಜೀವನವನ್ನು ಅನುಭವಿಸಬಲ್ಲ ಮಧ್ಯಮ ವರ್ಗದ ಜನಾಂಗದ ಜೀವನದ ಆಧಾರದ ಮೇಲೆ ರಚಿತವಾದಂಥ KS ನರಸಿಂಹಸ್ವಾಮಿಯವರ ಮೈಸೂರು ಮಲ್ಲಿಗೆ ಕವನ ಸಂಕಲನದಿಂದ ಆಯ್ದಂಥ ಗೀತೆ ಒಂದಿರುಳು ಕನಸಿನಲ್ಲಿ ನನ್ನವಳ ಕೇಳಿದೆನು ಹೊಸ ರುಚಿ ಯಾವುದೆಂದು ಒಂದಿರುಳು ಕನಸಿನಲ್ಲಿ ನನ್ನವಳ ಕೇಳಿದೆನು ಒಂದಿರುಳು ಕನಸಿನಲ್ಲಿ ನನ್ನವಳ ಕೇಳಿದೆನು ಚಂದನಿನಗಾವುದೆಂದು ನಮ್ಮೂರು ಹೊನ್ನೂರು ನಿಮ್ಮೂರು ನವಿಲೂರು ಚಂದನಿನಗಾವುದೆಂದು ನಮ್ಮೂರು ಚಂದವೋ ನಿಮ್ಮೂರು ಚಂದವೋ ಎಂದೆನ್ನ ಕೇಳಲೇಕೆ ಎನ್ನ ರಸ ಸುಮನಿರಿ ಎಂದಳಾಕೆ ಮಲ್ಲಿಗೆಯ ಮೊಗ್ಗುಗಳು ಮುಳ್ಳ ಬೇಲಿಯ ಬರಿಸಿ ಬಳುಕುತ್ತಿರೆ ಕಂಪಸೂಸಿ ಚಂದವೋ ನಿಮ್ಮೂರು ಚಂದವೋ ನಮ್ಮೂರು ಚಂದವೋ ನಿಮ್ಮೂರು ಚಂದವೋ ಎಂದೆನ್ನ ಕೇಳಲೇಕೆ ಎನ್ನ ರಸ ಸುಮನಿರಿ ಎಂದಳಾಕೆ
ಹಲೋ 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 ಭಗವದ್ಭಕ್ತರ ವಿಜ್ಞಾಪನೆ ಅನ್ನ ಸಂತರ್ಪಣೆ ನಿರಂತರವಾದ ನಡತೊಂದುಂಡು ಏರು ಪೂರ ಅನ್ನ ಸಂತರ್ಪಣೆ ದೇತಂದ್ರೆ ಬಾಕಿ ಉಂಡ ಆಕಲು ಎದುರ್ದ ಮೈದಾನಕ್ಕೆ ಹೋದು ಅನ್ನ ಪ್ರಸಾದನ ಸ್ವೀಕಾರ ಮಲ್ಪಡ ಬಣ್ಣದ ವಿನಂತಿ ಬಂತಂದುಲ್ಲ ಬೊಕೊಂಜಿ ಈತ್ ಪೊರ್ಲುದ ಕಾರ್ಯಕ್ರಮ ಯಾರೆ ಕಾರಣ ಹನುಮಾನ್ ಫ್ರೆಂಡ್ಸ್ ಅಮ್ಟೂರು ಮುಕಲೊಂಜಿ ಪ್ರಾಯೋಜಕತೋಡು ಈ ಭಕ್ತಿ ರಸಮಂಜರಿ ಕಾರ್ಯಕ್ರಮ ನಡತೊಂದುಂಡು ಮುಕಲು ಈ ಕಾರ್ಯಕ್ರಮಕ್ಕೋಸ್ಕರ ಒಂಜಿ ಅದೃಷ್ಟ ಚೀಟಿದ ವ್ಯವಸ್ಥೆ ಮಲ್ತೇರು ಟಿಕೆಟ್ಗೆ ಕೇವಲ 10 ರೂಪಾಯಿ ಭಗವದ್ಭಕ್ತಿರು ನೇನು ದೆತ್ತೊಂದು ಎಂಗ್ಲಕ್ಕೆ ಸಂಪೂರ್ಣ ರೀತಿಯ ಸಹಕಾರ ಕೊರಡು ಬಣ್ಣದ ವಿನಂತಿ ಬಂತಂದುಲ್ಲ. ಕಾರ್ಯಕ್ರಮದ ಕೊನೆಯ 2 ಗೀತೆಯೊಂದಿಗೆ ವಿರಮಿಸಲಿಕ್ಕಿದ್ದೇವೆ. ಆನಂತರ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುವ ಉದ್ದೇಶ ಇರುವುದರಿಂದ ಉತ್ತಮ ಕಾರ್ಯಕ್ರಮ ಸಂಘಟಿಸುವಲ್ಲಿ ನಮಗೊಂದು ಉತ್ತಮ ಅವಕಾಶವನ್ನು ಮಾಡಿಕೊಟ್ಟಂತಹ ಸ್ಪಾನ್ಸರ್ಸ್ ಒಂಜಿ ಪುದರ್ ವಾಪಸ್ ಒಂಜಿ ಪನ್ಲೆ ವಸಂತರು ಸ್ಪಾನ್ಸರ್ಸ್ ನಮ್ಮೊಟ್ಟಿಗೂ ಸೇರಿದಿನಕ್ಲೆ ಕೊಳಲಲ್ಲಿ ನಮ್ಮೊಂದಿಗೆ ಸಹಕರಿಸಿದ್ದಾರೆ ಶ್ರೀಯುತ ವರುಣ್ ರಾವ್, ನಮ್ಮೊಂದಿಗೆ ಕೊಳನಲ್ಲಿ ಸಹಕರಿಸಿದ್ದಾರೆ. ಕೀಬೋರ್ಡ್ನಲ್ಲಿ ನಮ್ಮೊಂದಿಗೆ ಶ್ರೀಯುತ ಗುರು, ಮ್ಯಾಂಡಲಿನ್ನಲ್ಲಿ ಶ್ರೀಯುತ ದೇವರಾಜಾಚಾರ್, ರಿದಮ್ ಸೆಕ್ಷನಲ್ಲಿ ಶ್ರೀಯುತ ಪ್ರಭಾಕರನ್, ತಬಲದಲ್ಲಿ ಶ್ರೀಯುತ ಅಶೋಕನ್, ನಮ್ಮ ಧ್ವನಿಯನ್ನು ನಿಮ್ಮಲ್ಲಿಗೆ ತಲುಪಿಸಿದಂತಹ ಶ್ರೀಗುರು ಸೌಂಡ್ಸ್ ಉಮೇಶ್ ಅವರನ್ನು ಕೂಡ ತುಂಬ ಹೃದಯದಿಂದ ನೆನಪಿಸಿಕೊಳ್ತಾ ಇದ್ದೇನೆ. ಮತ್ತು ಆರಂತೆ ಪಾತೇರ್ನ ಜಾಸ್ತಿ ಆಂಡೊಂದು ಬೇಜಾರು ಮಲ್ಪೆರವಲ್ಲಿ ಬೊಕ್ಕ ಪದ್ಯ ಬಣ್ಣದ ಉಪದ್ರ ಮಲ್ತಿರುವ ಬಣ್ಣದಲ್ಲಿ ಏನಿರವಲ್ಲಿ ಕಾರ್ಯಕ್ರಮ ನಿರೂಪಣೆಯಲ್ಲಿ ನನ್ನ ಹೆಸರು ಕೃಷ್ಣ ಪ್ರಸಾದ್. ಕಾರ್ಯಕ್ರಮದ ಕೊನೆಯ 2 ಗೀತೆಗಳೊಂದಿಗೆ ವಿರಮಿಸಲಿಕ್ಕಿದ್ದೇವೆ. ಟಿಪಿ ಕೈಲಾಸಂ ಅವರ ರಚನೆಯೊಂದಿಗೆ ವೇದಿಕೆಯಲ್ಲಿ ವಿದ್ಯಾಸ್ವರ್ಣ ಹಾಗೂ ಸಮನ್ವೀರ ಇಪತ್ತೂರು.
ಯಾರೇ ನಿನ್ನ ಹೆಸರೇನು ಅಂದ. ಅದಕ್ಕೆ ನಾ ಹೇಳ್ದೆ ನಾನು ಕೋಳಿಗೆ ರಂಗ, ನಾನು ಕೋಳಿಗೆ ರಂಗ, ನಾನು ಕೋಳಿಗೆ ರಂಗ, ನಾನು ಕೋಳಿಗೆ ರಂಗ, ನಾನು ತುಮಾರಲಿ, ನಾನು ತುಮಾರಲಿ, ನಾನು ತುಮಾರಲಿ, ನಾನು ತುಮಾರಲಿ ಹೊರನೋರ ನನಗೆ ನೀಡಮ್ಮನ್ನ ಕಳಿಸಿ ಬೆಂಚಿದ ನಾನು ನಾನು ಕೊಂದರೆ ರಂಗ, ನಾನು ಕೋಳಿಗೆ ರಂಗ, ನಾನು ಕೋಳಿಗೆ ರಂಗ, ನಾನು ಕೋಳಿಗೆ ರಂಗ, ನೀನು ತೋರು ರಾವಣ ಸನ್ನೆಯುಂಗ. ಕೊಡಿಕೆ ರಂಗ, ಕೊಡಿಕೆ ರಂಗ, ಕೊಡಿಕೆ ರಂಗ. ಇದೇ ವೇದಿಕೆಯಲ್ಲಿ ಬಿಡುಗಡೆಗೊಂಡಂತಹ ಸ್ಥಳ ಆರಾಧ್ಯ ದೇವತೆ ಮಂತ್ರದೇವತೆಯ ಸಾಹಿತ್ಯದ ಗೀತೆ ಇದೀಗಾಗಲೇ 1400 ಜನ ಶೇರ್ ಮಾಡಿ ಆಗಿದೆ. ಅದರಲ್ಲಿ ಇಲ್ಲಿಯವರು ಎಷ್ಟು ಜನ ಇದ್ದಾರೆ ಅಂತ ಗೊತ್ತಿಲ್ಲ, ಅಂತೂ ಜಗದೀಶ್ ಆಚಾರ್ಯ ಅವರ ಮೊಬೈಲ್ 1400 ವ್ಯೂವರ್ಸ್ ಆಯ್ತು. ಈಗ ಇನ್ನೂ ಸಾಕಷ್ಟು ಸಂಖ್ಯೆಯಲ್ಲಿ ನೀವು ಇದನ್ನು ಎಲ್ಲರಿಗೂ ಕೂಡ ಕಳಿಸಿ ಮನೆ ಮಾತಾಗಿಸುವಂತೆ ಮಾಡಬೇಕು ಅಂತ ಕೇಳಿಕೊಳ್ಳುತ್ತಾ ನಿಮ್ಮ ಅಪೇಕ್ಷೆಯ ಗೀತೆ ಚಂದಿರನಿಲ್ಲದ ಬಾನಿನಲ್ಲಿ ಗೀತೆಯೊಂದಿಗೆ ಆನಂತರ ಒಂದು ಗೀತೆಯೊಂದಿಗೆ ವಿರಮಿಸಲಿಕ್ಕಿದ್ದೇವೆ. ರಾತ್ರಿಗಳೆಲ್ಲ ಸುಖದ ಕನಸುಗಳಾಗಿ ಮತ್ತೆ ಹಗಲುಗಳೆಲ್ಲ ದುಃಖದ ನೆನಪುಗಳಾಗಿ ಬಾಳುವುದೇ ಇಲ್ಲಿ ದಿನ ದಿನಕ್ಕೂ ಕಥೆಗಳಾಗಿ ಕಾಣುತ್ತಮ್ಮ. ಮನುಷ್ಯನ್ ಆಸೆಗಳೇ ವ್ಯಥೆಗಳಾಗಿ ಉಳಿಯುತ್ತಮ್ಮ. ವಿಧಿಯಾಟ ಹುಡುಗಾಟ ಹೆತ್ತವನೆದೆಯಲ್ಲಿ ಬೆಂಕಿಯ ಊಟ. ಚಂದಿರನಿಲ್ಲದ ಆ ಬಾನಿನಲ್ಲಿ ಬೆಳದಿಂಗಳ ಹುಡುಕುವ ಒಬ್ಬ ಕುರುಡನು ನಾನಿಲ್ಲಿ. ಚಂದಿರನಿಲ್ಲದ ಆ ಬಾನಿನಲ್ಲಿ ಬೆಳದಿಂಗಳ ಹುಡುಕುವ ಒಬ್ಬ ಕುರುಡನು ನಾನಿಲ್ಲಿ. ಕಂಡಿದ್ದು ಸುಳ್ಳು ಕಾಣದ್ದು ಸುಳ್ಳು ನಿಜ ಹೇಳಲು ಬಾಯಿಲ್ಲ ನನಗಿಲ್ಲಿ. ದಿಕ್ಕಿಲ್ಲ ದೆಸೆಯಿಲ್ಲ ಅಳುವ ಕಣ್ಣಿಗೆ ರತ್ತೆಗಳಿಲ್ಲ. ಚಂದಿರನಿಲ್ಲದ ಆ ಬಾನಿನಲ್ಲಿ ಬೆಳದಿಂಗಳ ಹುಡುಗುವ ಒಬ್ಬ ಕುರುಡನು ನಾನಿಲ್ಲಿ. ಅರ್ಥವಿಲ್ಲದಿರುವ ಲೋಕ ನಮ್ಮದು, ಇಲ್ಲಿ ಸ್ವಾರ್ಥ ಒಂದೇ ಬಡವನ ಆಳುವಂತದು. ಇಲ್ಲ ಇಲ್ಲಿ ಒಳ್ಳೆಯದು, ಎಲ್ಲ
ಎಲ್ಲ ಕೆಟ್ಟದು ಒಂದ ಹಾಗೆ ಪಡೆಯುವುದೇ ಆ ದೇವರು ಕೊಟ್ಟಿತ್ತು ನಂಬಿಕೆಯೇ ಇಂಥ ಊರು ಬಿಟ್ಟವರ ಕಾಯೋ ಊರುಗೋಲು ಆದರೆ ಊರು ಬಿಟ್ಟವರ ಮುಂದೆ ಬುಡಮೇಲು ಅದು ಯಾರೋ ಬರೆದೋರು ಕಾಯದ ಮೇಲೆ ಬರೆಯಲು ಚಂದಿರನಿಲ್ಲದ ಆ ಬಾನಿನಲ್ಲಿ ಬೆಳದಿಂಗಳ ಹುಡುಕುವ ಒಬ್ಬ ಕುರುಡನು ನಾನಲ್ಲಿ ಚಂದಿರನಿಲ್ಲದ ಆ ಬಾನಿನಲ್ಲಿ ಬೆಳದಿಂಗಳ ಹುಡುಕುವ ಒಬ್ಬ ಕುರುಡನು ನಾನಿಲ್ಲಿ ಕಂಡಿದ್ದು ಸುಳ್ಳು ಕಾಣದ್ದು ಸುಳ್ಳು ನಿಜ ಹೇಳಲು ಬಾಯಿಲ್ಲ ನನಗಿಲ್ಲಿ ದಿಕ್ಕಿಲ್ಲ ದೆಸೆಯಿಲ್ಲ ಅಳುವ ಕಣ್ಣಿಗೆ ರೆಪ್ಪೆಗಳಿಲ್ಲ ಚಂದಿರನಿಲ್ಲದ ಆ ಬಾನಿನಲ್ಲಿ ಬೆಳದಿಂಗಳ ಹುಡುಗುವ ಒಬ್ಬ ಕುರುಡನು ನಾನಿಲ್ಲಿ ಶ್ರೀ ಮಂತ್ರದೇವತಾ ಕ್ಷೇತ್ರ ಕಟ್ಟೆಮಾರು ವಾರ್ಷಿಕ ಕೋಲೋತ್ಸವದ ಸಂದರ್ಭದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳ ಜೊತೆಗೆ ಒಂದು ಸುಸಂಸ್ಕೃತವಾದಂಥ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕೆಂಬ ಸದುದ್ದೇಶದಿಂದ ಜಗದೀಶಾಚಾರ್ಯ ಮತ್ತು ಬಳಗದವರಿಗೆ ಒಂದು ಉತ್ತಮವಾದಂಥ ಅವಕಾಶವನ್ನು ಕೊಟ್ಟಿದ್ದೀರಿ. ಸಾಧಾರಣ ತಡರಾತ್ರಿಯಲ್ಲಿ ಕಾರ್ಯಕ್ರಮ ನಮಗೆ ಪ್ರಾರಂಭ ಆಗೋದು. ಶುರುವಿಗೆ ನಾವು ಹೀಗೆ ನಿಂತು ಹಾಡ್ತೇವೆ, ಮತ್ತೊಂದು ಗಂಟೆ ಕಳೆದ ಮೇಲೆ ಹೀಗೆ ನಿಂತು ಹಾಡ್ತೇವೆ. 2.5 ಗಂಟೆ ಕಾರ್ಯಕ್ರಮ ಆದಲ್ಲೂ ಕೆಲವೊಮ್ಮೆ ಹೀಗೆ ನಿಂತು ಹಾಡುವ ಕ್ರಮ ಸಹ ಉಂಟು, ಅಲ್ಲಿ ಇರುವುದಿಲ್ಲ. ಆದರೆ ಇದಕ್ಕೆ ಬದಲಾಗಿ ನನ್ನ ಎದುರು ಭಾಗದಲ್ಲಿ ಜನ, ಎಡಭಾಗದಲ್ಲಿ ಜನ, ಬಲಭಾಗದಲ್ಲಿ ಜನ ಈ ಮಂತ್ರದೇವತೆಯ ಮೇಲೆ ಪ್ರೀತಿ ಇಟ್ಟು ಭಕ್ತಿಯಿಂದ ಶ್ರದ್ಧೆಯಿಂದ ಸಹಸ್ರ ಸಂಖ್ಯೆಯಲ್ಲಿ ಸೇರಿ ಈ ಕಾರ್ಯಕ್ರಮಕ್ಕೆ ಕಳೆಕಟ್ಟುವಂತೆ ಮಾಡಿದ್ದೀರಿ. ನಿಮ್ಮಂಥ ಪ್ರೇಕ್ಷಕ ವರ್ಗಕ್ಕೆ ಮೊದಲಿನ ಆದ್ಯತೆಯಲ್ಲಿ ತುಂಬು ಹೃದಯದ ವಂದನೆಗಳು ಸಲ್ಲಿಸ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ನಡೆಸಿಕೊಡುವರೆ ಹನುಮಾನ್ ಫ್ರೆಂಡ್ಸ್ ಅಮ್ಟೂರು ಹಾಗೂ ಮನೋಜ್ ಕುಮಾರ್ ಕಟ್ಟೆಮಾರು ಇವರನ್ನು ಕೂಡ ತುಂಬು ಹೃದಯದಿಂದ ನೆನಪಿಸಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮದ ಕೊನೆಯ ಗೀತೆಯೊಂದಿಗೆ ವಿರಮಿಸಲಿಕ್ಕಿದ್ದೇವೆ. ಲೋಕಕ್ಕೆ ಬೆಳಕನ್ನು ನೀಡುವಂತಹ ಭಗವಾನ್ ಸೂರ್ಯನಾರಾಯಣ ನಮಸ್ಕಾರ ಪ್ರಿಯ, ವಿಘ್ನ ನಿವಾರಕ ವಿಘ್ನೇಶ್ವರ ನೈವೇದ್ಯ ಪ್ರಿಯ, ನಮ್ಮನ್ನು ಸಾಕಿ ಸಲಹುವಂತಹ ಶ್ರೀಮನ್ನಾರಾಯಣ ಸ್ತುತಿ ಪ್ರಿಯ, ಜೀವನದ ಕಟ್ಟಕಡೆಗೆ ಮೋಕ್ಷವನ್ನು ದಯಪಾಲಿಸುವಂತಹ ಮಹೇಶ್ವರ ನಾದಪ್ರಿಯ ಹಾಗೂ ಅಭಿಷೇಕ ಪ್ರಿಯ. ಆ ಶಂಕರನಿಗೆ ನಾದದ ಅಭಿಷೇಕದ ಮಂಗಳಗೀತೆಯೊಂದಿಗೆ ಜಗದೀಶಾಚಾರ್ಯ ಪುತ್ತೂರು ಮತ್ತು ಬಳಗ ವಿರಮಿಸಲಿಕ್ಕಿದ್ದೇವೆ. ಮತ್ತೆ ನಿಮ್ಮ ಭೇಟಿ ಸಾಧ್ಯವಾಗಲಿ ಅಂತ ಹಾರೈಸಿ, ನಂಬಿಕೊಂಡು ಬಂದಂತಹ ಸ್ಥಳ ದೈವ ಸಕಲರಿಗೆ ಸಕಲವನ್ನು ಸಕಾಲದಲ್ಲಿ ನೀಡಿ ಸನ್ಮಂಗಲವನ್ನು ಉಂಟು ಮಾಡಲಿ ಅಂತ ಹಾರೈಸಿ, ಅವಕಾಶ ಕೊಟ್ಟದ್ದಕ್ಕಾಗಿ ವಂದಿಸಿ ಸಹಕರಿಸಿದ ಪ್ರೇಕ್ಷಕ ವರ್ಗಕ್ಕೆ ತುಂಬು ಹೃದಯದ ವಂದನೆಗಳು ಸಲ್ಲಿಸುತ್ತಾ ಕಾರ್ಯಕ್ರಮದ ಕೊನೆಯ ಗೀತೆಯೊಂದಿಗೆ ವಿರಮಿಸಲಿಕ್ಕಿದ್ದೇವೆ.
रुद्राय वीर रुद्राय रुद्र रुद्राय घोर रुद्राय अघोर रुद्राय मार्तांड रुद्राय अंड रुद्राय ब्रह्मांड रुद्राय खंड रुद्राय प्रचंड रुद्राय दंड रुद्राय शूल रुद्राय वीर रुद्राय भव रुद्राय भीम रुद्राय अतल रुद्राय वितल रुद्राय सुतल रुद्राय महातल रुद्राय रसातल रुद्राय तलातल रुद्राय पाताल रुद्राय नमो नमः। शंकरा नाद शरीरा परा वेद विहारा जीवेश्वरा शंकरा नाद शरीरा परा वेद विहारा जीवेश्वरा शंकरा विचक्षण ध्यान विलक्षण रागमे योगमणि प्राणमुनीवनि गानमे नीदनि प्राणमे गानमनि मौन विचक्षण ध्यान विलक्षण रागमे योगमणि నాదోపాసన చేసిన వాడను నీ వాడను నేనైతే నాదోపాసన చేసిన వాడను నీ వాడను నేనైతే ధిక్కరీంద్రజిత హిమగిరీంద్రజిత కంధరా నీలకంధరా క్షుద్ధులరుగ నీ రుద్రవీణ నిర్నిద్రగాన ఇది అవహరించరా ధరించరా శంకరా నాద శరీరా పరా వేద విహారా జీవేశ్వరా శంకరా మురిసే పెదవుల చిరుచిరు నవ్వులు దావులు ఉరివే ఉరుములు సరి సరి నటనల సిరి సిరి మోహలు కాబోలు మెరిసే మెరకుల మురిసే పెదవుల చిరుచిరి నవ్వులు కాబోలు ఉరివే ఉరుములు సరి సరి నటనల సిరి సిరి మోహలు కాబోలు పరవశాన శిరసు గంగా నా శివగంగా పరవశాన శిరసు గంగా ధరకు నా శివగంగా నాగానల హరియుడు గంగా ఆనంద వృష్టిలే తడవంగా శంకరా నాద శరీరా పరా వేద విహారా జీవేశ్వరా శంకరా శంకరా శంకరా
ಇಹಕ್ಕೆ ದೇವಿ ನಾರಾಯಣಿ ನಮೋಸ್ತುತೆ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಹಲೋ ಶ್ರೀ ಮಂತ್ರದೇವತಾ ಕ್ಷೇತ್ರ ಸಾನ್ನಿಧ್ಯ ಕಟ್ಟೆಮಾರು ಮೂಲು ನಡೆದಂತಿನ ಸಂಗೀತ ಗಾನ ಸಂಭ್ರಮದ ಜಗದೀಶ್ ಆಚಾರ್ಯ ಪುತ್ತೂರು ಬೊಕ್ಕ ಬಲಗದಕಲಿಗೆ ಒಂಜಿ ನೆಂಪುದ ಶಾಲು ಪದೇ ಪಾದ ಒಂಜಿ ನೆಂಪುದ ಕಾಣಿಕೆ ಕೊರ್ರೆ ಮನೋಜ್ ಕಟ್ಟೆಮಾರು ಬೊಕ್ಕ ಕಿಶೋರ್ ಕಟ್ಟೆಮಾರು ವೇದಿಕೆಗೆ ಬರೋಡು ಪಂಡದ ವಿನಂತಿ ಮಂತಂದಿಲ್ಲ. ಅನ್ನ ಸಂತರ್ಪಣೆ ನಿರಂತರವಾದ ನಡೆದೊಂದುಂಡು ಈ ಅನ್ನ ಸಂತರ್ಪಣೆ ದೊಂಡ್ರೆ ಬಾಕಿ ಇಲ್ಲರ ಆಕಲೆ ಎದುರ್ದ ಮೈದಾನಕ್ಕೆ ಹೋದ ಅನ್ನ ಸಂತರ್ಪಣೆಯನ್ನು ಸ್ವೀಕಾರ ಮಲ್ಪಡ ಬಂಡದ ವಿನಂತಿ ಮಂತಂದಿಲ್ಲ. ಅಂತಾರಾಷ್ಟ್ರೀಯ ಆರ್ಯಭಟ ಪ್ರಶಸ್ತಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ತುಳುನಾಡ ಗಂಧರ್ವ ಬಿರುದಾಂಕಿತ ಶ್ರೀ ಜಗದೀಶ್ ಆಚಾರ್ಯ ಪುತ್ತೂರು ಬೊಕ್ಕ ಬಲಗದಕಲು ಈ ಒಂಜಿ ಪೊರ್ಲು ಕಂಠದ ಸಂಗೀತ ಗಾನ ಸಂಭ್ರಮನು ಶ್ರೀ ಕ್ಷೇತ್ರ ಕಟ್ಟೆಮಾರಡ ನಡಪಾತ ಕೊಡ್ತೇವೆ. ಮಕ್ಕಳಿಗೆ ಶ್ರೀ ಮಂತ್ರದೇವತಾ ಕ್ಷೇತ್ರ ಸಾನ್ನಿಧ್ಯ ಕಟ್ಟೆಮಾರದ ಪರವಾದ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಣೆ ಮಂತಂದಿಲ್ಲ. ಅಕಲಿಗೆ ಕ್ಷೇತ್ರದ ಪರವಾದ ಶಾಲೆ ಪದೇ ಪದೇ ನೆಂಪುದ ಕಾಣಿಕೆ ಕೊರದು ಅಕಲಿನ ಸನ್ಮಾನ ಮಂತಂದಿಲ್ಲ. ಉದರ್ ಪಂಡ್ಯ ಮಾತಾಡಲ್ಲ ಅಲ್ಲ ಎಲ್ಲರಿಗೆ ಹೇಳಿ ಆಗಿದೆಲ್ಲ. ಹಲೋ ತಂಡದ ನಿರೂಪಕೆ ಕೃಷ್ಣ ಪ್ರಸಾದ್ ಜೋರದ ಕೈ ತಟಿ ಬಟ್ಟುಲೆ. ನಮ್ಮ ತಂಡದಲ್ಲಿ ಗಾಯಕಿಯಾಗಿ ವಿದ್ಯಾ ಸುವರ್ಣ ಮಂಗಳೂರು. ನಿಮ್ಮೆಲ್ಲರ ಪ್ರೀತಿಯ ಪ್ರೋತ್ಸಾಹದ ಚಪ್ಪಾಳೆ ಒಮ್ಮೆ ಜೋರಾಗಿ ಬರಲಿ. ಕೊಳಲು ವಾದನದಲ್ಲಿ ಶ್ರೀಯುತ ವರುಣ್ ಮಂಗಳೂರು. ಹಾಗೆ ಖ್ಯಾತ ಕೀಬೋರ್ಡ್ ವಾದಕ ಶ್ರೀಯುತ ಗುರು ಮಂಗಳೂರು, ಸಂಗೀತ ನಿರ್ದೇಶಕರು ಕೂಡ ಇವರು. ನಿಮ್ಮ ಜೋರಾದ ಕೈಚಪ್ಪಾಳೆ. ಮ್ಯಾಂಡೋಲಿನಲ್ಲಿ ಪಿರಾವ್ ಕುಲೊಂದಿತ್ತೇರಿ ಇತ್ತ ಎದುರು ಬರೊಂದುಲ್ಲೇರು ದೇವರಾಜ ಆಚಾರ್ ಮ್ಯಾಂಡೋಲಿನಲ್ಲಿ ಸಹಕರಿಸಿದ್ದಾರೆ. ರಿದಮ್ ಪ್ಯಾಡ್ ಶ್ರೀಯುತ ಪ್ರಭಾಕರನ್ ಕಾಸರಗೋಡು. ತಬಲದಲ್ಲಿ ಶ್ರೀಯುತ ಅಶೋಕನ್ ಕಾಸರಗೋಡು.
ಕಾಸರಗೋಡು ಬಣ್ಣದಲ್ಲ ನೆರೆಯ ರೂಪಾಯಿ ಜಕ್ಲಿಗೆ ತುಳುಲ ಬರ್ಕೊಂಡು ಕನ್ನಡದ ಬರ್ಕೊಂಡು ಬರ್ತದೆ ಹಾಂ. ಆಯ್ತಲ್ಲ. ಅಲ್ಲ ಮುಂದಿನ ಧಾರ್ಮಿಕ ಕಾರ್ಯಕ್ರಮಗಳಿಗೆ ತೆರವು ಮಾಡಿಕೊಡ್ತಾ ಇದ್ದೇವೆ. ಸಂಗೀತ ರಸಮಂಜರಿ ಕಾರ್ಯಕ್ರಮ, ಭಕ್ತಿ ರಸಮಂಜರಿ ಕಾರ್ಯಕ್ರಮ ಇಲ್ಲಿ ಕೊನೆಗೊಂಡಿರ್ತದೆ. ಅವಳು ಸಾಲದ